ಶಾಲೆಯ ಸಂಚಾಲಕರು ಆಗಿರ್ತಕ್ಕಂಥ ಮುಜಫರ್ ಅಹಮದ್ರವರು ವೇದಿಕೆಯಲ್ಲಿದ್ದಾರೆ. ಅವನು ಸಹ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಮುಜಫರ್ ಅಹಮದ್ರವರ ಸ್ನೇಹಿತರಾಗಿ ಸಾಮಾಜಿಕ ಧುರೀಣರಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಸೇರಿರ್ತಕ್ಕಂತಹ ಜನಾಬ್ ಹಾಜಿ ಹನೀಫ್ ಖಾನ್ ಕೊಡಾಜೆ ಇವರನ್ನು ಸಹ ನಾನು ಈ ಕಾರ್ಯಕ್ರಮಕ್ಕೆ ಶಾಲೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾಯಿದ್ದೇನೆ. ಅದೇ ರೀತಿ ಈ ಸಭೆಯಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಬಂಟ್ವಾಳ ಜಿಲ್ಲಾ ಪಂಚಾಯತಿನ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಇಕ್ಬಾಲ್ ಗೂಡಿನಬಲಿ ಇವರನ್ನು ಸಹ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾಯಿದ್ದೇನೆ. ಅದೇ ರೀತಿ ಈ ಶಾಲೆಯ ಎಲ್ಲ ಪದಾಧಿಕಾರಿಗಳು, ಸದಸ್ಯರುಗಳು, ಸಂಘ ಸಂಸ್ಥೆಯ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ಸಮಾಜ ಸೇವಕರನ್ನು, ಸಮಾಜದ ಗಣ್ಯ ವ್ಯಕ್ತಿಗಳನ್ನು, ಅದೇ ರೀತಿ ಈ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳನ್ನು ಮತ್ತು ಊರನ್ನು ಮಹನೀಯರನ್ನು ಎಲ್ಲರನ್ನು, ನನ್ನ ಮಿತ್ರರನ್ನು ಒಂದೇ ವಾಕ್ಯದಲ್ಲಿ ನಾನು ಸ್ವಾಗತ ಮಾಡುತ್ತಾ ನಾನು ಈ ಸ್ವಾಗತ ಕಾರ್ಯಕ್ರಮವನ್ನು ಮುಕ್ತಾಯ. ಅದೇ ದಿವಸ ರಾತ್ರಿ ನಮ್ಮ ಶಾಲೆಯಲ್ಲಿ ಕಳ್ಳತನ ಆಗುತ್ತೆ. ಅಂದರೆ 2-3 ಬಾಗಿಲುಗಳನ್ನು ಹೊಡೆದು ಸುಮಾರು 70,000 ರೂಪಾಯಿಯನ್ನು ದೋಚಿಕೊಂಡು ಹೋಗ್ತಾರೆ, ಸುಮಾರು ನಷ್ಟ ಮಾಡ್ತಾರೆ. ನಾನು ಊರಿನ ನಮ್ಮ ಸ್ನೇಹಿತರನ್ನೆಲ್ಲ ಈ ಮೀಟಿಂಗಿಗೆ ಕರೆದದ್ದು ಯಾಕೆ ಅಂತ ಹೇಳಿದರೆ, ಈ ಊರಿನಲ್ಲಿ ಈ ಶಾಲೆ ನಿಂತಿರುವುದು ಎಲ್ಲರ ಶ್ರಮದಿಂದ. ಆಡಳಿತ ಕಮಿಟಿಯವರು ಯಾವ ರೀತಿ 30 ವರ್ಷದಿಂದ ಹಗಲು ರಾತ್ರಿ ಅನ್ನೋದು ದುಡಿತಾರೋ ಅದೇ ರೀತಿ ಊರಿನವರ ಕೊಡುಗೆ ಕೂಡ ಪರೋಕ್ಷವಾಗಿ ಈ ಶಾಲೆಗಿದೆ. ಊರಿನವರ ವಿದ್ಯಾರ್ಥಿಗಳು, ಮಕ್ಕಳು ಈ ಶಾಲೆಯಲ್ಲಿ ಕಲ್ತಿದ್ದರಿಂದ ಈ ಶಾಲೆ ಇಷ್ಟು ಬೆಳವಣಿಗೆಗೆ ಕಾರಣ ಆಯಿತು. ಏನು ನಾನು ನೋಡಿದ ಪ್ರಕಾರ ಕೆಲವರಿಗೆ ಶಾಲೆಯ ಬಗ್ಗೆ ಒಂದು ತಾತ್ಸಾರ ಮನೋಭಾವ ಇದೆ. ಯಾರ್ದೋ ಎಲ್ಲಿಯೋ ಇರೋ ಶಾಲೆ ರೀತಿಯಲ್ಲಿ ಕೆಲವರು ನಡ್ಕೊಳ್ತಾ ಇದ್ದಾರೆ. ನಾವು ಎಲ್ಲರೂ ಈ ಶಾಲೆ ಬಗ್ಗೆ ಅರಿತುಕೊಂಡು ಈ ಶಾಲೆಯನ್ನು ರಕ್ಷಿಸುವಂಥ ಜವಾಬ್ದಾರಿ ನಮಗೆಲ್ಲರಿಗಿದೆ. ಇವತ್ತೇನು ಕಳ್ಳತನ ಆಯಿತು, ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಪೊಲೀಸ್ ಬರ್ತಾರೆ, ಇವತ್ತೆಲ್ಲ ನಾಳೆ ಕಳ್ಳರನ್ನು ಹಿಡಿತಾರೆ, ಅದಕ್ಕೆ ನಮಗೆ ಯಾರ ಸಹಾಯ ಬೇಕಾಗಿಲ್ಲ, ಪೊಲೀಸ್ನವ್ರ ಕೆಲಸ ಅವ್ರು ಮಾಡ್ತಾರೆ. ನಾನು ಇದು ಯಾಕೆ ಇದನ್ನು ಈ ಮೀಟಿಂಗನ್ನು ಕರೆದೆ ಅಂತ ಹೇಳಿದರೆ, ಈ ರೀತಿಯನ್ನು ಪುನರಾವರ್ತನೆ ಆಗಬಾರ್ದು. ನೋಡಿ, ಫಲ ಶಿಕ್ಷಣ ಸಂಸ್ಥೆ ಯಾರೋ ಒಬ್ಬರ ಆಸ್ತಿ ಅಲ್ಲ, ನೀವೆಲ್ಲರೂ ತಿಳ್ಕೊಳ್ಳಿ, ಇದನ್ನೆಲ್ಲರಿಗೂ ತಿಳಿಸಿ. ಈ ಸಂಸ್ಥೆ ಒಂದು 10-20 ಜನರು ಆ ಸಾಯಿಬಾಜಾರವರ ನೇತೃತ್ವದಲ್ಲಿ ಪ್ರಾರಂಭಗೊಂಡು ಇವತ್ತು ಇಲ್ಲಿ ತನಕ ಬಂದು ತಲುಪಿದರೆ ಕೆಲವೊಂದು 30 ಜನ ಇದರಲ್ಲಿ ನಿರಂತರವಾಗಿ ಶ್ರಮವಹಿಸಿದವರಿದ್ದಾರೆ. ಅದೇ ರೀತಿ ಊರಿನವರ ಮತ್ತು ವಿದೇಶದಲ್ಲಿರುವ ಊರಿನವರ ಸಹಕಾರ ಕೂಡ ಇದೆ. ಈ ಸಂಸ್ಥೆಯಲ್ಲಿ ದುಡಿದು ಮರಹೂಮ್ಗಳಾದ ಎಷ್ಟೋ ಜನ ಇದ್ದಾರೆ. ಡಾಕ್ಟರ್ ಅಶ್ರಫ್ ಅವರಿದ್ದಾರೆ, ನನ್ನ ತಂದೆಯವರಿದ್ದಾರೆ, ಪ್ರಿನ್ಸಿಪಲ್ ಅಬ್ದುಲ್ ಖಾದರ್ ಅವರಿದ್ದಾರೆ, ಅಬ್ದುಲ್ ಖಾದರ್ ಹಾಜಿ ಇದ್ದಾರೆ, ಸಾಯಿಬಾಜಿ ಅವರಿದ್ದಾರೆ. ಅವರೆಲ್ಲ ನಮ್ಮೊಂದಿಗಿದ್ದು ಈ ಶಾಲೆಯನ್ನು ಬೆಳೆಸಿ ಹೋದರು. ಯಾರು ಏನನ್ನು ತಗೊಂಡೋಗಲಿಲ್ಲ, ಈ ಊರಿಗೆ ಈ ಶಾಲೆಯನ್ನು ಬಿಟ್ಟು ಹೋದರು. ಇದನ್ನು ನಾವೆಲ್ಲರೂ ನೆನಪಿಸ್ಕೊಳ್ಬೇಕು. ಈ ಶಾಲೆ ಇವತ್ತು ನಾನು ಸಂಚಾಲಕ ಆಗಿದ್ದೀನಿ, ಏನಾದರೂ ತಪ್ಪು ಮಾಡಿದರೆ ಕಾನೂನು ರೀತಿಯಲ್ಲಿ ಶಾಲೆಯಿಂದ ಸಂಚಾಲಕ ಸ್ಥಾನ ನಂದು ಹೋಗುತ್ತೆ, ನನ್ನನ್ನು ಈ ಸ್ಥಳದಿಂದ ತೆಗೆದು ಹೊರಗಾಕ್ತಾರೆ. ಬೇರೆ ಯಾರಾದರೂ ಈ ಶಾಲೆ ನಡೆಸ್ತಾರೆ, ಬೇರೊಬ್ಬರು ಸಂಚಾಲಕರಾಗ್ತಾರೆ. ಆದ್ದರಿಂದ ನಾನೇನು ಮಾಡ್ತಾ ಇದ್ದೀನಿ, ನನ್ನ ಆಖಿರತ್ಗೆ ಬೇಕಾಗಿ ಈ ಒಂದು ಶಾಲೆ ಮುಖಾಂತರ ಒಂದು ಸೇವೆ ಮಾಡ್ತಿದ್ದೀನಿ ವಿನ ಯಾರಿಗೂ ಉಪಕಾರ ಮಾಡೋ ಕೆಲಸವನ್ನು ಅಥವಾ ಹೆಸರಿಗಾಗಿ ನಾನೇನು ಮಾಡ್ತಾ ಇಲ್ಲ. ಅದೇ ರೀತಿ ಇಲ್ಲಿರುವ ಎಲ್ಲ ಪದಾಧಿಕಾರಿಗಳು, ಎಲ್ಲರ ತಲೆಯಲ್ಲಿ ಏನು ದೊಡ್ಡ ಪಾಂಡಿತ್ಯ ಇರುವವರು ಯಾರೂ ಇಲ್ಲ ಇದರಲ್ಲಿ. ಆದರೆ ಎಲ್ರಿಗೂ ಒಂದಿದೆ, ಈ ಶಾಲೆಗೆ ದುಡಿದರೆ ದುನಿಯಾವಲ್ಲಿದ್ದರೆ ಆಖಿರತ್ತಲ್ಲಿ ನಮಗೆ ಒಳ್ಳೆಯದಾಗುತ್ತೆ ಅಂತ ಉದ್ದೇಶದಿಂದ ಈ ಶಾಲೆಯನ್ನು ಇಷ್ಟು ಬೆಳೆಸಿ ಬಂದಿದ್ದಾರೆ. ಇಂಥ ಒಂದು ಸುಂದರವಾದ ವಾತಾವರಣ, ಇಂಥ ಒಂದು ವಿಶಾಲವಾದ ಕ್ಯಾಂಪಸ್ ಪ್ರಾಯಶಃ ನಮ್ಮ ತಾಲೂಕು ಮಂಗಳೂರು ತಾಲೂಕಲ್ಲಿ ಭಾಳ ಕಡಿಮೆ ಸ್ಥಳದಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ಬೋದು. ಇಂಥ ಕ್ಯಾಂಪಸ್ಸನ್ನು ದುರುಪಯೋಗಪಡಿಸುವುದು ಯಾರ ಗಮನಕ್ಕೆ ಬಂದರೂ ಕೂಡ ಅದನ್ನು ನಮಗೆ ತಿಳಿಸಬೇಕಾದ ಒಂದು ಕರ್ತವ್ಯ ನಮ್ಮಲ್ಲಿದೆ ಅಂತ ತಿಳಿಸ್ಬೇಕಂತೇಳಿ ಈಗ ನಿಮ್ಮನ್ನೆಲ್ಲ ಇಲ್ಲಿ ಕರೆದಿದ್ದೀನಿ. ಯಾರು ಅಲ್ಲಿ ಶಾಲೆ ಕ್ಯಾಂಪಸ್ಸಲ್ಲಿ ಗಾಂಜಾ ಅಳಿತಾರೆ, ನಮಗೆ ಯಾಕೆ ಅಂತೇಳಿ ನೀವು ಸುಮ್ಮನೆ ಇದ್ದರೆ ನಾಳೆ ಈ ಸ್ಕೂಲ್ ಕ್ಯಾಂಪಸ್ಸಲ್ಲಿ ಮಾಡೋ ಕೆಲಸವನ್ನು ಮಸೀದಿ ಕ್ಯಾಂಪಸ್ಸಲ್ಲೂ ಮಾಡ್ಬೋದು. ನೌಜುಬಿಲ್ಲ. ಈಗ ಮುಸ್ಲಿಂ ಸಮಾಜಕ್ಕಿರುವ ದೊಡ್ಡ ತೊಡಕು ಬಜರಂಗ ದಳವ ಅಥವಾ ಇನ್ನೊಂದು ಸಂಘಟನೆ ಅಲ್ಲ, ನಮಗೆ ಇರುವುದು ನಮ್ಮಲ್ಲಿರುವ ಮದ್ಯ ವ್ಯಸನಿಗಳು, ನಮ್ಮಲ್ಲಿರುವ ಗಾಂಜಾ ಮಾದಕ ದ್ರವ್ಯ ವ್ಯಸನಿಗಳು. ಎಲ್ಲ ಏರಿಯಾದಲ್ಲೂ ನೋಡಿದರೂ ಇಂಥವರಿಂದಾಗಲೇ ಸಮಾಜದಲ್ಲಿ ಬೇಡದ ಕೆಲಸಗಳು ನಡೀತಾ ಇದೆ. ಇದನ್ನು ನಾವು ಮಟ್ಟ ಹಾಕಬೇಕು. ಇದನ್ನು ಮಟ್ಟ ಹಾಕಬೇಕಿದ್ರೆ ಈ ಸಂಘಟನೆ, ಇಲ್ಲಿ ಕೂತಿರುವಂಥ 10-15 ಸಂಘಟನೆ ನನ್ನ ಸಹೋದರರು ನಮ್ಮೊಂದಿಗೆ ಕೈ ಜೋಡಿಸಬೇಕು. ಈ ಉದ್ದೇಶಕ್ಕಾಗಿ ಈ ಕಾರ್ಯಕ್ರಮವನ್ನು ನಾವಿಲ್ಲಿ ಇಷ್ಟು ಜನರ ನಿಮ್ಮನ್ನು ಕರೆದಿದ್ದೀವಿ. ಶಾರ್ಟ್ ನೋಟಿಸ್ ಕೊಟ್ಟರು ಕೂಡ ನೀವು ಇಷ್ಟು ಮಂದಿ ಬಂದಿದ್ದೀರಿ. ನಿಜವಾಗಲೂ ನಾನು ನಿಮಗೆಲ್ಲರಿಗೂ ಅಭಿನಂದನೆ ಹೇಳ್ತೇನೆ, ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. 2 ದಿನ ಮೊದಲು ಒಂದು ವಾಯ್ಸ್ ಮೆಸೇಜ್ ಮುಖಾಂತರ ನಿಮ್ಮನ್ನು ಕರೆದು ನೀವೆಲ್ಲರೂ ಬಂದಿರಿ. ಅದೇ ರೀತಿ ನಮ್ಮ ಆಡಳಿತ ಮಂಡಲದ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಕೂಡ ಸಂಪೂರ್ಣ ಸಹಕಾರ ನೀಡಿದರು. ನೀನು ಕರಿ, ನಾವು ಕೂಡ ಬರ್ತೀವಿ ಅಂತೇಳಿ ಈ ಅವಕಾಶವನ್ನು, ಇಲ್ಲಿ ಈ ಸಭೆ ನಡೆಸುವಂಥ ಅವಕಾಶವನ್ನು ಕೂಡ ಮಾಡಿಕೊಟ್ರು. ಸ್ನೇಹಿತರೆ, ಇನ್ನೊಮ್ಮೆ ಫಲಾಶಾಲೆಯಲ್ಲೆಲ್ಲ KC ನಗರ, KC ರೋಡ್ ಸುತ್ತಮುತ್ತಲ ಪರಿಸರದಲ್ಲಿ
ಸಾರ್ವಜನಿಕ ಆಸ್ತಿ ಅಥವಾ ನಮ್ಮ ಸಮುದಾಯದ ಆಸ್ತಿಯನ್ನು ಯಾರು ಕೂಡ ದುರುಪಯೋಗಪಡಿಸಬಾರದು. ನಾವೆಲ್ಲರೂ ನಮ್ಮ ಜವಾಬ್ದಾರಿಯನ್ನು ತೋರಿಸಬೇಕು. ನಿಮ್ಮ ಕಣ್ಣು ಮುಂದೆ ಈ ಶಾಲೆಯ ಆವರಣದಲ್ಲಿ ಶಾಲಾ ವೇಳೆ ಅಲ್ಲದ ಸಮಯದಲ್ಲಿ ಹೊರಗಿನವರನ್ನು ಕಂಡರೆ ದಯವಿಟ್ಟು ನಮಗೆ ಅದನ್ನು ತಿಳಿಸಿ. ಆ ರೀತಿ ನೀವು ನಿಮ್ಮ ಒಂದು ಇನ್ಫಾರ್ಮೇಷನ್ನಿಂದ ಇಂಥ ಒಂದು ಕೆಡುಕುಗಳಿಂದ ನಮ್ಮ ಶಾಲೆಯನ್ನು ರಕ್ಷಿಸ್ಬೋದು. ಒಂದು ತಾತ್ಸಾರ ಮನೋಭಾವ ನಮಗೆ ಯಾಕೆ ಎಂಬ ಮನೋಭಾವ ಬೇಡ. ಈ ಸಂಸ್ಥೆಯಲ್ಲಿ ಹಿಂದೆ ಇದ್ದ ಎಷ್ಟೋ ಜನ ಇಲ್ಲ, ಈಗಿರೋರು ನಾವು ಕೆಲವು ಟೈಮ್ ಕಳೆದ ಮೇಲೆ ನಾವು ಇರಲ್ಲ. ನೆಕ್ಸ್ಟ್ ಜನ್ರೇಷನ್ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಆದ್ದರಿಂದ ನಮ್ಮ ಸೊತ್ತು, ಮುಸ್ಲಿಂ ಸಮುದಾಯದ ಸೊತ್ತು ಇದು. ದಯವಿಟ್ಟು ಇದನ್ನು ಈ ರೀತಿ ಇದು ದುರುಪಯೋಗಪಡಿಸಲಿಕ್ಕೆ ಅವಕಾಶ ಮಾಡಿ ಕೊಡಬಾರ್ದು. ನಾವೆಲ್ಲರೂ ಒಗ್ಗಟ್ಟಿನಿಂದ ನಿಂತ್ಕೊಂಡ್ರೆ 2 ದಿನದಲ್ಲಿ ಆ ಕಳ್ಳರನ್ನು ಇಟ್ಕೊಳ್ಬೋದು. ನಮ್ಗೆ 2 ದಿನ ಸಾಕು. ನಮಗೆ ಒಂದು ಫೋನ್ ಕಾಲ್ ಮುಖಾಂತರ ಮೊನ್ನೆ ರಾತ್ರಿ ಈ ಪರಿಸರದಲ್ಲಿದ್ದವರನ್ನು ಯಾರಾದರೂ ಕಂಡಿದ್ರೆ ನಿಮ್ಮ ಸ್ನೇಹಿತರು ಒಂದು ಫೋನ್ ಕಾಲಲ್ಲಿ ಹೇಳಿದರೂ ಸಾಕು, ನಾವು ಅವರನ್ನು ಯಾರು ಅಂತ ಹುಡುಕ್ಲಿಕ್ಕೆ ಹೋಗೋದಿಲ್ಲ. ಈ ಶಾಲೆಯ ಕ್ಯಾಂಪಸಲ್ಲಿ ಇಂಥ ವ್ಯಕ್ತಿ ರಾತ್ರಿ ಹೊತ್ತು ಇದ್ದರು, ಇಲ್ಲಿ ಸುತ್ತಮುತ್ತಲೆಲ್ಲ ವಾಲಿಬಾಲ್ ಪಂದ್ಯಾಟ ಆಗ್ತಾಯಿತ್ತು, ಅದಕ್ಕೆ ಹೋಗಿ ಬರುವವರಾದರೂ ನೋಡಿರ್ಬೋದು. ನಾವು ಪೊಲೀಸರನ್ನು ಕಾಯ್ತಾ ಕೂತ್ರೆ ಯಾರು ಸಾಧ್ಯ ಇದೆ 99% ನಿಜವಾದ ಆರೋಪಿಯನ್ನು ಹಿಡಿಬೋದು ಪೊಲೀಸರು. ಏನೊಬ್ಬ ನಿರಪರಾಧಿಯನ್ನು ಹಿಡಿಯುವ ಸಾಧ್ಯತೆ ಕೂಡ ಇದೆ, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವಕೀಲರಾಗಿ ನಾನು ಅದನ್ನು ಹೇಳಲೇಬೇಕಾಗ್ತದೆ. ಒಂದು ಕೇಸಲ್ಲಿ ಸಿಕ್ಕಾಕೊಂಡ್ರೆ 15 ಕೇಸು ಧರ್ಮಾರ್ಥವಾಗಿ ಆಗ್ತಾರೆ ಕಳ್ಳತನ. ಅಂಥದಕ್ಕೆ ಅವಕಾಶ ಆಗದ ರೀತಿಯಲ್ಲಿ ನಿಮ್ಮಲ್ಲಿ ಏನಾದರೂ ಇನ್ಫಾರ್ಮೇಷನ್ ಮಾಹಿತಿ ಇದ್ದರೆ ಶಾಲೆಯ ಕ್ಯಾಂಪಸ್ಸಲ್ಲಿ ನೀವು ಯಾರಾದರೂ ವ್ಯಕ್ತಿಗಳು ರಾತ್ರಿ ಹೊತ್ತು ನೋಡಿದ್ದಿದ್ದಾರೆ ನನ್ನ ನಂಬರಿಗೆ ಫೋನ್ ಮಾಡಿ. ನಿಮ್ಮ ಹೆಸರು ಹೇಳಬೇಡಿ, ಯಾರು ಅಂತ ಹೇಳಿ. ಅದು ನನ್ನ ಮಗನಾದರೂ ತೊಂದರೆ ಇಲ್ಲ. ನೋಡಿ, ಇವತ್ತು ಅವನಿಂದ ಶಾಲೆಗೆ ತೊಂದರೆ ಆಗಿದೆ, ನಾಳೆ ಅವನ ಮನೆಗೆ ತೊಂದರೆ ಆಗುತ್ತೆ. ಮೊನ್ನೆ ಗುಲ್ಬರ್ಗದೊಬ್ಬ ವಿದ್ಯಾರ್ಥಿ, ಮಂಗಳೂರಿನಲ್ಲಿ ಇಂಜಿನಿಯರಿಂಗ್ ಕಲಿಯುವ ವಿದ್ಯಾರ್ಥಿ, ಅವನು ನಿರಂತರವಾಗಿ ಇಲ್ಲೇ ಹಾಸ್ಟೆಲಲ್ಲಿ ಇದ್ದವನು, ಡ್ರಗ್ಸ್ ತಗೊಳ್ತಾನಂತ ಹಾಸ್ಟೆಲಲ್ಲಿ ಇದ್ದವರು ಮನೆಯವ್ರಿಗೆ ಹೇಳಿದ್ರು ಕೂಡ ಒಮ್ಮೆ ಬಂದು ಬುದ್ಧಿ ಹೇಳಿ ಹೋದರು. ಸೆಕೆಂಡ್ ಟೈಮ್ ಅದು ರಿಪೀಟ್ ಆಯಿತು. ಥರ್ಡ್ ಟೈಮ್ ಅವನು ಜೋರಾಗಿ ಡ್ರಗ್ಸ್ ತೆಗಿತಾನಂತೇಳಿ ಮನೆ ಕರ್ಕೊಂಡು ಹೋದರು. ಅವನು ಡ್ರಗ್ಸ್ ತೆಗಿಲಿಕ್ಕೆ ಬಿಡಲಿಲ್ಲ ಅಂತೇಳಿ ರೈಲ್ನಾಡಿಗೆ ತಲೆ ಕೊಟ್ಟು ಸತ್ತೋದ, ಮುಸ್ಲಿಂ ಒಬ್ಬ. ಇಂಥ ದುರಂತಗಳಿಗೆ ನಾವು ಅವಕಾಶ ಕೊಡಬಾರ್ದು. ದೊಡ್ಡ ರೀತಿಯಲ್ಲಿ ಅವರೊಂದು ಗಾಂಜಾ ವ್ಯಸನಿ ಅಥವಾ ಡ್ರಗ್ ವ್ಯಸನಿ ಆಗುವುದಕ್ಕಿಂತ ಮೊದಲು ನಾವು ಅವರನ್ನು ರಕ್ಷಿಸುವ, ಅದೇ ರೀತಿ ನಮ್ಮ ಸೊತ್ತುಗಳನ್ನು ಕೂಡ ರಕ್ಷಿಸುವ ಈ ಸದುದ್ದೇಶ ಇಟ್ಟುಕೊಂಡು ಕರೆದಿದ್ದೀನಿ. ನಿಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ಹೇಳ್ಬೋದು, ನಾವು ಅದನ್ನು ಕೇಳ್ಕೊಳ್ಳೋದು ಸೂಕ್ತವಾದ ತೀರ್ಮಾನವನ್ನು ಮಾಡುವ. ನಮ್ಮೊಂದಿಗಿರುವಂಥ ಹನೀಫ್ ಖಾನ್ ಕೊಡಾಜಿಯವರು ಇಂಥ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜನರಿಗೆ ಸಲಹೆ ನೀಡಿದ್ರಿಂದ ಅವರನ್ನು ನಾನು ಹೇಳಿದೆ, ಒಂದು ಕಾರ್ಯಕ್ರಮ ಇದೆ, ನೀವು ಬನ್ನಿ. ಇದನ್ನು ನಾನು ಗಣ್ಯ ವ್ಯಕ್ತಿಯಾಗಿ ಅತಿಥಿಯಾಗಿ ನಿಮ್ಮನ್ನು ಕರೆಯುವುದಲ್ಲ, ಒಬ್ಬ ಸ್ನೇಹಿತನಾಗಿ ಕರೀತೇನೆ ಅಂತ ಹೇಳಿದಾಗ ಕೂಡಲೇ ಅದಕ್ಕೆ ಒಪ್ಪಿಕೊಂಡು ತಮ್ಮ ಕೆಲಸವನ್ನು ಬಿಟ್ಟು ಇಲ್ಲಿ ಬಂದಿದ್ದಾರೆ. ಅವರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ನಿಮ್ಮ ಏನು ಅಭಿಪ್ರಾಯ ಇದೆ ಅದು ನಮಗೆ ತಿಳಿಸಿ. ಆ ರೀತಿಯಲ್ಲಿ ನಾವು ಮುಂದಕ್ಕೆ ಹೋಗುವ. ಇನ್ನು ಮುಂದೆ ಇನ್ಶಾ ಅಲ್ಲಾ ಈ ಪರಿಸರದಲ್ಲಿ, ಇದು ಸುತ್ತಮುತ್ತಲು ನಾವು ಮುಸಲ್ಮಾನರು ಮೆಜಾರಿಟಿ ಇರುವಂಥ ಪರಿಸರದಲ್ಲಿ ಇಂಥ ಯಾವುದೇ ಅನೈತಿಕ ಕೆಲಸ ನಡೆಯದಾಗೆ ನಾವೆಲ್ಲರೂ ಜವಾಬ್ದಾರಿಯಿಂದ ವರ್ತಿಸುವಂತ ಹೇಳ್ತಾ ನನ್ನ ಮಾತುಗಳನ್ನು ಭಾಳ ಶಾಂತಿತೆ ಕೇಳಿದ ನಿಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಅದಕ್ಕೆ ಮೊದಲು ಕೂಡ ಒಂದು ಕಾರ್ಯಕ್ರಮವನ್ನು ನೀವು ಇಲ್ಲಿ ಹಮ್ಮಿಕೊಂಡಿದ್ದೀರಿ. ಆ ನಂತರದ ಬೆಳವಣಿಗೆಗಳನ್ನು ಕೂಡ ಎಲ್ಲರೂ ತಿಳಿಸಿದರು. ನಂತರ ನೀವು ಕಂಪ್ಲೇಂಟ್ ಕೂಡ ಮಾಡಿದ್ದೀರಿ. ಅವರನ್ನು ಈ ತನಕ ಅರೆಸ್ಟು ಆಗಿಲ್ಲ. ಇದೆಲ್ಲ ವಿಷಯಗಳು ಕೂಡ ತಿಳಿಯಿತು. ಬಹುಶಃ ನನಗನಿಸ್ತದೆ ಈ ಕಂಪ್ಲೇಂಟ್ಗಳು, ಅವರನ್ನು ಅರೆಸ್ಟ್ ಮಾಡೋದು, ಅವರನ್ನು ಜೈಲಿಗೆ ಕಳಿಸುವುದು, ಇದರಿಂದ ಈ ಸಮಸ್ಯೆಗಳು ಪರಿಹಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪ್ರಪ್ರಥಮವಾಗಿ ನಾವು ಮುಸಲ್ಮಾನರು, ನಮಗೆಲ್ಲರಿಗೂ ಕೂಡ ಒಂದು ಜವಾಬ್ದಾರಿ ಇದೆ. ಕುಲ್ಲುಕುಂ ರಾಹಿನ್ ವ ಕುಲ್ಲುಕುಂ ಮಸ್ಊಲುನ್ ಅನ್ ರಗಿಯತಿ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ನೀವೆಲ್ಲರೂ ಕೂಡ ಜವಾಬ್ದಾರಿತರು, ಒಂದಲ್ಲ ಒಂದು ರೀತಿಯ ಜವಾಬ್ದಾರಿಯನ್ನು ನಿಮಗೆ ನೀಡಲಾಗಿದೆ. ನಿಮ್ಮ ಜವಾಬ್ದಾರಿಯ ಬಗ್ಗೆ ನಾಳೆ ಅಲ್ಲಾಹನು ನಿಮ್ಮನ್ನು ಪ್ರಶ್ನಿಸಲಿಕ್ಕೂ ಇದೆ ಅಂತೇಳಿ. ಈ ಒಂದು ಎಜುಕೇಷನ್ ಟ್ರಸ್ಟ್, ಸ್ಪೆಷಲಾಗಿ ಇಸ್ಲಾಮಿಕ್ ಕೂಡ ಕಲಿಸುವಂಥ ಒಂದು ಎಜುಕೇಷನ್ ಟ್ರಸ್ಟ್, ಇದರಲ್ಲಿ ನಿಮ್ಮ ಜವಾಬ್ದಾರಿ ಏನು, ಈ ಊರಿನವರ ಜವಾಬ್ದಾರಿ ಏನು, ಇದನ್ನು ನೀವು ತಿಳಿಕೊಂಡು ನಿಮ್ಮ ಕೆಲಸವನ್ನು ಮಾಡಿದರೆ, ನಿಮ್ಮ ಜೀವನದ ಒಂದು ಭಾಗ ಈ ಸ್ಕೂಲ್ ಎಂಬುದನ್ನು ನೀವು ಅರಿತುಕೊಂಡ್ರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಗ್ತದೆ. ಖಂಡಿತವಾಗಿ ಪರಿಹಾರ ಆಗ್ತದೆ, ಅದರಲ್ಲಿ ಯಾವುದೇ ಸಂಶಯಗಳಿಲ್ಲ. ಈ ಸ್ಕೂಲು ನಾನು ತಿಳಿದಾಗೆ ಇಲ್ಲಿ 2 ಲೌಕಿಕವಾದ ಮತ್ತು ಆಖಿರತ್ತಿನ 2 ಎಜುಕೇಷನ್ಗಳನ್ನು ನೀವು ಕೊಡ್ತೀರಿ. ಬಹುಶಃ ಈ ಊರಿನ ಗಣ್ಯರಾದಂಥ ಯುವಕರಾದಂಥ ನಿಮಗೆಲ್ಲರಿಗೂ ಕೂಡ ಸ್ವರ್ಗಕ್ಕೆ ಹೋಗಲಿಕ್ಕಿರುವಂಥ ಒಂದು ದಾರಿಯೂ ಕೂಡ ಹದೀಸಿನ ಪ್ರಕಾರ ಇದು, ಅದರಲ್ಲಿ ಯಾವುದೇ ಸಂಶಯಗಳಿಲ್ಲ. ಯಾರಿಗಾದರೂ ಸಂಶಯ ಇದ್ದರೆ ಅಥವಾ ಯಾವುದಾದ್ರೂ ಉಲಮಾಕಲು ಅದನ್ನು ತಿರಸ್ಕರಿಸುವುದಾದರೂ ಕೂಡ ನೀವು ನಮಗೆ ಫೋನ್ ಮಾಡಿ ನಾನು ಮಾತಾಡ್ತೇನೆ ಹದೀಸ್ಗಳನ್ನು ಇಟ್ಕೊಂಡು. ಖಂಡಿತವಾಗಿ ಇದು ನಿಮಗೆ ಸ್ವರ್ಗಕ್ಕೆ ಕೂಡ ಮಾದರಿ. ಪರಿಶುದ್ಧ ಕುರ್ಆನ್ ನಮ್ಮನ್ನು ಸಂಬಂಧಿಸಿ ಹೇಳಿತು, ಕುಂತುಂ ಖೈರ ಉಮ್ಮತಿನ್ ಉಖ್ರಜತಿಲ್ ಲಿನ್ನಾಸ್, ನೀವಾಗಿದ್ದೀರಿ ಇಡೀ ಭೂಮಿಯ ಮೇಲೆ ಬಹಳಷ್ಟು ಅತ್ಯುತ್ತರಾದಂಥ ಖೈರಾದಂಥ ಉಮ್ಮತಿಗಳು, ನಾನು ಮತ್ತು ನೀವು. ಕುರ್ಆನ್ ನಮ್ಮನ್ನು ವಿಶೇಷವಾಗಿ ನಮಗೆ ಗೌರವ ಕೊಟ್ಟು ಮಾತನಾಡ್ತಿರೋದು. ಕುರ್ಆನ್
ನಾನು ಮತ್ತು ನೀವುಗಳು, ಮುಸಲ್ಮಾನರಂದರೆ ನಾವು ನೀವುಗಳಲ್ವಾ, ನಾನು ಮತ್ತು ನೀವುಗಳು ಇಡೀ ಪ್ರಪಂಚದ ಎಲ್ಲ ಮಾನವ ಹುರುಜತಿಲ್ ಲಿನ್ನಾಸ್, ಮಾನವ ಸಮುದಾಯದಲ್ಲಿ ಅತ್ಯುತ್ತಮರಾದವರು, ಭಾಳಷ್ಟು ಹೈರಾದಂಥ ಉಮ್ಮತಿಗಳು ನಾವು ಅಂತೇಳಿ ನಾವು ಮರೆತುಕೊಂಡಿದ್ದೇವೆ ಅದನ್ನು. ಮತ್ತೆ ನಮ್ಮ ಜವಾಬ್ದಾರಿಯನ್ನು ಅಲ್ಲಾಹನು ನಮಗೆ ನೆನಪಿಸ್ತಾನೆ. ತಹ್ಮರೂನ ಬಿಲ್ ಮಾರೂಫಿ ವ ತನ್ಹೌನ ಅನಿಲ್ ಮುನ್ಕರ್. ನೀವು ಜನರಿಗೆ ಒಳಿತನ್ನು ಮಾಡಬೇಕು, ಜನರನ್ನು ಸನ್ಮಾರ್ಗದ ಕಡೆಗೆ ನೀವು ಅವರನ್ನು ಕರಿಬೇಕು, ಕೆಡುಕುಗಳೇನಿದೆ ಅದನ್ನು ನೀವು ತಡಿಬೇಕು ಅಂತೇಳಿ. ಇಲ್ಲಿರುವ ಸಮಸ್ಯೆ ಅದು. ನಾವು ಒಳಿತನ್ನು ನಾವು ಪರ್ಸನಲ್ ಆಗಿ ಮಾಡ್ತೇವೆ, ಮುಸಲ್ಮಾನರು ನಾವು ನಮಾಜ್ ಮಾಡ್ತೇವೆ, ನಾವು ರಂಜಾನ್ನಲ್ಲಿ 30 ದಿವಸ ಕರೆಕ್ಟಾಗಿ ಉಪವಾಸವನ್ನು ಹಿಡಿತೇವೆ, ದುಡ್ಡಿದ್ದವರು ಜಕಾತನ್ನು ಕೊಡ್ತಾರೆ. ಅದೇ ರೀತಿ ನಮ್ಮ ಆಚಾರ ವಿಚಾರಗಳು, ನಮ್ಮ ಮನೆಯ ವಿಷಯದ ಮಟ್ಟಿಗೆ ನಾವು ಎಲ್ಲವನ್ನು ಕೂಡ ಒಳಿತನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಎರಡನೇ ಅಲ್ಲಾಹನು ನಮಗೆ ತಾಕೀತು ಮಾಡಿದ್ದಾನೆ, ಏನು? ಕೆಡುಕನ್ನು ತಡೆಯಿರಿ ಎಂಬುದರಲ್ಲಿ. ಅದರಲ್ಲಿ ನಮ್ಮ ಧ್ವನಿಗಳು ಹೊರಗೆ ಬರುವುದಿಲ್ಲ, ನಮ್ಮ ಧ್ವನಿಗಳು ಅದರಲ್ಲಿ ಹೊರಗೆ ಬರುವುದಿಲ್ಲ. ಅದರಲ್ಲಿ ನಾವು ಯಾವತ್ತೂ ಕೂಡ ಈ ಸಮುದಾಯ ಬ್ಯಾಕ್ ಮುಂದೆ ಬರುವುದೇ ಇಲ್ಲ. ಯಾವ ರೀತಿ ಆ ಕೆಡುಕನ್ನು ತಡೀಬೋದು ಅದನ್ನು ನಾವು ಒಂದು ಲೀಸ್ಟ್ ಮಾಡಿಕೊಂಡು ನಮ್ಮ ಸಾಲ, ಇಲ್ಲಿ ಉದಾಹರಣೆ ಇಲ್ಲಿಯ ವಿಷಯಕ್ಕೆ ಹೇಳೋದು, ಈ ಸ್ಕೂಲಿಗೆ ಸಂಬಂಧಿಸಿದಂತೆ ಇಲ್ಲಿ ನಡೆಯುವಂಥ ಕೆಡುಕುಗಳೇನಿದೆ ಅದು ನಿಮ್ಮ ಸ್ಕೂಲಿಗೆ ಸಂಬಂಧಿಸಿದಂತಲ್ಲ, ಇಡೀ ನಿಮ್ಮ ಜಮಾತಿಗೆ ಸಂಬಂಧಪಟ್ಟಂಥ ಯಾವುದೆಲ್ಲ ಕೆಡುಕುಗಳಿದೆ ಅದರ ಎಲ್ಲ ಬಗ್ಗೆಯೂ ನಿಮ್ಮಲ್ಲಿ ಅಲ್ಲಾಹನು ಪ್ರಶ್ನೆ ಮಾಡಲಿಕ್ಕಿದೆ. ವೇದಿಕೆಯಲ್ಲಿ ಕೂತವರಲ್ಲಿಯೂ ನಿಮ್ಮಲ್ಲಿಯೂ ನಾಳೆ ಪ್ರಶ್ನೆ ಮಾಡಲಿಕ್ಕಿದೆ ಅಲ್ಲಾಹನು. ಇಲ್ಲಿ ಒಂದು ಹೆಂಗಸು ಗಂಡ ಇಲ್ಲದೆ 10 ವರ್ಷ ಆಯಿತು, ಗಂಡನ ಬಗ್ಗೆ ಕೇಸ್ ಕೊಟ್ಟು ಕೋರ್ಟಿಂದ ಆ ಗಂಡನಿಗೆ ಕೋರ್ಟಿಂದ ಕೂಡ ಇದಾಗಿದೆ, ಅವಳಿಗೆಲ್ಲ ತಿಂಗಳು ಅವಳಿಗೆ ಬೇಕಾದ ಖರ್ಚನ್ನು ಕೊಡಬೇಕು, ಮಗುವಿನ ಖರ್ಚನ್ನು ಕೊಡಬೇಕಂತೇಳಿ 10 ವರ್ಷ ಆ ಗಂಡ ಬರಲೇ ಇಲ್ಲ. ಆ ಬಗ್ಗೆ ನೀವು ಆಲೋಚನೆ ಮಾಡದಿದ್ದರೆ, ನೀವು ಅವರಿಗೆ ನ್ಯಾಯವನ್ನು ತೆಗೆದುಕೊಡಲಿಕ್ಕೆ ನಿಮ್ಮಿಂದ ಸಾಧ್ಯವಾಗದಿದ್ದರೆ ನಾಳೆ ಅಲ್ಲಾಹನ ಮುಂದೆ ನೀವುಗಳು ಉತ್ತರ ಕೊಡಬೇಕು. ಇಲ್ಲಿರುವಂಥ ಒಬ್ಬರು ಅಧ್ಯಕ್ಷರು, ಒಬ್ಬರು ಸಂಚಾಲಕರು ಮಾತ್ರ ಅಲ್ಲ, ನೀವೆಲ್ಲರೂ ಕೂಡ ಜವಾಬ್ದಾರಿಯುತರು. ಹದೀಸದು ಇದು ನಡೆದಂಥ ಇದು ನಿಮ್ಮ ಊರಲ್ಲಿ ನಡೆದಂಥ ಒಂದು ವಿಷಯವನ್ನು ನಾನು ಹೇಳ್ತಾ ಇರೋದು. ನನಗೆ ಇವತ್ತು ಮೀಟ್ ಮಾಡಲಿಕ್ಕೆ ಫೋನ್ ಕೂಡ ಮಾಡಿದ್ದಾರೆ. ಹೆಂಗಸು ಪಾಪ ಅಳುತ್ತಾ ಒಂದು ಅರ್ಧ ಗಂಟೆ ಕೂಗ್ತಾ ಇತ್ತು ಫೋನಲ್ಲಿ. ಇಂಥ ವಿಷಯ, ಹಲವಾರು ವಿಷಯಗಳು ನಿಮ್ಮ ಸುತ್ತಮುತ್ತಲಿದೆ. ನಾವು ಮುಸಲ್ಮಾನರ ಜವಾಬ್ದಾರಿ ಅದು. ನಾವು ನಮಾಜ್ ಮಾಡಬೇಕು, ನಮ್ಮ ಫ್ಯಾಮಿಲಿಯನ್ನು ನೋಡಬೇಕು, ಬಿಸ್ನೆಸ್ ಮಾಡಬೇಕು, ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು, ಅದರೊಂದಿಗೆ ನಮ್ಮಲ್ಲಿ ನಡೆಯುವಂಥ ಎಲ್ಲ ಕೆಡುಕನ್ನು ಕೂಡ ನಾವು ತಡಿಬೇಕು. ಈ ಕೆಡುಕನ್ನು ತಡೆಯುವಂಥ ಹೋರಾಟದಲ್ಲಿ ಅದು ಯಾವ ರೀತಿಯಲ್ಲಿ ತಡಿಬೇಕೆಂಬುದನ್ನೆಲ್ಲ ನಾವು ಬೇರೆ ಬೇರೆ ಲಿಸ್ಟಲ್ಲಿ ಮಾಡುವ. ಅದರಲ್ಲಿ ಒಂದು ವೇಳೆ ನಾವು ಮೌತಾದರೆ ಅಂಥ ಮೌತ್ ಬೇರೆ ಯಾರಿಗೂ ಸಿಗುವುದಿಲ್ಲ ಪ್ರಪಂಚದಲ್ಲಿ. ಶಹೀದ್ ಅಂತಾರೆ ಅದಕ್ಕೆ. ಅಲ್ಲಾಹನು ಸ್ಪೆಷಲ್ ಆಗಿ ಲಿಸ್ಟ್ ಮಾಡುವಂಥ, ಅಲ್ಲಾಹನು ಬಹಳಷ್ಟು ಇಷ್ಟಪಡುವಂಥ, ಅಲ್ಲಾಹನಿಗಾಗಿ ಭೂಮಿಯಲ್ಲಿ ಜೀವಿಸಿದಂಥ ಲಿಸ್ಟಲ್ಲಿ ನಮ್ಮನ್ನು ಸೇರಿಸ್ತಾನೆ. ತಿಲ್ಕಲ್ ಅಯ್ಯಾಮ್ ನುದಾವಿಲುಹಾ ಬೈನನ್ನಾಸ್ ವಲಿಯಹ್ಲಮಲ್ಲಾಹು ಅಲ್ಲಜೀನ ಆಮನು ಯತ್ತಖಿದು ಮಿನ್ಕುಂ ಶುಹದಾ. ಕುರ್ಆನ್ ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತು, ನಾನು ಈ ಜೀವನ ಚಕ್ರವನ್ನು ಮಾಡಿಕೊಂಡು ಅಲ್ಲಾಹನಿಗೆ ಇಲ್ಲಿರುವಂಥ ಕೆಡುಕನ್ನು ಎಲ್ಲರಿಗೂ ಹಿದಾಯತ್ ಮಾಡಿಕೊಂಡು ಅವರನ್ನು ಒಳಿತು ಮಾಡ್ಬೋದು. ಮಾಡಲಿಕ್ಕೆ ಸಾಧ್ಯ ಇಲ್ವಾ? 5 ವಕ್ತ ನಮಾಜಿಗೆ ಕರೆಕ್ಟಾಗಿ ಬರುವಾಗ ಎಲ್ಲ ಫುಲ್ ಔಲಿಯಾಗಿ ಮಾಡ್ಬೋದು ನಮ್ಮೆಲ್ಲರನ್ನು. ಮಾಡೋದಿಲ್ಲ ಯಾಕೆ? ಅದು ಅಲ್ಲಾಹನ ಸಿಸ್ಟಮ್. ಕುರ್ಆನಲ್ಲಿ ಹೇಳ್ತದೆ, ನಾನು ಈ ಭೂಮಿಯನ್ನು ಈ ರೀತಿ ಮಾಡಿ ಒಂದು ಜೀವನ ಚಕ್ರದಾಗಿ ತಿರುಗಿಸ್ತಾ ಇದ್ದೇನೆ. ಯಾಕಂದರೆ ಇಲ್ಲಿ ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ, ನನಗಾಗಿ ಜೀವಿಸುವವರು ಕೂಡ ಇಲ್ಲಿ ಇದ್ದಾರೆ. ಆದರೆ ಅದನ್ನು ಇವರು ಹೇಗೆ ತಡೆಯುತ್ತಾರೆ, ಆ ಮಾರ್ಗದಲ್ಲಿ ಅದನ್ನು ತಡೆದುಕೊಂಡು ಇವರು ಯಾರು ಶಹೀದ್ ಆಗ್ತಾರೆ ಎಂಬುದನ್ನು ನೋಡಲಿಕ್ಕೆ ನನಗಿಷ್ಟ. ಎತ್ತಖಿದು ಮಿನ್ಕುಂ ಶುಹದಾ, ನಾವು ಶುಹದಾಕಲನ್ನು ನೋಡಲಿಕ್ಕೆ ಭಾಳಷ್ಟು ಇಷ್ಟಪಡ್ತೇನೆ ಅಂತೇಳಿ. ಅನ್ಯಾಯದ ವಿರುದ್ಧ, ಅಕ್ರಮದ ವಿರುದ್ಧ, ದೌರ್ಜನ್ಯದ ವಿರುದ್ಧ, ಅನೀತಿಯ ವಿರುದ್ಧ ಮಾತೆತ್ತಿ ಅದರ ಮನಸ್ಸಿನಲ್ಲಿ ಅವನಿಗಿದೆ ಇದನ್ನು ವಿರೋಧಿಸಬೇಕು ಅಂತೇಳಿ ಯಾವ ರೀತಿಯಲ್ಲೆಲ್ಲ ಅವನು ವಿರೋಧಿಸ್ತಾನೆ ಅದೆಲ್ಲ ರೀತಿಯಲ್ಲಿ ಅವನು ವಿರೋಧಿಸ್ತಾನೆ. ಅವನು ಆ ಮಾರ್ಗದಲ್ಲೇ ನಾಳೆ ಅವನ ಮೌತಾಗ್ತದೆ. ಅವನಿಗೆ ಬೇರೆ ಯಾವ ಭಾಗ್ಯನೂ ಬೇಡ. ಮುಸಲ್ಮಾನರಿಗೆ ಸಂಬಂಧಿಸಿದಂತೆ ನಮ್ಮ ಚಿಕ್ಕ ಒಂದು ಎಕ್ಸಾಮ್ ಹಾಲ್ ಮಾತ್ರ ಭೂಮಿ. ನಾವು ಪರ್ಮನೆಂಟ್ ಆಗಿ ಇರಬೇಕಾದವರು ಆಖಿರತ್ನಲ್ಲಿ. ಇಲ್ಲಿ ಎಲ್ಲರಿಗೂ ಒಳಿತು ಮಾಡಲಿಕ್ಕಾಗಿ ನಾವು ಬಂದಿದ್ದೇವೆ. ಇದನ್ನು ನಾವು ತಿಳ್ಕೊಳ್ಬೇಕು. ಎರಡನೇದಾಗಿ ಈ ವಿಷಯದಲ್ಲಿ ನಮಗೆ ಹೆದರಿಕೆ ಇರಬಾರ್ದು, ಬೇಸರನೂ ಇರಬಾರ್ದು. ಯಾಕಂದರೆ ಇಲ್ಲಿ ಮಾತನಾಡುವಾಗ ನಾನು ನೋಡಿದೆ ಕೆಲವರಿಗೆ ಭಾಳಷ್ಟು ಫೀಲಿಂಗ್ಸಲ್ಲಿದ್ದಾರೆ. ಯಾಕಪ್ಪ ಸ್ಕೂಲಲ್ಲಿ ಈಗ ಆಯ್ತಲ್ಲ, ಇದಾಗಬಾರ್ದಿತ್ತಲ್ಲ, ಏನು ಮಾಡಲಿಕ್ಕಾಗೋದಿಲ್ಲ ಅಂತ. ಮುಸಲ್ಮಾನರು ಯಾವತ್ತೂ ಕೂಡ ಫೀಲಿಂಗ್ ಮಾಡುವವರಲ್ಲ, ಬೇಸರ ಮಾಡುವವರಲ್ಲ, ಅವರಿಗೆ ಹೆದರಿಕೆನೂ ಇರಬಾರ್ದು. ಆದಮ್ ಅಲೈಹಿಸ್ಸಲಾಮಿಗೆ ಪ್ರವಾಸಲ್ಲ ಅಲ್ಲಾಹ್ ಸುಬ್ಹಾನಹು ವ ತಆಲಾ ತಾಕೀತು ಮಾಡಿದ್ದು ಕೂಡ ಅದೇ. ಆದಮ್ ಅಲೈಹಿಸ್ಸಲಾಮನವರನ್ನು ಸ್ವರ್ಗದಿಂದ ಹೊರಗೆ ಕಳಿಸಲಾಯಿತು. ಒಂದು ದೊಡ್ಡ ಚರಿತ್ರೆ ಇದೆ ಅದು. ಆ ಸ್ವರ್ಗದಿಂದ ಹೊರಗೆ ಕಳಿಸುವಂಥ ಸಂದರ್ಭದಲ್ಲಿ
ಆದಮ್ ಅಲೈಹಿಸ್ ಸಲಾಮ್ ಅವರಿಗೆ ಭಾಳ ಬೇಸರ ಆಯಿತು, ಬೇಸರನೂ ಆಯಿತು, ಹೆದರಿಕೆನೂ ಆಯಿತು. ಬೇಸರ ಯಾಕೆ ಆಗಿದ್ದಂದರೆ, ಇಷ್ಟು ದೊಡ್ಡ ಇಂಥ ಒಂದು ಸುಂದರವಾದಂಥ ಈ ರೀತಿ ಎಲ್ಲ ರೀತಿಯ ವ್ಯವಸ್ಥೆಗಳಿರುವಂಥ ಸ್ವರ್ಗದಿಂದ ನಾನು ಒಂದು ಚಿಕ್ಕ ತಪ್ಪಿಗಾಗಿ ಹೊರಗೆ ಬಂದೆನಲ್ಲ ಎಂಬಂಥದ್ದು ಬೇಸರ. ಹೆದರಿಕೆ ಯಾಕಾಯ್ತಂದರೆ, ಭೂಮಿಯಲ್ಲಿ ಜವಾಬ್ದಾರಿ ಕೊಟ್ಟು ಅಲ್ಲಾಹನು ಕಲಿಸ್ತಾ ಇರೋದು. ಏನು ಈ ಭೂಮಿ, ಇದೇನು ಗೊತ್ತಿಲ್ಲ, ಇಲ್ಲಿ ಯಾರಿದ್ದಾರೆ, ಏನು ಮಾಡಬೇಕು, ಯಾವುದು ಗೊತ್ತಿಲ್ಲ. ಡೈರೆಕ್ಷನ್ ಕೊಟ್ಟು ಅಲ್ಲಾಹನು ಕಲಿಸಿದ್ದಾನೆ, ಭೂಮಿಗೆ ನೀನು ಹೋಗಿ ಕೆಲಸವನ್ನು ಮಾಡುವಂತೇಳಿ. ಆವಾಗ ಅಲ್ಲಾಹನು ತಾಕೀತು ಮಾಡಿ ಆದಮ್ ಅಲೈಹಿಸ್ ಸಲಾಮ್ಗೆ, ಮತ್ತು ಅದು ನಮಗೆಲ್ಲರಿಗೂ ಹೇಳ್ತಾ ಇರೋದು ಕುರ್ಆನಲ್ಲಿ, ನಿಮಗೆ ನಾನು ಮಾರ್ಗದರ್ಶನ ಮಾಡಿದ್ದೇನೆ, ಡೈರೆಕ್ಷನ್ ಕೊಟ್ಟಿದ್ದೇನೆ, ಆ ಡೈರೆಕ್ಷನಲ್ಲಿ ನೀವು ಮುಂದೆ ಹೋಗಿ, ನೀವು ಯಾವುದೇ ಕಾರಣಕ್ಕೂ ಬೇಸರನು ಮಾಡಬಾರ್ದು, ಹೆದರಿಕೆನೂ ಇರಬಾರ್ದು ಅಂತೇಳಿ. ಇಲ್ಲಿಯೂ ನಾವು ಆ ಜವಾಬ್ದಾರಿಯನ್ನು ತಗೊಳ್ಬೇಕು. ನಾವು ಆದಮ್ ಅಲೈಹಿಸ್ ಸಲಾಮ್ರಿಂದ ಆ ಒಂದು ಜವಾಬ್ದಾರಿಯನ್ನು ಈಗ ಪಡ್ಕೊಂಡು ಬಂದು ಮೊಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಆದ ಮೇಲೆ ಸಹಾಬಿಗಳೆಲ್ಲ ಹೋದ ಮೇಲೆ ಈಗ ಆ ಜವಾಬ್ದಾರಿ ನಮ್ಮ ಕೈಗೆ ಸಿಕ್ಕಿದೆ. ನಮ್ಮ ಕೈಗೆ ಸಿಕ್ಕಿದ ಮೇಲೆ ನಾವು ಆ ವಿಷಯದಲ್ಲಿ ಏನೆಲ್ಲ ಮಾಡಬೇಕಂತೇಳಿ ಹದೀಸ್ ಮತ್ತು ಕುರ್ಆನನ್ನು ಸ್ಟಡಿ ಮಾಡಿಕೊಂಡು ನಾವು ಮುಂದೆ ಹೋಗಬೇಕು. ಹೆದರಿಕೆ ಯಾರನ್ನು ಕೂಡ ಹೆದರಬೇಕಾದ ಅಗತ್ಯತೆ ಇಲ್ಲ, ಯಾರನ್ನು ಕೂಡ ಹೆದರಬೇಕಾದ ಅಗತ್ಯತೆ ಇಲ್ಲ. ಯಾವ ವಿಷಯದಲ್ಲಿ ಬೇಸರ ಪಡುವಂಥ ಅಗತ್ಯತೆಯೂ ಇಲ್ಲ. ನಿಮ್ಮ ಸುತ್ತಮುತ್ತಲೆಲ್ಲಾದರೂ ಇಂಥ ಅಮಲ್ ಪದಾರ್ಥ ಸೇವನೆ ಆಗ್ತಾ ಇದೆ, ಗಾಂಜಗಳಾಗ್ತಾ ಇದೆ ಅಂದರೆ ಅವರಿಗೆ ಹೋಗಿ ನೀವು ತಾಕೀತು ಮಾಡಬೇಕು, ಅವರನ್ನು ಕರಿಬೇಕು ಒಬ್ಬೊಬ್ಬರನ್ನಾಗಿ. ಎಲ್ಲರ ಎದುರುಗಡೆ ಅವರನ್ನು ಇನ್ಸಲ್ಟ್ ಮಾಡೋ ರೀತಿಯಲ್ಲ, ಫಸ್ಟ್ ನಿಮ್ಮ ಮದ್ದು ಅದಾಗಿರಬೇಕು. ಅವರನ್ನು ಕರೆದು ಅವರನ್ನು ಫ್ರೆಂಡ್ಶಿಪ್ ಮಾಡಿಕೊಂಡು ಅವರಿಗೆ ಅದನ್ನು ತಾಕೀತು ನಾನು ಯಾಕಂದರೆ ಇದು ಅನುಭವದ ಮಾತುಗಳು. ತುಂಬ ಜನ ನಮ್ಮಲ್ಲಿ ಇದ್ದಾರೆ, ನಮ್ಮ ಸಂಘಟನೆಯಲ್ಲಿ ಇದ್ದಾರೆ, ನಮ್ಮ ಪಾರ್ಟಿಯಲ್ಲಿ ಇದ್ದಾರೆ. ಯಾವ ರೀತಿ ಇದ್ದಾರೆ ಅಂದರೆ ಇವತ್ತು ಲೀಡರ್ಶಿಪ್ಪಲ್ಲಿದ್ದಾರೆ, ನೇಷನ್ ಲೆವೆಲಲ್ಲಿದ್ದಾರೆ. ಕರ್ನಾಟಕದವರು ಸ್ಟೇಟ್ ಲೀಡರ್ಗಳಾಗಿದ್ದಾರೆ. ಅವ್ರು ಎಂಥವರು ಆಗಿದ್ರು ಆ ಕಾಲದಲ್ಲಿ ಅಂತ ಹೇಳಿದರೆ, ಫುಲ್ ಬೆಳಿಗ್ಗೆ ಇದ್ರೇ ಅಮಲ್, ಮಾತನಾಡುವಾಗಿಲ್ಲ. ಏನೆಲ್ಲ ಇಸ್ಲಾಂ ನಿರೋಧಿಸಿದಂಥ ಹರಾಮ್ ಮಾಡಿದಂಥ ಕೆಲಸದಲ್ಲಿದ್ದಾರೆ ಅದೆಲ್ಲ ಮಾಡ್ತಾ ಇದ್ದವರು ಇವತ್ತು ಅಲ್ಹಮ್ದುಲಿಲ್ಲಾ ಅಲ್ಲಾಹನ ಅನುಗ್ರಹ ಇಡೀ ಸಮುದಾಯಕ್ಕೆ ನೇತೃತ್ವ ಕೊಡುವಂಥ ಲೀಡರ್ಶಿಪ್ನಲ್ಲಿದ್ದಾರೆ. ಸುಮ್ಮನೆ ನೀವು ಆಗುವುದಿಲ್ಲ ಅಂತೇಳಿ ಯಾವುದನ್ನು ಬಿಟ್ಟು ಬಿಡಬೇಡಿ, ಬೇಸರ ಮಾಡಬೇಡಿ, ಹೆದರಿಕೆಯನ್ನು ಬೇಡ. ಅವರಲ್ಲಿ ಮಾತನಾಡುವಾಗ ಏನಾದರೂ ಅವರು ಏನು ಮಾಡಿದ್ರು ನಾನು ಹೇಳ್ದಲ್ಲ, ನೀವು ಡೈರೆಕ್ಟ್ ಎಲ್ಲಿಗೆ, ಸ್ವರ್ಗಕ್ಕೆ. ಹೆದರಿಕೆನೇ ಇಲ್ಲ. ಹಾಗೇನಾದರೂ ಆದರೆ ಅವರಿಗೆ ಹೋಗಿ ಕರೀರಿ ಒಬ್ಬೊಬ್ಬರನ್ನು. ನಿಮ್ಮ ಊರಲ್ಲಿರುವವರು ಯಾರಿದ್ದಾರೆ ಅಂತೇಳಿ ಅವರನ್ನು ನೀವು ಫಸ್ಟಿಗೆ ಗುರುತಿಸಿಕೊಂಡು ಕರೀರಿ ಒಬ್ಬೊಬ್ಬರನ್ನು. ಕರೆದು ಅವರಿಗೆ ವಿಷಯ ಹೇಳಿ, ನೋಡಿ ಇದು ಮಾಡೋದು ಸರಿಯಲ್ಲ. ಕೆಲವೊಂದು ಹದೀಸುಗಳು ಆಯತುಗಳು ಅವರ ಮುಂದೆ ಇಡಿ, ಬೇಕಾದಷ್ಟು ಇದೆ ಹದೀಸುಗಳು ಆಯತುಗಳು. ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇರ್ತಾರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಒಬ್ಬ ವ್ಯಕ್ತಿ ಮುಸಲ್ಮಾನ ಅಥವಾ ಯಾರೇ ಆಗಲಿ, ಒಬ್ಬ ವ್ಯಕ್ತಿ ಮುಸಲ್ಮಾನ ಆದವನು, ಅವನು ಎಲ್ಲಾದರೂ ಅವನ ಹೊಟ್ಟೆಯಲ್ಲಿ ಅಮಲ್ ಪದಾರ್ಥ ಸೇರುವಂಥ ಸಂದರ್ಭದಲ್ಲಿ ಅವನು ಮೂಮಿನಾಗಿರುವುದಿಲ್ಲ. ಆ ಸಂದರ್ಭದಲ್ಲಿ ಅವನು ಇಸ್ಲಾಮಿಂದ ಹೊರಗಿರ್ತಾನೆ. ಇದು ಯಾರಿಗೂ ಗೊತ್ತಿಲ್ಲ. ಇದು ಗೊತ್ತಾದರೆ ಅದನ್ನು ಆದಷ್ಟು ಅವನು ಬಿಡಲಿಕ್ಕೆ ಟ್ರೈ ಮಾಡ್ತಾನೆ. ಇಸ್ಲಾಮಿನಿಂದನೇ ಅವನ ಹೊಟ್ಟೆಗೆ ಯಾವಾಗಾದರೂ ಒಂದು ಗಾಂಜಾನ, ಅದು ಯಾವುದೆಲ್ಲ ರೂಪದಲ್ಲಿದೆ ಎಲ್ಲವೂ. ಇಲ್ಲಿ ಕೆಲವರು ವಾದಿಸ್ತಾರೆ ಏನಂದರೆ, ಕುರ್ಆನಲ್ಲಿ ಸರಾಬನ್ನು ಮಾತ್ರ ಆರಾಮ್ ಅಂತ ಹೇಳಿದರೆ ಹಾಗೇ ಇಲ್ಲ. ಅದನ್ನು ಮತ್ತೆ ತಫ್ಸೀರಿಗೆ ಬರುವಾಗ ನಿಮಗೆ ಗೊತ್ತಾಗ್ತದೆ. ಏನಂತ ಹೇಳಿದರೆ, ಏನೆಲ್ಲ ಅಮಲ್ ಪದಾರ್ಥಗಳಿದೆ, ನಿಮ್ಮ ಶರೀರಕ್ಕೆ ಅಮಲಾಗುವಂಥ ಎಲ್ಲ ವಸ್ತುಗಳು ಕೂಡ ಇಸ್ಲಾಂ ಆರಾಮ್ ಮಾಡಿದೆ. ಅದು 3 ಹಂತದಲ್ಲಿ ಆಗಿ ಆರಾಮ್ ಮಾಡಿದೆ. ಅದು ನೀರಿನ ರೂಪದಲ್ಲಿ ಇರ್ಬೋದು, ಅಥವಾ ಇನ್ನು ಮಾತ್ರೆಯ ರೂಪಗಳಲ್ಲಿ ಇರ್ಬೋದು, ಅಥವಾ ಗಮ್ಮಿನ ರೂಪದಲ್ಲಿ ಇರ್ಬೋದು, ಅಥವಾ ಗಾಂಜಾ ಭಂಗಿ ಈ ರೂಪದಲ್ಲಿ ಯಾವ ರೂಪದಲ್ಲಿ ಇದೆ ಅದೆಲ್ಲವೂ ಕೂಡ ಹರಾಮೆ, ಅದರಲ್ಲಿ ಏನು ಸಂಶಯಗಳಿಲ್ಲ. ಅದಕ್ಕೆ ಪರಿಶುದ್ಧ ಕುರ್ಆನಲ್ಲಿ ಅಲ್ಲಾಹನು ತಾಕೀತು ಮಾಡಿ ಮುಸಲ್ಮಾನರಿಗೆ ಹೇಳ್ತಾ ಇರೋದು, ಯಾ ಅಯ್ಯುಹಲ್ಲಜೀನ ಆಮನು ತಖುಲ್ಲಾಹ ಹಕ್ಕ ತುಕಾತಿ ವಲಾ ತಮೂತುನ್ನ ಇಲ್ಲಾ ವಅಂತುಂ ಮುಸ್ಲಿಮೂನ್. ದೊಡ್ಡ ವಿಶೇಷ ಅಲ್ವಾ ಆ ಆಯತನ್ನು ಕೇಳುವಾಗ. ಮುಸಲ್ಮಾನರಿಗೆ ಅಲ್ಲಾಹು ಕರೆದು ತಾಕೀತು ಮಾಡಿ ಹೇಳ್ತಾ ಇರೋದು, ನೀವು ಮುಸಲ್ಮಾನರಲ್ಲದೆ ಮರಣ ಹೊಂದಬಾರದು. ಭಾಳ ಪ್ರೀತಿಯಿಂದ ಹೇಳ್ತಾ ಇರೋದು ಅಲ್ಲಾಹನು. ಏನು, ನೀವು ಮುಸಲ್ಮಾನರಿಗೇನೆ, ಬೇರೆಯವ್ರಿಗೆ ಹೇಳ್ತಾ ಇರೋದಲ್ಲ, ಬೇರೆಯವ್ರಿಗೆ ಹೇಳ್ತಾ ಇರೋದಲ್ಲ, ಮೂಮಿನ್ಗಳಿಗೆ ಅಲ್ಲಾಹ್ ಹೇಳ್ತಾ ಇರೋದು, ಸತ್ಯವಿಶ್ವಾಸಗಳಿಗೆ ಅಲ್ಲಾಹನು ಹೇಳ್ತಾ ಇರೋದು, ನೀವು ಮುಸಲ್ಮಾನರಲ್ಲದೆ ಮರಣ ಹೊಂದಬಾರದು ಅಂತೇಳಿ. ಮುಸಲ್ಮಾನರು ಅಲ್ಲದೆ ಹೆಂಗೆ ಮರಣ ಹೊಂದೋದು? ಈ ಕಾರ್ಯಚಟುವಟಿಕೆಗಳಾದಾಗ, ಆತನ ಹೊಟ್ಟೆಯಲ್ಲಿ ಅಮಲು ಪದಾರ್ಥಗಳಿದ್ದಾಗ ಆತನ ಮೌತಾಗಿ ಹೋದರೆ ಆತನು ಮುಸಲ್ಮಾನಾಗಿರುವುದಿಲ್ಲ. ಇನ್ನೂ ಅದರ ಬಗ್ಗೆ ತುಂಬ ಹದೀಸುಗಳಿದೆ. ಬಹುಶಃ ಇಲ್ಲಿ ಚಿಕ್ಕ ಟೈಮಲ್ಲಿ ನಾನು ಅದೆಲ್ಲವನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ನಾವು ಬೇಕಾದ್ರೆ ಒಂದು ಕ್ಯಾಂಪೆಲ್ಲ ಮಾಡುವ. ಈ ಸರಾಬಿನ ಬಗ್ಗೆ ಭಾಳಷ್ಟು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇರೋದು ಎಲ್ಲ ಕೆಡುಕುಗಳ ತಲೆಯಾಗಿದೆ, ಹೆಡ್ ಯಾವುದು? ಈ ಅಮಲ್ ಪದಾರ್ಥ. ಅದರಿಂದಾಗಿ ಎಲ್ಲ ಬೇಡದ ಕೆಲಸಗಳು ಆತನು ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ ಅಂತೇಳಿ. ಈಗ ನಮ್ಮ ಜವಾಬ್ದಾರಿ ಏನಂದರೆ, ಇದು ಈ ವಿಷಯದಲ್ಲಿ ನಾವು ಅವರನ್ನು ಕರಿಬೇಕು. ಒಬ್ಬೊಬ್ಬರ ಜವಾಬ್ದಾರಿ ತಗೊಳ್ಳಿ. ನಿಮ್ಮ ಊರಿನ ಪಟ್ಟಿ ಮಾಡ್ಕೊಳ್ಳಿ. ನೀವು ಯಾರಲ್ಲಿದ್ದಾರೆ, ಹುಸೈನ, ಹನೀಫ್, ಮುಜಫರ್ ಯಾರಿದ್ದಾರೆ, ಇಂಥ ವ್ಯವಹಾರಗಳು ಅವರು ಪಟ್ಟಿ ಮಾಡ್ಕೊಳ್ಳಿ. ಯಾರು ಅವರಿಗೆ ಸ್ವಲ್ಪ ಕನೆಕ್ಷನ್ ಇದೆ ಅವರು ಕರೀರಿ. ಉದಾಹರಣೆಗೆ ಇರ್ಷಾದ್ಗೆ ಒಬ್ಬರನ್ನು ಇರ್ಬೋದು, ಇಸ್ಮಾಯಿಲ್ ಬಾಯಿಗೆ ಒಬ್ಬರನ್ನು ಪರಿಚಯ ಇರ್ಬೋದು, ಕರೀರಿ. ಅವನ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ.
ಫ್ರೆಂಡ್ಶಿಪ್ ಮಾಡ್ಕೊಂಡು ಒಂದು ವಿಷಯ, ನೀವು ವೀಕ್ ಆಗಿರಬಾರ್ದು ಫ್ರೆಂಡ್ಶಿಪ್ ಮಾಡುವವರು, ಮತ್ತು ನೀವು ಆ ಕಡೆ ಹೋದರೆ ಅದು ಸಮಸ್ಯೆ, ಒಂದಕ್ಕೆ ಎರಡು ಆಗ್ಬೋದು. ನೀವು ಸ್ಟ್ರಾಂಗ್ ಆಗಿರಬೇಕು, ನಿಮ್ಮಲ್ಲಿ ವಿಶ್ವಾಸ ಬೇಕು, ಅಲ್ಲಾಹನ ವಿಶ್ವಾಸ ಬೇಕು, ಆಖಿರತನ ವಿಶ್ವಾಸ ನಿಮ್ಮಲ್ಲಿ ಬೇಕು. ಕರೆದು ಅವರಿಗೆ ಮಾಹಿತಿ ಕೊಡಿ, ಇಂಥ ವಿಷಯಗಳಲ್ಲಿ ಅವರಿಗೆ ಡೈರೆಕ್ಷನ್ ಕೊಡಿ, ನೀವು ಇದು ಮಾಡೋದು ಸರಿಯಲ್ಲ, ನಾಳೆ ಅವು 1 ಅಂತ 2 ಅಂತ 3 ಅಂತ. ಅದರಲ್ಲಿಯೂ ಕೂಡ ಆಗದೇ ಇದ್ದಾಗ 4ನೇ ಹಂತ ಆಗಿರ್ತದೆ ಯಾವುದು, ದೊಡ್ಡ ಜಿಹಾದ್. ಮತ್ತೆ ಆ ಸಂದರ್ಭದಲ್ಲಿ ನಾವು ಮೀಟಿಂಗ್ ಮಾಡಿಕೊಂಡು ದೊಡ್ಡ ಜಿಹಾದ್ ಮಾಡುವ. ಚಿಕ್ಕ ಚಿಕ್ಕ ಜಿಹಾದ್ಗಳಿದೆ ನಿಮ್ಮ ಹೋರಾಟಗಳು ಯಾವುದೆಲ್ಲ, ಈ ರೀತಿ ಅವರನ್ನು ಕರೆದು ಮಾತನಾಡೋದು, ಅವರಿಗೆ ಕೌನ್ಸಿಲಿಂಗ್ ಮಾಡಿಸುವುದು, ಅಥವಾ ಬೇರೆ ಕಡೆ ಹೋಗಿ 1-2 ತಿಂಗಳು ಅವರನ್ನು ಕೌನ್ಸಿಲಿಂಗ್ ಅದು ಬೇಡ, ವ್ಯವಸ್ಥೆ ಮಾಡುವ. ಆ ರೀತಿ ಇದ್ದವರು ಏನೋ ಒಂದು ಕೆಲವು ಜನರು ಇರ್ಬೋದು. ಬಹುಶಃ ಈಗಿನ ಸಮೀಕ್ಷೆ ಪ್ರಕಾರ, ಪೊಲೀಸ್ ಸಮೀಕ್ಷೆ ಪ್ರಕಾರ ಮುಸಲ್ಮಾನರಲ್ಲಿ 23% ಜನರು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಇದರ ಬಗ್ಗೆ ನಾವು ಕೆಲವೊಂದು ವಿಚಾರಣೆಗಳು ಮಾಡಿದಾಗ ಈ ರೀತಿ ಮುಸಲ್ಮಾನರಲ್ಲಿ ಈ ಅಮಲ್ ಪದಾರ್ಥಗಳು ಅಥವಾ ಈ ಗಾಂಜಾ ಭಂಗಿಗಳು ಜಾಸ್ತಿ ಆಗಲಿಕ್ಕೆ ಕಾರಣನೂ ಕೂಡ ಇಸ್ಲಾಮಿನ ಶತ್ರುಗಳ ಕೈವಾಳೆಯಿಂದ ಬಂದವ. ಇಸ್ಲಾಮಿನ ಶತ್ರುಗಳ ಆ ಟೀಮಿನಿಂದ ಬಂದವನಾಗಿದ್ದ. ಅವನು ಗಾಂಜಾ ಸೇದುವುದಿಲ್ಲ, ಗಾಂಜಾದ ವಿಷಯ ಮಾಡುವುದಿಲ್ಲ, ಅವನು ಖಾಲಿ ಮಾರಾಟ ಮಾಡ್ತಾನೆ. ಮಾರಾಟ ಮಾಡುವುದೆಲ್ಲಿ ಅಂದರೆ ಮ್ಯಾಕ್ಸಿಮಮ್ ಮುಸಲ್ಮಾನರು ಇರುವಂಥ ಸ್ಟೂಡೆಂಟ್ಗಳಿಗೆ ಹೋಗಿ ಅದನ್ನು ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಅದನ್ನು ಕೂಡ ನಾವು ನೋಡ್ಕೊಳ್ಬೇಕು ಎಲ್ಲಿದೆ ಅಂತೇಳಿ. ಈ ರೀತಿ ನೀವೊಂದು ಎಲ್ಲರೂ ಕೂಡ ಒಂದು ಸಂಘಟಿತರಾಗಿ ಈ ಸ್ಕೂಲಿನ ಬಗ್ಗೆ ನಮಗೆ ಆಖಿರತಿನಲ್ಲಿ ಬೆನಿಫಿಟ್ ಇದೆ ಎಂಬುದನ್ನು ನೀವು ಆಲೋಚನೆ ಮಾಡಿಕೊಂಡು ಈ ಕೆಲಸಗಳು ಮಾಡಿದರೆ ಖಂಡಿತವಾಗಿಯೂ ನೀವು ನೋಡಿ 6 ತಿಂಗಳಲ್ಲಿ ಇಡೀ ನಿಮ್ಮ ಊರನ್ನು ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ನಿಮಗೆ ಈ ಬಗ್ಗೆ ಏನಾದರೂ ಕೇಳಲಿಕ್ಕೆ ಇದ್ದರೆ ನಾವು ಮತ್ತೆ ಚರ್ಚೆಯಲ್ಲಿ ಮಾತನಾಡುವ. ನಿಮ್ಮ ಈ ಹೋರಾಟದಲ್ಲಿ ನಾನು ಮತ್ತು ನಮ್ಮ ಸಂಘಟನೆ, ನಮ್ಮ ಪಕ್ಷಗಳು ಖಂಡಿತವಾಗಿಯೂ ನಿಮ್ಮ ಜೊತೆ ಇದೆ. ಅದು 100% ನಿಮಗೆ ನಾವು ಭರವಸೆ ಕೊಡ್ತೇನೆ. ಅದೇ ರೀತಿಯಲ್ಲಿ ಇದು ನೋಡುವಾಗಲೂ ಭಾಳಷ್ಟು ಖುಷಿಯಾಯಿತು. ವಕೀಲರು ಕೂಡ ನನಗೆ ತುಂಬ ಸಲ ಹೇಳ್ತಾ ಇದ್ರು, ಇದನ್ನೊಂದು ಡೆವಲಪ್ಮೆಂಟ್ ಮಾಡಬೇಕು. ನಾನು ಕೂಡ ನೋಡಿ ಇದರಲ್ಲಿ ಒಂದು ದೊಡ್ಡ ಕಾಂಪೌಂಡ್ ಮಾಡಿ, ಗ್ರೌಂಡನ್ನು ದೊಡ್ಡದು ಮಾಡಿ, ದೊಡ್ಡ ರೀತಿಯ ಒಂದು ಎಜುಕೇಷನ್ ಟ್ರಸ್ಟ್ ಒಂದು ಇದನ್ನು ಮಾಡುವ ಇನ್ಶಾ ಅಲ್ಲಾ. ನನ್ನಿಂದ ಯಾರಿಗೆಲ್ಲ ನನಗೆ ದೊಡ್ಡವರನ್ನ ಪರಿಚಯ ಇದೆ ಅವರೆಲ್ಲರನ್ನು ಕೂಡ ನಾನು ಇನ್ಶಾ ಅಲ್ಲಾ ಆದಷ್ಟು ಬೇಗ ಅವರಿಗೆ ಮೀಟ್ ಮಾಡಿಕೊಡ್ತೇನೆ. ಒಂದು ಕಾರ್ಯಕ್ರಮವನ್ನು ಕೂಡ ಇಡುವ. ಅದನ್ನು ಮಾಡುವುದರಲ್ಲಿ ನಾನು ಕೂಡ ಎಲ್ಲ ರೀತಿಯ ಪ್ರಯತ್ನಗಳು ಮಾಡ್ತೇನೆ. ಸರ್ವಶಕ್ತನಾದ ಅಲ್ಲಾಹನು ನಮ್ಮೆಲ್ಲರೂ ವ್ಯಕ್ತಿಗಳಿಂದ ಮಾತ್ರ, ಸ್ಥಳೀಯ ವ್ಯಕ್ತಿಗಳು, ಸಮಾಜದ ಗಣ್ಯ ವ್ಯಕ್ತಿಗಳು, ಅದೇ ರೀತಿ ಸಮಾಜ ಸೇವಕರು ಸೇರಿಕೊಂಡ್ರೆ ಖಂಡಿತವಾಗಿ ಇಂಥ ಅಪರಾಧವನ್ನು ತಡೆಗಟ್ಟುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂಬ ಹದೀಸ್ ಮತ್ತು ಕುರಾನ್ ಮುಖಾಂತರ ಅಭಿಪ್ರಾಯಗಳನ್ನು ತಿಳಿಸಿ ನಮಗೆ ಅವರ ಅನಿಸಿಕೆಗಳನ್ನು ಹೇಳಿಕೊಡ್ತೇವೆ. ಮತ್ತೊಮ್ಮೆ ನಾವು ಈ ಸಂಘಟಕರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತೆ ಮುಂದಕ್ಕೆ ನಾವು 2 ಹಿತವಚನ ಅಭಿಪ್ರಾಯಗಳನ್ನು ಅನಿಸಿಕೆಗಳನ್ನು ಹೇಳಲಿಕ್ಕೆ ನಾನು ಈ ಶಾಲೆಯ ಸದಸ್ಯರಾದಂತಹ ಸಮಾಜ ಸೇವಕರು, ಸಾಮಾಜಿಕ ಕಾರ್ಯಕರ್ತರಾಗ್ತಕ್ಕಂತಹ ಅಬ್ಬಾಸ್ ಉಚ್ಚಿಲ್ರವರನ್ನು ನಾನು ಆತ್ಮೀಯವಾಗಿ ಇಲ್ಲಿಂದ ಕೇಳ್ತೇವೆ, ಇಲ್ಲಿಂದ ಬಿಡ್ತೇವೆ, ಇಲ್ಲಿಂದ ನೋಡ್ತೇವೆ, ಇಲ್ಲಿಂದ ಬಂದ್ ಮಾಡ್ತೇವೆ. ಇದನ್ನು ಬಿಟ್ಟು ಸಮಾಜದಲ್ಲಿ ಭಾವನಾತ್ಮಕ ರೀತಿಯಲ್ಲಿ ನಾವು ಮುಂದುವರೆದರೆ ಮುಸಲ್ಮಾನರು ಎಂದೂ ಸೋಲಲಿಕ್ಕಿಲ್ಲ. ನಮ್ಮಲ್ಲಿ ಭಾವನಾತ್ಮಕತೆ ಇಲ್ಲ. ನಮ್ಮಲ್ಲಿ ಇರೋದೇನೋ ಅವನನ್ನು ನೋಡಿದರೆ ನನಗಾಗೋದಿಲ್ಲ, ನನ್ನನ್ನು ನೋಡಿದರೆ ಅವನಿಗಾಗೋದಿಲ್ಲ. ಇದನ್ನು ಬಿಟ್ಟು ಹೃದಯ ವಿಶಾಲ ಮಾಡಿ ಈ ಶಾಲೆಯನ್ನು ಕೂಡ ನೀವು ಭಾವನಾತ್ಮಕವಾಗಿ ತೆಗೀರಿ. ನಮ್ಮದು ಎಂದು ತೆಗಿಬೇಡಿ, ನನ್ನದು ಎಂದು ತೆಗೀರಿ. ನನ್ನದು ಎಂದು ತೆಗೆದಾಗ ಮಾತ್ರ ನಿಮಗೆ ಭಾವನಾತ್ಮಕ ಬರ್ತವೆ. ಸರಿಯಲ್ಲ ಸರ್? ಭಾವನಾತ್ಮಕವಾಗಿ ಬರ್ತದೆ. ಆ ಭಾವನಾತ್ಮಕ ಹೇಗೆ ಬರಬೇಕು ಅದು ಬಹಳ ಮುಖ್ಯ. ನಾವು ಅದರಲ್ಲಿ ನಮ್ಮನ್ನೇ ಕಾಣಬೇಕು, ನಾವು ಅದರಲ್ಲಿ ಇನ್ವಾಲ್ವ್ ಆಗಬೇಕು. ನಮ್ಮನ್ನು ನಾವು ಈ ಶಾಲೆಯಲ್ಲಿ ಕಂಡರೆ, ಈ ಊರಿನಲ್ಲಿ ಕಂಡರೆ, ಇಲ್ಲದರೆ ಈ ಮಸೀದಿಯಲ್ಲಿ ಕಂಡರೆ, ಇಲ್ಲದ ಮದ್ರಸೆಯಲ್ಲಿ ಕಂಡರೆ ಮಾತ್ರ ನಮ್ಮ ಸಮುದಾಯದ ಪ್ರತಿಯೊಂದು ಸಂಸ್ಥೆಯು ಮುಂದುವರಿಯಲು ಸಾಧ್ಯ. ಇಂದಿನ ಪರಿಸ್ಥಿತಿಯಲ್ಲಿ ನಮ್ಮದು ಮುಸಲ್ಮಾನರದು ಗಜಪುಕ್ತ ಕಪಿತ್ಯ ನ್ಯಾಯದ ಮುಖಂಡರುಗಳೇ ಜಾಸ್ತಿ ಇರುವುದು. ನಿಮ್ಮ ಲಾ ಪುಸ್ತಕದಲ್ಲಿಲ್ಲ ಇದು ನ್ಯಾಯ. ಇದನ್ನು ನಾವು ಅಳಿಸಬೇಕು. ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಳ್ಳಬೇಕು. ಒಂದು ದೀನಿ ವಿದ್ಯೆ, ಇಲ್ಲದ್ರೆ ಲೌಕಿಕ ವಿದ್ಯೆ, ಇಲ್ಲದ್ರೆ ಸಾಮಾಜಿಕ ಶಿಕ್ಷಣ ಇದೆ, ಅದರಿಂದ ನಾವು ಕಲಿಬೇಕಾಗ್ತದೆ. ಸಾಮಾಜಿಕ ಶಿಕ್ಷಣದಲ್ಲೂ ಬಹಳ ಬಸ್ತಿದೆ. ನಮಗೆ ವಿದ್ಯಾಭ್ಯಾಸ ಓದಲು ಬರೆಯಬೇಕಂತೇಳಿ ಇಲ್ಲ. ಸಾಮಾಜಿಕ ಶಿಕ್ಷಣವನ್ನು ನೋಡಿ ಕಲಿಬೇಕಾದ ಯಾವುದು ಒಳ್ಳೆಯದು ಅದು ತಗೊಳ್ಳಿ, ಯಾವುದು ಕೆಟ್ಟದ್ದು ಬಿಟ್ಟು ಬಿಡಿ. ಇದು ಬಹಳ ಮುಖ್ಯ. ನಾವು ಚಿಕ್ಕದಿರುವಾಗ ಅಧ್ಯಾಪಕರು ಹೇಳ್ತಿದ್ದರು ವಿದ್ಯಾ ವೀನಂ ಪಶು ಸಮಾನಂ ಅಂತೇಳಿ. ಅದು ಇಂದಿನ ಜಗತ್ತಿಗೆ ಹೊಂದಿಕೊಂಡಿಲ್ಲ. ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸಾಬಿಗಳು ಕೇಳಿದಾಗ ಈ ಭೂಮಿಯು ಅಂತ್ಯವಾಗುವುದು ಹೇಗಂತ ಹೇಳುವಾಗ ಆಗ ಒಂದು ಮಾತು ಹೇಳಿದರು, ಯಾವಾಗ ವಿದ್ಯಾಭ್ಯಾಸ ಇಲ್ಲವೋ ಅವರು ರಾಜರಾಗುತ್ತಾರೆ,
ವಿದ್ಯಾಭ್ಯಾಸ ಇದ್ದವರು ಅವರ ಕೆಲಸದಾಗ್ತಾರೆ. ಇಂದಿನ ಸರ್ಕಾರ, ಇಂದಿನ ಪಂಚಾಯತ್, ಇಂದಿನ ಮದ್ರಸ, ಇಂದಿನ ಶಾಲೆ, ಇಂದಿನ ಸಂಸ್ಥೆಗಳು ಆ ರೀತಿಯಲ್ಲಿ ಹೋಗ್ತಾ ಇದೆ. ಇದರಿಂದ ನನಗೇನೋ ಲಾಭ ಗಳಿಸ್ಬೋದು, ನಮ್ಮ ಸಮುದಾಯಕ್ಕೆ ಸಹ ಲಾಭ ಗಳಿಸಲು ಸಾಧ್ಯವಿಲ್ಲ. ಚೆನ್ನಾಗಿ ಆಲೋಚನೆ ಮಾಡಿಕೊಳ್ಳಿ. ಇಂದು ವಿದ್ಯಾವೀನಂ ಪಶುಮಾನಂ ಬದಲಿಗೆ ವಿದ್ಯೆ ಪಶು ಸಮಾನ, ವಿದ್ಯಾಹೀನಂ ರಾಜ ಸಮಾನ ಅಂತೇಳಾಗಿದೆ. ತಪ್ಪುಂಟ ಸರ್? ಆ ರೀತಿಯನ್ನು ನಾವು ಅಳಿಸಬೇಕು, ಮುಸಲ್ಮಾನರು ಅಳಿಸಬೇಕು, ಮುಸ್ಲಿಂ ಸಮುದಾಯ ಅಳಿಸಬೇಕು. ಆಗ ಮಾತ್ರ ನಮಗೆ ಶೇಷನ್ನು ಪಡೆಯಲು ಸಾಧ್ಯ. ಇಲ್ಲದೇ ಇದ್ದರೆ ನಮ್ಮಲ್ಲಿ ಯಾವುದೇ ಕೆಲಸವನ್ನು ಪೂರ್ತಿಗೊಳಿಸಲು ಸಾಧ್ಯವಿಲ್ಲ. ನಾವು ಐಕ್ಯರಾಗಿಲ್ಲ, ಮುಖಕ್ಕೆ ಮಾತ್ರ ಐಕ್ಯರು, ಭಾವನಾತ್ಮಕವಾಗಿ ನಾವು ಐಕ್ಯರಾಗಿಲ್ಲ. ಆದ್ದರಿಂದ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಗರ್ಭಕೋಶದಿಂದ ಹಬ್ಬಿನ ತನಕ ಕಲಿಯಿರಿ. ನಾವು ಈ ಪ್ರಾಯದಲ್ಲೂ ಕಲ್ತಿಲ್ಲ, ಇನ್ನೂ ಕಲಿಯುವುದು ಯಾವಾಗ? ಕೊನೆಯ ಉಸಿರೆಳೆದಾಗ ಮಾತ್ರ. ಆಗ ನಮ್ಮ ಕಲಿಕೆ ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ಈಗಿಂದಲೇ ನಾವು ಕಲಿಯಬೇಕು. ಮತ್ತೊಂದು ಭಾವೈಕ್ಯತೆ ಅಂತೇಳಿ ಇದೆ. ಭಾವನಾತ್ಮಕ ಮತ್ತು ಭಾವೈಕ್ಯತೆ ಕೇಳಲು ಒಂದೇ ಶಬ್ದ ಇದೆ, ಅರ್ಥ ಮಾಡಿಕೊಳ್ಳಲು ಬೇರೆ ಬೇರೆ ಇದೆ. ಅರ್ಥ ತಿಳಿಯದವರಿಗೆ ಏನನ್ನು ಹೇಳಲು ಸಾಧ್ಯವಿಲ್ಲ. ಭಾವನಾತ್ಮಕವಾಗಿ ನಾವು ಇದರಲ್ಲಿ ಸೇರಿಕೊಂಡೇ ಭಾವೈಕ್ಯತೆ ಆಗಬೇಕು. ಎಲ್ಲ ಕಡೆಯಿಂದಲೂ ನಾವು ಸೇರಿ ಒಂದಾಗಿ ನಡೀಬೇಕು. ಹಿಮಾಲಯದಲ್ಲಿ ನದಿ ಹುಟ್ಟುತ್ತದೆ, ಪಶ್ಚಿಮ ಘಟ್ಟದಲ್ಲಿ ನದಿ ಹುಟ್ಟುತ್ತದೆ. ಒಂದೊಂದು 10 ಮೈಲಿಗೆ ಒಂದೊಂದು ಹೆಸರು ಹೇಳ್ತಾರೆ ಅದಕ್ಕೆ. ಆದರೆ ಅದು ಸಮುದ್ರ ಸೇರಿದಾಗ ಮಾತ್ರ ಯಾವ ಹೆಸರು ಇರುವುದಿಲ್ಲ, ಬರೀ ನೀರು ಅಂಥೇಳಿ ಮಾತ್ರ ಇದು. ಆದ್ದರಿಂದ ನಾವೆಲ್ಲರೂ ನೀರಾಗಬೇಕು. ಹೇಗೆ ನೀರಾಗಬೇಕು? ನಮ್ಮಲ್ಲಿರುವ ತಪ್ಪನ್ನು ನಾವು ಮೊದಲು ಅಳವಡಿಸಿಕೊಳ್ಳುವ. ನನ್ನ ಸ್ನೇಹಿತರೆ ನನಗೆ ಹೇಳಿ, ಅಬ್ಬಾಸ್ ನೀನು ತಪ್ಪು ಮಾಡ್ತೀವಿ, ಇದನ್ನು ಸರಿ ಮಾಡು ಅಂತೇಳಿ ನಾನು ಕೇಳಿಕೊಳ್ತೇನೆ. ಇನ್ನೊಬ್ಬರಿಗೆ ಹೇಳಿ, ನೀವು ತಪ್ಪು ಮಾಡ್ತೀರಿ ಹೇಳಿ. ಈಗೇನು ಹೇಳಿದ ಕೂಡಲೇ ಅವರ ಕೋಪದಲ್ಲಿ ನಮ್ಮವರು ಮಾತ್ರ, ಬಾಕಿ ಸಮುದಾಯಗಳು ಕೇಳಿಕೊಳ್ತಾರೆ, ಏನು ಹೇಳಿದಂತ ಆಲೋಚನೆ ಮಾಡ್ತಾರೆ. ನಾವು ಇದನ್ನು ಬಿಟ್ಟು, ನಮ್ಮ ಸ್ವಾರ್ಥವನ್ನು ಬಿಟ್ಟು ನಾವೆಲ್ಲರೂ ವಿಶಾಲ ಹೃದಯದಿಂದ ಮುಂದುವರಿಬೇಕು. ಆಗ ಮಾತ್ರ ನಮ್ಮ ಪ್ರತಿಯೊಂದು, ನಮ್ಮ ಜೀವನ, ನಮ್ಮ ಕುಟುಂಬ ಜೀವನ, ನಮ್ಮ ಫ್ಯಾಮಿಲಿ ಜೀವನ, ನಮ್ಮ ಊರಿನ ಜೀವನ, ನಮ್ಮ ಸಮಸ್ಯೆಗಳನ್ನು ಮಾಡಲು ಸಾಧ್ಯವಿಲ್ಲ. ಮತ್ತೊಂದು ವಿಷಯ ನಿಮ್ಮಲ್ಲಿ ಎಲ್ಲರಿಗೂ ವಿನಂತದ್ದು, ಸಹೋದರ ಹೇಳಿದಾಗೆ ತನ್ನನ್ನು ತಾನು ಅರಿತುಕೊಳ್ಳಿ. ಗಜಮುಕ್ತ ಕಪಿತನಾದ ನಾಯಕನಾಗುವುದು ಮುಖ್ಯ ಅಲ್ಲ, ನಾನು ಹೇಗಿದ್ದೇನೆ ಎಂಬುದನ್ನು ಅರಿತುಕೊಳ್ಳಿ. ಆನಂತರ ನಾವು ಮುಂದುವರೆದರೆ ನಿಜವಾಗಿಯೂ ನಾವು ಜೀವನದಲ್ಲೂ ನಮ್ಮ ಸಮುದಾಯವು ಜಯಗಳಿಸುವುದಕ್ಕೆ ಯಾವುದೇ ತೊಂದರೆ ಆಗದಂತೇಳಿ ನನ್ನ ಕಿರು ಮಾತನ್ನು ಮುಗಿಸಿ. ಅಬೂಬಕರ್ ತಲಪಾಡಿ ಇಂತಹ ಅನೇಕ ಗಣ್ಯ ವ್ಯಕ್ತಿಗಳು ನಮ್ಮ ಈ ಶಾಲೆಯನ್ನು ನಮ್ಮೆಲ್ಲರನ್ನು ಸೇರಿಸಿ, ಆವಾಗ 15-16 ಮೆಂಬರ್ಸ್ಗಳು ನಾವಿದ್ದೆವು, ನಮ್ಮನ್ನೆಲ್ಲರನ್ನು ಸೇರಿಸಿ ಈ ಒಂದು ಜಾಗವನ್ನು ಖರೀದಿಸಿ ಇದರಲ್ಲಿ ಒಂದು ನಾವು ಸ್ಕೂಲನ್ನು ಮಾಡಿದ್ದೆವು. 1400 ಮಕ್ಕಳು ಕಲಿತಿದ್ದಾರೆ. ಇದರ ಎಲ್ಲ ಪೋಷಕರು ಎಲ್ಲರೂ ಬಂದು ನಾವು ಪ್ರತಿಯೊಂದಕ್ಕೂ ನಾವು ಸ್ಪಂದಿಸಿ ಅವರ ಕಷ್ಟ ಸುಖಗಳನ್ನು ನಾವು ಅನುಸರಿಸಿ ಫೀಸಿನಲ್ಲಿ ಎಷ್ಟೊಂದು ಕಮ್ಮಿಯಲ್ಲಿ ಅಂದರೆ ಒಂದು 10,000 ಈ ಫೀಸಿನಲ್ಲಿ ಕಮ್ಮಿ ಆದವರಿಗೆ ನಮ್ಮ ಎಲ್ಲರೂ ಸೇರಿ, ನಮ್ಮ ಈ ಮೆಂಬರ್ಸ್ ಈಗ ಇದ್ದವರೆಲ್ಲ ಸೇರಿ ಸ್ವಲ್ಪ ಸ್ವಲ್ಪ ಹಾಕಿ ಸಹ ನಾವು ಎಷ್ಟೇ ಮಕ್ಕಳಿಗೆ ನಾವು ಫ್ರೀ ಮಾಡಿಕೊಟ್ಟಿದ್ದೇವೆ. ಬಟ್ ಮಕ್ಕಳು ಕಲಿಬೇಕು. ಅದೇ ಪ್ರಕಾರ ನಾವು ಒಂದು 5 ವರ್ಷದ ಮುಂಚೆ ನಮ್ಮ ಮಜಲ್ ಅಬ್ಬಾಸ್ ಹಾಜಿಯವರ ಅಧ್ಯಕ್ಷತೆಯಲ್ಲಿ ಇರುವಾಗ ಇಲ್ಲಿ ಕಾಲೇಜ್ ಮಾಡಲೇಬೇಕು ಅಂದರೆ, ಯಾವಾಗ ನಮ್ಮ NRB ಕುಂಜಿಸ್ ನಮ್ಮ ಸೆಕ್ರೆಟರಿ ಆಗಿದ್ದರು, ಅವರು ಒಂದೇ ವಿಷಯ ಹೇಳಿದ್ದು, ನಮಗೆ ಇಲ್ಲಿ ಎಜುಕೇಷನ್ ಈ ಹೆಣ್ಣು ಮಕ್ಕಳಿಗೆ ನಾವು ಇದೊಂದು ಕಾಲೇಜನ್ನು ಮಾಡಲೇಬೇಕು ಅಂತೇಳಿ. ಅದೇ ಪ್ರಕಾರ ನಾವು ಕಾಲೇಜ್ ಸಹ ಮಾಡಿ ಈಗ ಅಲ್ಲಿ ಸಹ ತುಂಬ ಮಕ್ಕಳಿಲ್ಲ. ಅದು ಲಾಸ್ಟ್ ಇಯರ್ ನಮಗೆ 100% ರಿಸಲ್ಟ್ ಸಹ ಬಂತು. ನಮ್ಮ ಕ್ಯಾಂಪಸ್ ತುಂಬ ಬಹಳಷ್ಟು ಒಂದು ದೊಡ್ಡ ಪ್ರತಿಭೆಯನ್ನು ಅವರು ತೋರಿಸಿದ್ದಾರೆ. ನಮಗೆ ಭಾಳ ಸಂತೋಷವಾಗಿದೆ. ಆ ಪ್ರಕಾರ ನಮ್ಮ ಇಲ್ಲಿ ನಡೀತಾ ಇರುವಾಗ ನಮ್ಮಲ್ಲಿ ಸಾಧಾರಣ 76 ಸ್ಟಾಫ್ಗಳಿದ್ದಾರೆ. ಅದರಲ್ಲಿ 64 ಟೀಚರ್ಸ್ ಮತ್ತು ಮಾಸ್ಟರ್ ಇದ್ದಾರೆ, ಮತ್ತು 16 ಜನ ನಮ್ಮ ಮುಹಲ್ಲಿಮ್ಗಳಿದ್ದಾರೆ. ಎಲ್ಲ ಪ್ರಕಾರದಲ್ಲಿ ಸಂತೋಷದಲ್ಲಿ ಇಲ್ಲಿ ನಡೆಯುತ್ತಿರುವಾಗ ಇಂತಹ ಒಂದು ಇನ್ಸಿಡೆನ್ಸ್ ಆಗುವ ನಮಗೆ ತುಂಬ ಬೇಸರವಾಯಿತು. ಯಾಕೆಂದರೆ ನಮ್ಮ ಶಾಲೆಯ ಟ್ರಿಪ್ಪಿಗೆ ಹೋಗುವಂತಹ ಒಂದು ಹಣ, ಆ ಶಾಲೆಯ ಹಣವನ್ನು ಕಲೆಕ್ಟ್ ಮಾಡಿ ನಮ್ಮ ಪ್ರಿನ್ಸಿಪಾಲ್ರು ಅಲ್ಲಿ ನಾವು ಅವರ ಪಕ್ಕದ ಗೋಡ್ರೇಜ್ ಕಪಾಟ್ನಲ್ಲಿ ಇಟ್ಟಿದ್ದರು. ಅದು ಶನಿವಾರದವರಿಗೆ ಆ ಬಸ್ಸಿನವರಿಗೆ ಕೊಡುವಂಥ ಹಣ ಅವರು ಬರುವ ಕಾರಣ ಆ ಕೈಯಲ್ಲಿ ಹಣ ಅವರು ನಿಂತು ಹೋಯ್ತು. ಆವಾಗ ಇವರು ಹೇಳಿದರು, ಅವರು ಪಡುಬಿದ್ರೆ ಎಂದು ಬರುವವರು, ಪಡುಬಿದ್ರೆ ಅಂದರೆ ನನಗೆ ಯಾಕೆ ಈ ಹಣವನ್ನು ಕಟ್ಟಿಕೊಂಡು ಹೋಗಬೇಕು, ನಾನು ಇಲ್ಲಿ ಇಟ್ಟುಬಿಡ್ತೇನೆ ಅಂತೇಳಿ ಇಟ್ಟುಬಿಟ್ರು. ಅದು ಯಾರು ನೋಡಿದ್ರೋ ಏನಾಯಿತು ಅಂತ ಏನು ನಮ್ಗೆ ಗೊತ್ತಿಲ್ಲ. ಆದರೆ ಆ ಇದನ್ನು ನೆಕ್ಸ್ಟ್ ಡೇ ನೋಡುವಾಗ ಅವತ್ತೇ ರಾತ್ರಿ ಇಲ್ಲಿ ಕಳ್ಳತನ ಸಹ ಆಯಿತು.
ಇದು ಹೇಗಾಯಿತು ಅಂತ ಹೇಳಿ ನಮಗೆ ಇನ್ನೂ ಸಹ ಒಂದು ಅದರ ಪೂರ್ಣ ಪಿಕ್ಚರ್ ಸಿಗಲಿಲ್ಲ. ಆ ಪ್ರಕಾರ ನಮಗೆ ಸ್ವಲ್ಪ ಬೆಳಿಗ್ಗೆ 6 ಗಂಟೆಗೆ ಪ್ರೆಸಿಡೆಂಟ್, ಸೆಕ್ರೆಟರಿ ಮತ್ತು ಇವರಲ್ಲಿ ನಮಗೆ ಫೋನ್ ಮಾಡಿದರು, ಹೀಗಾಗಿ ನಾವು 6 ಗಂಟೆಗೆ ಇಲ್ಲಿ ಬಂದು ನೋಡುವಾಗ 3 ಬಾಗಿಲು ಸಹ ಹೊಡೆದು ನಮ್ಮ ಹಣವನ್ನು ತೆಗೆದಿದ್ದಾರೆ. ಆವಾಗ ನಮಗೆ ಸಾಥಿದಿ ಕೊಟ್ಟವರು ಯಾರಂದರೆ ಒಂದು ರಹೀಮ್ ಉಚೀಲ್ ಮತ್ತೊಂದು ಗಡಿನಾಡ ಗಾಂಧಿ, ನಮ್ಮ ಇವರು ಸಿದ್ದಿಕ್ ತಲಪಾಡಿ, ಅವರು ಇದಕ್ಕೆ ಪ್ರೇರಣೆ ಕೊಟ್ಟು ಇಮಿಡಿಯೇಟ್ಲಿ ಎಂಥದ್ದೆಲ್ಲ ಬೇಕು ಅಂತ ಹೇಳಿ ನಮ್ಗೆ ಆ ಸಹಕರಿಸಿದರು. ಪೊಲೀಸ್ ಸ್ಟೇಷನ್ಗೆ ಅದೇ ಪ್ರಕಾರ ACP ಮತ್ತು ಸರ್ಕಲ್ ಬಂದರು, ಇವರು ಬೆರಳಚ್ಚಿ ತಜ್ಞರು ಬಂದರು, ನಾಯಿ ಬಂದು ಎಲ್ಲರೂ ಇದೆಲ್ಲ ಮಾಡಿ ಭಾಳಷ್ಟು ಅವರನ್ನು ನಾವು ತುಂಬ ಅಭಿನಂದಿಸ್ತೇವೆ. ಅಂದರೆ ಅವರ ಕೆಲಸ ಅಂತ ಇಲ್ಲ ಅಷ್ಟು ಸಹ ನಮಗೆ ಬಹಳ ಇದು ಸಿಗ್ತಿದೆ ಅಂತ ಒಂದು ಕೋಆಪ್ರೇಟ್ ಅವರು ಇಮಿಡಿಯೇಟ್ಲಿ ಮಾಡಿಬಿಡುವಾಗ ನಾವು ಸಹ ಅದಕ್ಕೆ ಬೇಕಾದಾಗ ಸ್ಟೇಷನ್ಗೆ ಆಚೆ ಈಚೆ ಅಂತೇಳಿ ನಾವು 3 ಗಂಟೆವರೆಗೆ ಇಲ್ಲಿ ಆದೆವು ಅಲ್ಲಿ ಬೆಳಗ್ಗೆಯಿಂದ. ಆ ಪ್ರಕಾರ ಈಗ ಅಂತಹ ಒಂದು ಕೋಆಪರೇಷನ್ ನಿಮ್ಮೆಲ್ಲರಿಗೂ ನಮಗೆ ಸಿಗ್ಬೋದು ಅಂತೇಳಿ ನಾನು ಆಶಿಸ್ತೇನೆ. ಯಾಕೆಂದರೆ ಅವರು ಹೇಗೆ ಇಮಿಡಿಯೇಟ್ಲಿ ಅವರು ಬಂದರು, ಅವರು ಹೇಗೆ ನಮಗೆ ಕೋಆಪ್ರೇಟ್ ಮಾಡಿದರು, ಅದೇ ಪ್ರಕಾರ ನಮ್ಮ ಈ ಪರಿಸರದಲ್ಲಿರುವಂಥ ಶಾಲೆ ಇದು ನಮ್ಮ ಶಾಲೆ. ಇದು ಯಾರ್ದೋ ಒಂದು ಸ್ವಾರ್ಥಕ್ಕೋಸ್ಕರ ಅಲ್ಲ, ಅವನ ಸ್ವಾರ್ಥ ಅವನಲ್ಲೇ ಇರ್ತದೆ. ಒಬ್ಬ ಬಂದು ಹೇಳ್ತಾನೆ ನಾನೇ ಮಾಡಿದ್ದು, ನಾನೇ ಇಟ್ಟದ್ದು, ನಾನೇ ತೆಗೆದದ್ದು ಅಂತ. ಅವ ಏನೂ ಮಾಡಲಿಲ್ಲ, ಮಾತಿನಲ್ಲಿ ಮಾತ್ರ ಯಾರೋ ಮಾಡಿದ ಕೆಲಸಕ್ಕೆ ಅವ ಬಾವುಟ ಹಿಡಿತಾನೆ ಅಷ್ಟು, ಅದೇನು ಪ್ರಯೋಜನ ಇಲ್ಲ. ಸ್ವಾರ್ಥ ಅಂತೇಳಿ ಇರಬಾರ್ದು. ಇದು ನಮ್ಮದು. ಈ ಶಾಲೆಯನ್ನು ಮಾಡುವಾಗ ಅದು ಎಷ್ಟು ಜಾಗ, ಎಷ್ಟು ಜನರ ಕಾಲ್ನಡಿಗೆ ಹೋಗಿ ನಾವು ಇದನ್ನು ಡೊನೇಷನ್ ತೆಗೆದಿದ್ದೇವೆ, ಅದು ಏನೆಲ್ಲ ಮಾಡಿದ್ದೇವೆ ಅಂತೇಳಿ ಅದು ಇಂಥ ಹಿರಿಯ ನಮ್ಮ ಈಗ ನಾನು ಹೆಸರು ಹೇಳಿದ್ದೇವಲ್ಲ, ಅವರು ತೀರಿ ಹೋದ ಅವರನ್ನು ನಾವು ವಿಚಾರಿಸಿದ್ರೆ ಮಾತ್ರ ಗೊತ್ತಾಗ್ತದೆ. ಇದು ಅಷ್ಟು ಕಷ್ಟಪಟ್ಟು ಇದು ಮಾಡಿ ಇಲ್ಲಿಂದ ಒಂದು ಗ್ರೌಂಡ್ ಫ್ಲೋರ್ ಮಾಡಿ. ಮತ್ತೊಂದು ವಿಷಯ ನಾನು ಹೇಳ್ತೇನೆ, ಇದರ ಸ್ಥಾಪನೆಯಲ್ಲಿ ನಾವು ಒಂದು 26, 28, 27 ವರ್ಷದ ಮುಂಚಿನಲ್ಲಿ ನೋಡುವಾಗ ಅರ್ಧ ಶಾಲೆ ಮಾತ್ರ ಆಗಿತ್ತು. ಆವಾಗ ಇಲ್ಲಿಯ ಪರಿಸರದ ಕೆಲವು ಹುಡುಗರು ಬಂದು 2ಕ್ಕೆ ಮಾಡಿ ಇದು ಸೆಗಣಿಯನ್ನು ತೆಗೆದು ಬೀಗಕ್ಕೆ ಹೊಡೆದು ಇದೇ ಪ್ರಕಾರ ದಿವಸಗಳು ಇಂತಹ ತುಂಬ ನೀಚಿತನದ ಕೆಲಸ ಮಾಡ್ತಿದ್ದರು. ಆದರೂ ನಾವು ಅದಕ್ಕೆ ಎದೆಗೊಂದಲಿಲ್ಲ. ಇಲ್ಲಿ ಆಗಲೇಬೇಕು ಅಂತೇಳಿ ಅದು ಇಷ್ಟು ದೊಡ್ಡ ಕ್ಯಾಂಪಸ್ ಆಯಿತು. ಈಗ ಸಾಧಾರಣ 1400 ಮಕ್ಕಳು ಕಳೀತಾರೆ, ದೊಡ್ಡದು ಹೆಮ್ಮೆ ವಿಷಯ. ಹಾಗೆ ನೀವು ಇವತ್ತು ಮೊನ್ನೆ ಆದಂಥ ಇನ್ಸಿಡೆನ್ಸಿನ ಪ್ರಕಾರ ಈಗ ನಿಮ್ಮ ಇವರೆಲ್ಲ ಹೇಳಿದರು, ವಿಷಯ ಎಲ್ಲ ಹೇಳಿದರು. ನಿಮಗೆ ಆ ವಿಷಯದಲ್ಲಿ ಹೇಳಿದ್ರಿಂದ ನಾನು ನಿಮಗೆಲ್ಲರಿಗೂ ಅಭಿನಂದಿಸಿದೆ. ಏನಂದರೆ ನೀವೆಲ್ಲರೂ ನಮಗೆ ಕೋಆಪ್ರೇಟ್ ಮಾಡಿ ನಮ್ಮ ಶಾಲೆ ನಮ್ಮ ಶಾಲೆ ಅಂದರೆ ನಮ್ಮ ಮುಸ್ಲಿಂ ಕಮ್ಯುನಿಟಿಯ ಒಂದು ಶಾಲೆ, ಇದು ಕಮ್ಯುನಿಟಿ ಶಾಲೆ. ಇದು ಯಾರ್ದು ಸ್ವಂತ ಅಲ್ಲ. ಈಗ ನಾವಿದ್ದೇವೆ, ಕೆಲವು ನಮ್ಮ ಹಾಗೆ ಮುಂದೆ ತೀರಿ ಹೋಗಿದ್ದಾರೆ, ಇನ್ನು ಸಹ ನಮಗೆ ಎಷ್ಟು ಧೈರ್ಯ ಯಾರಿಗೂ ಗೊತ್ತಿಲ್ಲ. ಆದುದರಿಂದ ಇದು ಎಲ್ಲರೂ ಸೇರಿ ಮಾಡುವಂಥ ಇದು. ಎಲ್ಲರೂ ನಿಮ್ಮ ಸಹಾಯಾರ್ಥವನ್ನೆಲ್ಲ ನಾವು ನಿಮ್ಮನ್ನು ಸಹ ಕೋರುತ್ತಾ, ಇನ್ನು ಮುಂದಕ್ಕೆ ಇಂತಹ ಏನಾದರೂ ಇನ್ಸಿಡೆನ್ಸ್ ಬಂದರೆ ನೀವು ಅದಕ್ಕೆ ಒಳ್ಳೆಯ ಸ್ಪಂದನೆಯನ್ನು ನಮಗೆ ಕೊಡಬೇಕು ಅಂತ ಹೇಳಿ ನಿಮ್ಮೆಲ್ಲರ ಹತ್ರ ನಾನು ಈ ಒಂದು ವಿಷಯದಲ್ಲಿ ತಿಳಿಸುತ್ತಾ ನನ್ನ ಈ ಮಾತುಗಳನ್ನು ಕೊನೆಗೊಳಿಸ್ತೇನೆ. ವಾಕರಿದಾವ್ ಅಲ್ಹಮ್ದುಲಿಲ್ಲಾಹ್. ಈ ಫಲಾ ವಿದ್ಯಾಸಂಸ್ಥೆಯ ಘನತೆ ನಮಗೆ ಅರ್ಥ ಆಗುವಾಗ ಸ್ವಲ್ಪ ಲೇಟ್ ಆಯಿತು. ಅದು ಹೇಗಾಯಿತು ಅಂತ ಹೇಳಿದರೆ, ನಾವು ಇನ್ನೊಂದು 2-3 ವಿದ್ಯಾಸಂಸ್ಥೆ ಕೈ ಜೋಡಿಸಿ ಕೆಲಸ ಮಾಡುವಾಗ ನಮ್ಗೆ ಅರ್ಥ ಆಯಿತು, ನಮ್ಮ ಹತ್ತಿರ ನಾವು ಜೊತೆಯಾಗಿ ಕೆಲಸ ಮಾಡಬೇಕಂತ ವಿದ್ಯಾಸಂಸ್ಥೆಯ ಘನತೆ, ಅದರ ವ್ಯಾಲ್ಯೂ ಏನಂತ ಗೊತ್ತಾದಾಗ ನಮಗೆ ತುಂಬ ಲೇಟ್ ಆಯಿತು. ಆದುದರಿಂದ ಇತ್ತೀಚೆಗೆ ಯಾವುದೇ ಒಂದು ಕೆಲಸ ಇದ್ದರೆ ನಾನು ಓಡಿ ಬರೋದು. ಯಾಕೆ ಅಂತ ಹೇಳಿದರೆ, ಈ ಸಂಸ್ಥೆಯನ್ನು ಉಳಿಸಬೇಕಾದ ಅನಿವಾರ್ಯತೆ ನಮ್ಮ ಈ ಊರಿನ ಜನತೆಗೆ ಇರುವುದರಿಂದ ನಾನು ಯಾವುದೇ ವಿಷಯಕ್ಕೆ ನಾನು ಓಡಿ ಬರೋದು. ಯಾಕೆ ಅಂತ ಹೇಳಿದರೆ, ಬೇರೆ ಒಂದು ಇವತ್ತು ಆಗದ ಘಟನೆ ಬಗ್ಗೆ ಎಲ್ಲ ವಿವರವಾಗಿ ಹೇಳಿದ್ದಾರೆ, ಅದಕ್ಕೆ ನಾನು ಹೋಗೋದಿಲ್ಲ. ಈ ವಿದ್ಯಾಸಂಸ್ಥೆ ಇಷ್ಟೊಂದು ದೊಡ್ಡ ವ್ಯವಸ್ಥಿತವಾಗಿ ಇಷ್ಟೊಂದು ಕಟ್ಟಲಿಕ್ಕೆ ಹಿರಿಯರು ಶ್ರಮಪಟ್ಟಂತಹ ಶ್ರಮದ ಫಲಿತಾಂಶ ಆಗಿರ್ತದೆ. ಬೇರೆ ಶಾಲೆಯಲ್ಲಿ ಫೀಸ್ ಕಟ್ಟದಿದ್ದರೆ ಅವರ ಎಕ್ಸಾಮಿನ ಡೀಟೇಲ್ಸ್ ಕೂಡ ನೋಡಲಿಕ್ಕೆ ಬಿಡೋದಿಲ್ಲ, ಕಡ್ಡಾಯವಾಗಿ ಕಟ್ಟಿ ಅದನ್ನು ನೋಡಲಿಕ್ಕೆ ಬಿಡ್ತಾರೆ. ಆದರೆ ಈ ವಿದ್ಯಾಸಂಸ್ಥೆಯಲ್ಲಿ ಪಾಪ 1 ವರ್ಷದ್ದಿಲ್ಲ, ಇನ್ನೊಂದು ವರ್ಷದ್ದು ಕೂಡ ಕಟ್ಟದಿದ್ದರೆ ಅವ್ರ ಹತ್ರ ಹೇಳೋದು, ನೀವು ಹೆದರ್ಕೋಬೇಡಿ, ನಿಮ್ಮ ಮಕ್ಕಳನ್ನು ಕಳಿಸಿ. ಅಂಥ ವಿದ್ಯಾಸಂಸ್ಥೆಯನ್ನು ನಡೆಸುವಂಥ ಹಿರಿಯರಿಗೆ ಜೋರಾಗಿ ಚಪ್ಪಳೆ ತಟ್ಟುವ ಮೂಲಕ ಅವರನ್ನು ಅಭಿನಂದಿಸಬೇಕು. ನಾವು ಯಾವತ್ತು ನಮ್ಮ ಜವಾಬ್ದಾರಿಯನ್ನು ಮರೆತು ವರ್ತಿಸುವಾಗ ಮಾತ್ರ ನಮ್ಮ ಇಂಥ ವ್ಯವಸ್ಥೆನೆಲ್ಲ ಕಲ್ಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ. ನಿಜವಾಗಿ ತುಂಬ ಖೇದ ಆಗ್ತಾ ಇದೆ. ಆ ಮಾಡಿದವರು ಅವರಿಗೆ ಬುದ್ಧಿ ಬರಲಿ, ಆ ಅಲ್ಲಾಹನು ಅವರಿಗೆ ಒಳ್ಳೆಯ ಬುದ್ಧಿ ತಂದು ಆ ಮೊತ್ತವನ್ನು ತಂದು ಕೊಡಲಿ. ಪಾಪ ಹನಿಯಾಗಿ ಕೂಡಿಸಿದಂಥ ಮೊತ್ತ ಇನ್ನೊಬ್ಬರಿಗೆ ಕೊಡಬೇಕಂತ ಮೊತ್ತ, ಅದನ್ನು ಅವರು ಅಲ್ಲಾಹನವರಿಗೆ ಒಳ್ಳೆ ಬುದ್ಧಿ ಕೊಟ್ಟು ತಂದು ಕೊಡಲಿಕ್ಕೆ ಅವರಿಗೆ ಆ ಪರಮಾತ್ಮನು ಅನುಗ್ರಹಿಸಿನಂತ ಪ್ರಾರ್ಥಿಸುತ್ತಾ ಮಾತಾಡಬೇಕಿತ್ತು. ತುಂಬ ಪಾಪ ದೂರದಿಂದ ಬಂದವರೆಲ್ಲ ಇದ್ದಾರೆ. ಆದರೆ ಈ ಸಂಸ್ಥೆ ಇನ್ಶಾ ಅಲ್ಲಾ ನಮ್ಮ ಉಸಿರು ಇರುವವರೆಗೂ ಈ ಸಂಸ್ಥೆಗೆ ಎಲ್ಲ ವಿಧದ ಸಪೋರ್ಟನ್ನು ಮಾಡಿ, ಯಾವುದೇ ಸಂದರ್ಭದಲ್ಲಿ ನಮ್ಮನ್ನು ಕರೆಯಿರಿ, ನಾವು ನಿಮ್ಮ ಜೊತೆ ಸದಾ ಇರ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ.
ರಸೂಲ್ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಆಶೀರ್ವಾದ ಮೂಲಕ ಅವರಿಗೆ ಕುರಾನ್ ಕೊಡುವಾಗ ಫಸ್ಟಿಗೆ ಹೇಳಿದ್ದು ಇಕ್ರಾ ಬಿಸ್ಮಿ ರಬ್ಬಿಕಲ್ ಲಜೀ ಅಲ್ಲಮಲ್ ಕಲಂ ಒಂದು ಆಯತನ್ನು ಅವರಿಗೆ ಕಲಿಸಿಕೊಟ್ಟರು. ಅಂತಹ ಒಂದು ಕಲಿಯಲು ಪ್ರೇರೇಪಣೆ ಕೊಟ್ಟಂತಹ ಒಂದು ಸಂದರ್ಭದಲ್ಲಿರುವಾಗ ಈ ಉಚ್ಚಿಲ ಕೇಶಿನಗರ ತಲಪಾಡಿಯಲ್ಲಿ ಈ ಊರಿನ ಈ ಫಲಾ ಎಜುಕೇಷನ್ ಸೊಸೈಟಿಯವರು ಒಂದು ಸಂಸ್ಥೆಯನ್ನು ಕಟ್ಟಿ ಮಕ್ಕಳಿಗೆ ಕಲಿಕೆಯನ್ನು ಕೊಡುವಂತಹ ಒಂದು ವಿದ್ಯಾಸಂಸ್ಥೆಯಲ್ಲಿ ಒಂದು ಕಳ್ಳತನ ಆಗಿದೆ ಅಂತ ಹೇಳಿದರೆ ಅದೊಂದು ಒಂದು ದುರಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾವಿಲ್ಲಿ ಒಬ್ಬ ಮಗನನ್ನು ತಂದು ಶಾಲೆಯಲ್ಲಿ ಕೊಟ್ಟಾಗ 3 ವರ್ಷ ಪ್ರಾಯ ಆಗಿರುತ್ತದೆ. ಆ ಮಗು ಹುಟ್ಟಿದಾಗ ಅದು ಯಾವ ರೀತಿಯಲ್ಲಿ ಬೆಳವಣಿಗೆ ಬರ್ತದೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಒಂದಾದರೂ ಡಾಕ್ಟರ್ ಆಗಬೇಕಾ, ಕಳ್ಳನಾಗಬೇಕಾ, ಅಲ್ಲ ಇಂಜಿನಿಯರ್ ಆಗಬೇಕಾ, ಅಲ್ಲ ಉಪಾಧ್ಯಾಯನಾಗಬೇಕು ಹೋಗ್ಬೇಕಂತಂದ್ರೆ ಯಾವುದೂ ಒಂದು ಯೋಚನೆ ಇರುವುದಿಲ್ಲ. ಒಂದು ವಿದ್ಯಾಸಂಸ್ಥೆಯಲ್ಲಿ ಸೇರಿಸಿದಾಗ ಆ ವಿದ್ಯಾಸಂಸ್ಥೆಯ ಒಂದು ಉತ್ತೀರ್ಣಕ್ಕೆ ಒಂದು ಕಾರಣಭೂತರಾಗ್ತಾರೆ. ಅದೇ ರೀತಿ ಮನೆಯಲ್ಲಿ ಸಹ ಅವರಿಗೆ ಒಂದು ಉತ್ತೇಜನ ಕೊಟ್ಟರೆ ಮಾತ್ರ ಆ ಮಗು ಬೆಳಲಿಕ್ಕೆ ಕಾರಣ ಆಗ್ತದೆ. ಯಾಕಂತ ಹೇಳಿದ್ರೆ ಈ ಮಾತು ಹೇಳಲಿಕ್ಕೆ ಕಾರಣ ಅಂತ ಹೇಳಿದರೆ ವಿದ್ಯಾಸಂಸ್ಥೆಯಲ್ಲಿ ಕಲಿಸಿದಾಗ ಮಗು ಒಳ್ಳೆಯ ದಾರಿಗೆ ಬರಲಿಕ್ಕೆ ಕಾರಣ ಇಲ್ಲ. ಅದರಲ್ಲಿ ಮುಖ್ಯ ಪಾತ್ರ ಮನೆಯಲ್ಲಿರುತ್ತದೆ. ಯಾಕಂತ ಹೇಳಿದ್ರೆ ಈ ಆಸ್ಪತ್ರೆಯಲ್ಲಿ ನಾನು ನೋಡ್ತಾ ಇದ್ದೇನೆ, 6 ಗಂಟೆಯ ನಂತರ ಮಹರಿಬ್ ನಮಾಜಿನ ನಂತರ ಹೆಚ್ಚಿನ ಮಕ್ಕಳು ಇರುವುದು ಬಜಾರ್ನಲ್ಲಿ. ಇದಕ್ಕೆ ಕಾರಣ ಯಾರು? ಇದನ್ನು ನಾವು ಆತ್ಮಾವಲೋಕನ ಮಾಡಬೇಕು. ನಾವು ಹೋಗಬೇಕು ಈ ನಮ್ಮ ಪರಿಸರದಲ್ಲಿ ಈ ಥರ ಆಗಲಿಕ್ಕೆ ಕಾರಣ ಏಕೆಂದರೆ ನಾವು ಅದಕ್ಕೆ ಇವತ್ತು ಸಭೆಯನ್ನು ಕರೆದಿದ್ದ ಇದ್ದಾರೆ. ಇವತ್ತು ಒಂದನೇ ಕಾರಣ ಯಾಕೆಂದರೆ ಮಹರಿಬ್ ನಮಾಜ್ ಈ ಭೂಲೋಕದಲ್ಲಿ ಯಾವ ಧರ್ಮಕ್ಕೆ ಇಲ್ಲದಂತಹ ಒಂದು ಚೌಕಟ್ಟು ಇರುವುದಂತೂ ಅದು ಇಸ್ಲಾಂ ಧರ್ಮಕ್ಕೆ ಮಾತ್ರ. ಅದು ನನಗೆ ಭಾರಿ ಒಂದು ಗೌರವವಾಗಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. 7 ದಿವಸಕ್ಕೆ ಒಮ್ಮೆ ನಾವು ಒಂದು ಸೇರುವಂತಹ ಒಂದು ಕಾರ್ಯಕ್ರಮ ಬರುತ್ತದೆ, ಅದು ಜುಮ್ಮಾ ನಮಾಜ್ ಅಂತ ಹೇಳ್ತಾ ಇದ್ದೇವೆ. ಯಾವ ಧರ್ಮದಲ್ಲಿ ಇಲ್ಲ. ಮತ್ತೆ ವರ್ಷದಲ್ಲಿ ಒಂದು ಸಾರಿ ಭೂಲೋಕದ ಮುಸ್ಲಿಮರು ಒಟ್ಟಾಗಿ ಸೇರುವಂತಹ ಒಂದು ಜಾಗ, ಅದು ನಾವು ಅವನ 5ನೇ ಕರ್ಮ ಆಗಿರುತ್ತದೆ ಒಬ್ಬ ಮನುಷ್ಯನದ್ದು, ಅದು ಹಜ್. ಭೂಲೋಕದ ಎಲ್ಲ ಮುಸಲ್ಮಾನರು ಸೇರುವಂಥ ಒಂದು ಜಾಗ ಆಗಿರ್ತದೆ. ಇಂಥ ಒಂದು ಚೌಕಟ್ಟಿರುವಂಥ ಒಂದು ಇಸ್ಲಾಂ ಧರ್ಮದಲ್ಲಿ ನಾವು ನಮ್ಮ ಧೋರಣೆಗಳನ್ನು ಸರಿಪಡಿಸಿಕೊಂಡು ಹೋಗಲಿಲ್ಲದಿದ್ದರೆ ಮತ್ತೆ ಯಾವ ಧರ್ಮದಲ್ಲಿ ಸಾಧ್ಯ ಉಂಟು ನಾನು ಕೇಳಲಿಕ್ಕೆ ಕೊಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಜುಮಾ ನಮಾಜಿನ ಕರ್ತವ್ಯ ಏನು ಅಂತ ಈ ಸೇರಿದವರಿಗೆ ನಾನು ಅದನ್ನು ಅರ್ಥ ಮಾಡಿಕೊಳ್ಳಿಲ್ಲ. ರಸೂಲ್ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ಜುಮಾ ನಮಾಜನ್ನು ಯಾವ ಕಾರಣಕ್ಕೋಸ್ಕರ ನಿರ್ವಹಣೆ ಮಾಡಿದ್ದಾರೆ ಅಂತ ಹೇಳಿದರೆ ಇಂತಹ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ಉಲಮಾವು ಉಮರಾವು ಸೇರಿ ಆ ಮಹಲಿನ ಒಂದು 400-500 ಮನೆ ಇದ್ದರೆ ಆ ಮನೆಯ ಕಷ್ಟ ಕಾಲ್ಪನೆ ಮತ್ತು ಲೋಪದೋಷಗಳು ಅಲ್ಲಿ ಏನಾದರೂ ತುರ್ಕಣೆ ನಡೆದಿದ್ದರೂ ಅದರಲ್ಲಿ ಸಹಭಾಗಿಯಾಗಿ ಅದನ್ನು ನೆರವೇರಿಸಿಕೊಡಬೇಕು ಅಂತ ಹೇಳೋದಕ್ಕೆ ಜುಮಾ ಅಂತ ನಾವು ಅದನ್ನು ತೀರ್ಮಾನ ಮಾಡಿದ್ದೇವೆ. ಯಾವುದೇ ಪಂಗಡಾಗಿರಲಿ, ಯಾವುದೇ ಮಹಲ್ಲಾಗಿರಲಿ, ಅದನ್ನು ನಾವು ಚರ್ಚೆ ಮಾಡುವಂಥ ಅಗತ್ಯ ಇಲ್ಲ. ಒಂದು ಜುಮಾ ಅಲ್ಲಿ ಕೂಡಿದಾಗ ಅದರಲ್ಲಿ ನಾವು ವಿಶೇಷತೆಯನ್ನು ಕಂಡುಕೊಳ್ಬೇಕು. ಯಾಕಂದರೆ ನಾವು ಅಲ್ಲಿ ಜುಮಾ ಸೇರಿದಾಗ ಒಂದೇ ಮಾತಾಡೋದು, ಅದು ಯಾವ ಪಂಗಡವನ್ನು ಮಾತಾಡೋದು ಅದಲ್ಲ. ನಮ್ಮ ಊರಿನ ಸಮಸ್ಯೆಯನ್ನು ನಾವು ಕಂಡುಕೊಳ್ಬೇಕಾದಂಥ ಕರ್ತವ್ಯ ಇದೆ. ಜುಮಾದಲ್ಲಿ ಓದುವುದು ಅದೇ ಆಗಿರುತ್ತದೆ. ಇಲ್ಲಿ ಯಾಕಂತ ಹೇಳಿದ್ರೆ ನಾವು ಈ ರಂಜಾನ್ ತಿಂಗಳಲ್ಲಿ ಯಾವ ಜುಮಾವನ್ನು ನಿರ್ವಹಿಸ್ತೇವೆ ಅದನ್ನು ನಾವು ಅರಬಿಯಲ್ಲಿ ನಾವು ಕೇಳುವ ಕಾರಣ ನಮಗೆ ಅದನ್ನು ಮನದಟ್ಟು ಮಾಡಲಿಕ್ಕೆ ಕಷ್ಟ ಆಗ್ತಂತ ಕಾಣ್ತದೆ. ಅದಕ್ಕೋಸ್ಕರ ಯಾವುದೇ ಒಂದು ಆಗಿರಲಿ ಅದನ್ನು ನಾವು ಪರಿವರ್ತನೆ ಮಾಡುವಂಥ ಒಂದು ಜಾಗ ಇರ್ತದೆ. ಅದಕ್ಕೆ ನೋಡಿ ಬೇರೆ ವಿಶೇಷ ಸಮಯ ಇರ್ತದೆ. ಈಗ ಮಗರಿಬ್ ನಮಾಜ್ ನಂತರ ನಾನೊಂದು ಹೇಳಲಿಕ್ಕೆ ಹೋದಂದರೆ ನನ್ನ ಮಕ್ಕಳನ್ನು ನಾನು ಮಸೀದಿಗೆ ಕರ್ಕೊಂಡು ಹೋಗಿ ಅಲ್ಲಿ ಆ ಉಸ್ತಾದರ ಹತ್ರ ಒಂದು ಒಳ್ಳೆಯ ಒಂದು ಪ್ರೇರಣೆ ಮಾಡಲಿಕ್ಕೆ ಒಂದು ಸಮಯ ಅವಕಾಶ ಇರ್ತದೆ. 1 ಗಂಟೆ ಸಮಯ ಇರ್ತದೆ. ಪರಿವರ್ತನೆ ಮಾಡುವಂತಹ ಸಮಯ ಹಲವಾರು ಇರ್ತದೆ ನಮಗೆ. ಇದನ್ನೆಲ್ಲ ನಾವು ಮಾಡ್ಬೋದು. ಈಗ ನೋಡಿ ಇಲ್ಲಿ ಕೇಶಿಯ ನಗರದಲ್ಲಿ ನಾವು ಮಗರಿಬ್ ನಮಾಜ್, ಬಾಕಿ ಝೊಹರ್ ನಮಾಜ್ ಬಿಡಿ, ಅಸರ್ ನಮಾಜ್ ಬಿಡಿ, ಮಗರಿಬ್ ನಮಾಜ್ಗೆ ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಒಂದು ಫ್ರೀ ಟೈಮ್ ಇರುವಂಥ ಸಮಯದಲ್ಲಿ ನಮ್ಮ ಮಕ್ಕಳನ್ನು ಯಾಕೆ ನಾವು ಮಸೀದಿಗೆ ಕರ್ಕೊಂಡು ಹೋಗಿ ಕೊಡೋದು? ಇದನ್ನೊಂದು ನಾವು ಚಿಂತನೆ ಮಾಡಬೇಕು. ಯಾಕಂದರೆ ಇದರಲ್ಲಿ ಈ ಮದ್ಯವ್ಯಸನಿ ಯಾಕೆ ಇದು ಬಂದಂಥ ಕಾರಣ ಯಾಕೆ? ಈಗ ನಾವು 19ನೇ ಶತಮಾನದಲ್ಲಿ ಜೀವನ ಮಾಡಿದ್ರೆ ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಇರುವಂಥವ್ರು 19ನೇ ಶತಮಾನದ ಜನರು ಇಲ್ಲ, 20ನೇ ಶತಮಾನದವರಲ್ಲ. ನಾವು ಸಹ ಸಣ್ಣದಾಗಿ ದೊಡ್ಡದವಾರದು ನಾವು ಹೇಗೆ ಈ ಜೀವನವನ್ನು ಸಾಗಿಸ್ತೇವೆ ಅಂತ ಹೇಳಿದರೆ ಇನ್ನೊಬ್ಬರಿಗೆ ಅದು ಮಾರ್ಗದರ್ಶನ ಆಗಬೇಕು. ಯಾಕಂದರೆ ಮುಂಚಿನ ವ್ಯವಸ್ಥಿತ ರೂಪ ಇರೋದಿಲ್ಲ. ಯಾಕಂದರೆ ಮುಂಚೆ ಅಂದರೆ ಒಂದು ಮನೆಯಲ್ಲಿ ಮಗರಿಬ್ ನಮಾಜ್ ಅಂದರೆ ಮನೆಯ ಹೆಂಗಸರು ಎಲ್ಲರೂ ಒಂದು ನಮಾಜಿನ ಒಂದು ಹಾಸಿಗೆ ಇರ್ತದೆ, ಅದರಲ್ಲಿ ಕೂತ್ಕೊಳ್ತಾ ಒಂದು ಸಮಯ ಇತ್ತು. ಇವಾಗ
ಯಾವುದು ಸೀರಿಯಲ್ ಬರ್ತದೆ ಅದು ಮಕ್ಕಳನ್ನು ಒಟ್ಟಿಗೆ ಕೂತ್ಕೊಳಿಸಿ ನೋಡುವಂಥ ಒಂದು ಪ್ರಮೇಯಕ್ಕೆ ಹೋಗಿದ್ದಾರೆ. ಇದನ್ನೆಲ್ಲ ನಾವು ಸರಿಪಡಿಸಿದ ನಂತರ ನಾವು ಪರಿಸರವನ್ನು ಸರಿ ಮಾಡಿ, ನಾವು ನಮ್ಮ ಮನೆ ಸರಿ ಇಲ್ಲದ್ರೆ ನಾವು ನಮ್ಮ ಪರಿಸರವನ್ನು ಹೇಗೆ ಸರಿ ಮಾಡಬೇಕು? ಇಲ್ಲಿ ಮತ್ತೊಂದು ಯಾಕಂತಂದರೆ ನಮಗೆ ಆತ್ಮಚಿಂತನೆ ಬೇಕು. ಯಾಕಂದರೆ ಆತ್ಮಸ್ಥೈರ್ಯ ಬೇಕು. ನಮಗೆ ಆತ್ಮಸ್ಥೈರ್ಯ ಇಲ್ಲ. ನಾನು ಸರಿದಾರಿಗೆ ಹೋದ್ರಲ್ವ ನಾನು ನಮ್ಮ ಮಕ್ಕಳನ್ನು ನಾವು ಸರಿದಾರಿಗೆ ಹೋಗಬೇಕು. ನನಗೆ ಅದು ಬೇಡ. ನಾವಂದರೆ ಪರಿಪೂರ್ಣ ಇಸ್ಲಾಮೀಯತೆಯಲ್ಲಿ ಇಲ್ಲದ ಕಾರಣ ಮಾತ್ರ ನಮಗೆ ಈ ಲೋಕದಲ್ಲಿ ನೋಡಲಿಕ್ಕೆ ಕಾರಣವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ದೇವರು ನಮಗೆ ಅದನ್ನೆಲ್ಲ ಸರಿಪಡಲಿಕ್ಕೆ ಇನ್ನೂ ಅದರಲ್ಲಿ ನಮಗೆ ಕೇಳಲಿಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದನ್ನು ನಾವು ಸರಿಪಡಿಸಲು ಎಲ್ಲರೂ ಈ ಕ್ಷಣದಿಂದಲೇ ತಪಸ್ಸು ಮಾಡಬೇಕಂತ ನಾನು ಕೇಳಿಕೊಳ್ತೇನೆ. ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ನಾನು ಒಂದು ವಿದ್ಯಾಸಂಸ್ಥೆಯಲ್ಲಿ ಒಬ್ಬ ಖಾದಿಮ್ ಆಗಿದ್ದೇನೆ. ಖಾದಿಮ್ ಅಂದರೆ ನಾವು ಕೆಲಸ ನಿರ್ವಹಿಸುವವರಲ್ಲಿ, ನಾವು ಅದರಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಕೂತ್ಕೊಂಡು ನಾವು ಅದನ್ನು ಕೆಲಸವನ್ನು ಮಾಡುವಂಥ ವ್ಯಕ್ತಿಗಳಲ್ಲೇ ಅಲ್ಲ. ಅದರಲ್ಲಿ ಇರುವಂಥ ಒಂದು ವಿದ್ಯಾಸಂಸ್ಥೆಯಲ್ಲಿ ಇರುವಂತಹ ಒಂದು ಕಷ್ಟ ಕಾಲ್ಪನಿಕ ನನ್ನದು ಅದರ ಒಳಗೆ ಬಂದರೆ ಮಾತ್ರ ಗೊತ್ತಾಗ್ತದೆ ಹೊರತು ಅದನ್ನು ಹೇಳಿ ತಿಳಿಸುವಂಥ ಕಾರ್ಯಕ್ರಮ ಅಲ್ಲ. ನಮ್ಮ ಶಾಲೆಯಲ್ಲಿ ನಾವು ಕೌನ್ಸಿಲಿಂಗ್ ಅಂತೇಳಿ ಒಂದು ಟೀಚರನ್ನು ಇಟ್ಕೊಂಡಿದ್ದೀವಿ. ನಿಮ್ಮ ಮಕ್ಕಳು ಯಾರಾದರೂ ಅಂತಹ ಒಂದು 5 ವರ್ಷದ 8 ವರ್ಷದ ಮಕ್ಕಳಿಗೆ ಸ್ವಲ್ಪ ವಿದ್ಯೆ ಹತ್ತುವುದಿಲ್ವಾ, ಇಲ್ಲಾಂದರೆ ಅವರಲ್ಲಿ ಬೇರೆ ಏನಾದರೂ ವೀಕ್ನೆಸ್ ಇದ್ದರೆ ಇನ್ಶಾಲ್ಲ ನಮ್ಮ ಶಾಲೆಯಲ್ಲಿ ನೀವು ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಬನ್ನಿ, ನಾವು ಅದಕ್ಕೆ ಒಂದು ವ್ಯವಸ್ಥಿತ ರೂಪವನ್ನು ಮಾಡಿಕೊಡ್ತೇವೆ. ಅದನ್ನು ನಮ್ಮಲ್ಲಿ ಕೌನ್ಸಿಲಿಂಗ್ ಟೀಚರ್ ಇದ್ದಾರೆ, ನಾವು ಅದಕ್ಕೆ ಸಂಬಳ ಕೊಟ್ಟಿಟ್ಟಿದ್ದೇವೆ ಅವರಿಗೆ. ನಾವು ಊರಿನ ನಮಗೆ ಒಳ್ಳೆಯದಾಗಬೇಕಾದ್ರೆ ನಾವು ಅದಕ್ಕೆ ಕೊಡಲಿಕ್ಕೆ ನಾವು ನಿಜವಾಗಲೂ ನಾವು ಅದರಲ್ಲಿ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ನಾವು ಒಂದು ಕಾರಣ ಇದೆ. ಬನ್ನಿ, ನಮ್ಮ ಶಾಲೆ ಉಚ್ಚಿಲಗುಡ್ಡೆ ಶಾಲೆಯಲ್ಲಿ ರಹಮಾನಿಯಾ ಎಜುಕೇಷನ್ ಟ್ರಸ್ಟ್ನಲ್ಲಿ ಆ ಒಂದು ವ್ಯವಸ್ಥೆ ಇದೆ. ನಿಮ್ಮದು ಫಾಲಾ ಸ್ಕೂಲ್ನಲ್ಲಿ ಇದ್ದರೂ ಸಹ ತೊಂದರೆ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ಈ ಶಾಲೆಗೆ ಈಗ ನೋಡಿ ಮೊನ್ನೆ ಕಳ್ಳತನ ಆಯಿತು. ಕಳ್ಳತನ ಅದಕ್ಕೆ ಕಾರಣ ಆಯಿತು ಅಂತ ಹೇಳಿದ್ರೆ ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಫಾಲಾ ಎಜುಕೇಷನ್ ಟ್ರಸ್ಟ್ ಕೆಲವಲ್ಲಿ ಇಲ್ಲಿ ಹೊರಗಿನಿಂದ ಮಾತಾಡೋದಂದರೆ ನಾವು ಅದರ ಒಳಗೆ ಹೋಗಿ ಅಲ್ಲ, ಇಲ್ಲಿ ಅದರ ಒಂದು ಟ್ರಸ್ಟಿನವರಿಗೆ ಮಾತ್ರ ಸೀಮಿತ ಅಂತ ಹೇಳಿ ಅದರ ಬಗ್ಗೆ ನಮ್ಮ ಕೋಶಾಧಿಕಾರಿಗಳು ಮತ್ತು ವಕೀಲರು ಅದರ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ನಿಜವಾಗಲೂ ಅಲ್ಲ. ಮತ್ತೆ ಒಂದು ಕಿವಿ ಮಾತು ಅಂತ ಹೇಳಿದರೆ ಮ್ಯಾನೇಜ್ಮೆಂಟ್ ಅವರಿಗೆ, ನಾವು ಇಲ್ಲಿಯ ಸಂಘಟನೆಗಳು ಮತ್ತು ಹಳೆ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು, ಅದು ಸಹ ಇಲ್ಲಿ ಜನಪ್ರತಿನಿಧಿಗಳಿದ್ದಾರೆ, ಇಲ್ಲಿ ಹೆಚ್ಚಿನ ಅಂಶ ಒಳ್ಳೆಯ ಜನಪ್ರತಿನಿಧಿಗಳು ತಲಪಾಡಿ ಪಂಚಾಯತಿನ ಆ 4 ಜನರನ್ನು ಸೇರಿಸಿ ಒಂದು ಕಮಿಟಿ ಮಾಡಿ ಒಂದು ಉಪಸಮಿತಿಯನ್ನು ಮಾಡಿದರೆ ನಮ್ಮ ಈ ಪರಿಸರಕ್ಕೆ, ಯಾಕಂದರೆ ಇಲ್ಲಿಯ ಆಡಳಿತ ಕಮಿಟಿಯವರು ಹೆಚ್ಚಿನವರು ಉಚ್ಚಿಲ, ತಲಪಾಡಿ ಆ ಕಡೆ. ಈ ಜನಪ್ರತಿನಿಧಿಗಳು ಏನಾಗುತ್ತೆ ಅಂದರೆ ಅವರಿಗೆ ಸ್ವಲ್ಪ ಯುವಕರನ್ನು ಸೇರಿಸುವಂಥ ಒಂದು ಉತ್ಸಾಹ ಇರುತ್ತದೆ, ಅವರು ಅದಕ್ಕೆ ಒಂದು ಪ್ರೇರಣೆ ಆಗ್ಬೋದು ಅಂತ ನನ್ನ ಅನಿಸಿಕೆ. ಅದನ್ನು ನಾವು ಮಾಡಿದರೆ ಕಾರ್ಯನಿರ್ವಹಿಸ ಬಂದಿದ್ದಾರೆ. ಕಳೆದ 1 ವರ್ಷದಿಂದ ಮದ್ಯ ವ್ಯಸನದ ಮತ್ತು ಮಾದಕ ದ್ರವ್ಯದ ವಿರುದ್ಧವಾಗಿ ಜನಜಾಗೃತಿ ಮತ್ತು ಪರಿಸರದಲ್ಲಿ ಜನಜಾಗೃತಿ ಮೂಡಿಸುವ ಕೆಲಸವನ್ನು ಯುನೈಟೆಡ್ ವೆಲ್ಫೇರ್ ಅಸೋಸಿಯೇಷನ್ ಹಮ್ಮಿಕೊಂಡು ಬಂದ ಒಂದು ವಿಷಯವನ್ನು ಇಲ್ಲಿ ತಿಳಿಸಲು ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿರುವಂಥ ಎಲ್ಲ ಸಂಘ ಸಂಸ್ಥೆಗಳು, ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ಆಗಿರ್ಬೋದು, ಅದೇ ರೀತಿ ಯುನೈಟೆಡ್ ವೆಲ್ಫೇರ್ ಅಸೋಸಿಯೇಷನ್, ರಾಜ್ಯನಿರತ ಸಂಘಟನೆಗಳು, ಎಲ್ಲ ಸಂಘಟನೆ ಯುವಕರು ಇದಕ್ಕೆ ಮುಂದಾಗಬೇಕು ಎಂದು ಮತ್ತೊಮ್ಮೆ ತಿಳಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಉದ್ದೇಶಿಸಿ ನಮ್ಮ ಮಾಜಿ ಫಲಾ ವಿದ್ಯಾಸಂಸ್ಥೆಯ ಮಾಜಿ ಕಾರ್ಯದರ್ಶಿ ಆಗಿರುವಂಥ ಎನ್ ಅರಬಿಕುಂಜಿಯವರ ಒಂದೆರಡು ನಾವು ನೋಡ್ತಾ ಇದ್ದೇವೆ. ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು 1,54,000 ರೂಪಾಯಿ, 2 ಲಕ್ಷ ಹೀಗೆ ಡೊನೇಷನ್ ಕೊಟ್ಟು ನಮ್ಮ ಮಕ್ಕಳನ್ನ ಕಲಿಸ್ತಾ ಇದ್ದೇವೆ. ಕೇವಲ ಒಂದು 10,000 ರೂಪಾಯಿಗೆ ಇವತ್ತು ನಮ್ಮ ಮಕ್ಕಳಿಗೆ ಇವತ್ತು ಇಲ್ಲಿ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾದಾನವನ್ನು ಕೊಡ್ತಾ ಇದ್ದೇವೆ. ಆ ಸಂಸ್ಥೆಯನ್ನು ಇವತ್ತು ಹಾಳು ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಏನಿವತ್ತು ಷಡ್ಯಂತ್ರ ಆಗಿದೆ. ಬಹಳ ಬೇಸರ ಸಂಗತಿ ಏನೇ ಇರಲಿ, ಇವತ್ತು ನೀವು ಏನಿವತ್ತು ಇಮಿಡಿಯೇಟಾಗಿ ಈ ಸಭೆಯನ್ನು ಕರೆದಿದ್ದೀರಾ, ಖಂಡಿತವಾಗಿಯೂ ಇದು ಬಹಳ ಒಳ್ಳೆಯದಾಗಿದೆ. ಇವತ್ತು ಅವರು ನಿಮ್ಮನ್ನು ಮುಟ್ಟಿ ನೋಡಿದ್ದಾರೆ, ನೀವು ಏನು ಮಾಡ್ತೀರಂತೇಳಿ. ಈಗ ಅದಕ್ಕೆ ಬೇಕಾದ ವ್ಯವಸ್ಥೆಗಳಿಗೆ ಆಗಿದೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅವರು ಈ ಕಡೆ ಬರುವುದಿಲ್ಲ ಅಂತ ಹೇಳೋ ಒಂದು ವಿಶ್ವಾಸ ನನಗಲ್ಲಿದೆ. ಆತ್ಮೀಯರೇ, ಒಂದು ವಿದ್ಯಾಸಂಸ್ಥೆಯನ್ನು ನಡೆಸಬೇಕಾದರೆ ಬಹಳಷ್ಟು ಕಷ್ಟ ಇದೆ. ನಾನು ಕೂಡ ಒಂದು ಇಂಗ್ಲೀಷ್ ಮೀಡಿಯಂ ಕರೆಸ್ಪಾಂಡೆಂಟ್ ಆಗಿದ್ದೇನೆ. ಈಗ ಕೇವಲ 4 ವರ್ಷ ನಡೀತಾ ಇದೆ. ಅದು ಆ ಒಂದು ಪ್ರಥಮ ಹಂತದಲ್ಲಿ ಆ ಒಂದು ಸಂಸ್ಥೆ ನಡೆಸಬೇಕಾದರೆ ಬಹಳಷ್ಟು ತ್ಯಾಗ, ಪರಿಶ್ರಮ ಬಹಳಷ್ಟು ಇದೆ. ನಾನು ಒಂದು ಪರ್ಮಿಷನ್ ತೆಗಿಬೇಕಾದರೆ ನಾನು ಆ ಒಂದು ಸಂಚಾಲಕ ಆಗಿದ್ದೇನೆ ಅಂತೇಳಿ ಮನೆಯಲ್ಲಿ ಕೂಗಿದ್ದೇನೆ.
ಅಷ್ಟು ಟಾರ್ಚರ್ಗಳು ಅಧಿಕಾರಿಗಳು ಕೊಟ್ಟಿದ್ದಾರೆ. ಅದು ಬೇಕು ಇದು ಬೇಕು ಒಂದಲ್ಲ 100 ಡಾಕ್ಯುಮೆಂಟ್ಸ್ಗಳು ಕೇಳಿ ಅದು ಆಗಬಾರ್ದು. ಮುಸ್ಲಿಂ ಸಮುದಾಯದವರು ಯಾವುದಾದ್ರು ಸಂಸ್ಥೆ ಮಾಡಬೇಕಾದ್ರೆ ಅದಕ್ಕೆ ಅಡ್ಡ ಬರುವವರಂಥವ್ರು ಜಾಸ್ತಿ. ಆದರೆ ಇವತ್ತು ಅದೆಲ್ಲವನ್ನು ಮೆಟ್ಟಿ ನಿಂತು ಇವತ್ತು ಈ ಒಂದು ಸಂಸ್ಥೆ ಇವತ್ತು 30 ವರ್ಷ ದಾಟಬೇಕಾದರೆ ಖಂಡಿತವಾಗಿ ಈ ಟ್ರಸ್ಟ್ನ ಎಲ್ಲ ನಾಯಕರು ಅಪ್ರಿಷಿಯೇಟ್ ಮಾಡಬೇಕಾಗಿದೆ. ಆತ್ಮೀಯರೇ, ಏನೇ ಇರಲಿ, ಇವತ್ತು ಒಂದು ಕಡೆಯಲ್ಲಿ ಮುಸ್ಲಿಂ ಸಮುದಾಯವನ್ನು ಭಯದಿಂದ ಜೀವಿಸಬೇಕು, ಅವರು ಈ ದೇಶದಲ್ಲಿ ಭಯದಿಂದಲೇ ಜೀವಿಸಬೇಕು ಉದ್ದೇಶವನ್ನು ಇಟ್ಟುಕೊಂಡು, ಇನ್ನೊಂದು ಕಡೆಯಲ್ಲಿ ನಮ್ಮ ಮುಸ್ಲಿಂ ಸಮುದಾಯದ ಸರಿಯತಿಗೆ ಅಟ್ಯಾಕ್ ಮಾಡುವಂಥ ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಸಮುದಾಯದ ಯುವಕರು ಮಾದಕ ದ್ರವ್ಯ ವ್ಯಸನಿಗಳಾಗಿ ಪರಿವರ್ತನೆ ಆಗ್ತಾ ಇರೋದು ಬಹಳ ಬೇಸರ ಸಂಗತಿ ಬಂಧುಗಳೇ. ನಾವು ನೋಡ್ತಾ ಇದ್ದೇವೆ, 80 ವರ್ಷದ ಒಂದು ವೃದ್ಧೆ ಮಹಿಳೆಯನ್ನು, ಅದೇ ರೀತಿ ತಾನು ಹುಟ್ಟಿ ಬೆಳೆಸಿದಂತಹ ತನ್ನ ತಾಯಿಯನ್ನು ಅತ್ಯಾಚಾರ ಮಾಡಬೇಕಾದರೆ ಖಂಡಿತವಾಗಿಯೂ ಒಂದು ಮನುಷ್ಯನಲ್ಲಿ ಹೃದಯ ಇದ್ದರೆ ಖಂಡಿತ ಸಾಧ್ಯ ಇಲ್ಲ. ಅದು ಯಾಕೆ ಆಗ್ತಾರೆ ಅಂತ ಹೇಳಿದರೆ, ಅವನು ಮಾದಕ ದ್ರವ್ಯ ವ್ಯಸನಿ ಆದರೆ ಮಾತ್ರ ಆ ಒಂದು ಇದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಇವತ್ತು ಮಾದಕ ದ್ರವ್ಯ ವ್ಯಸನಿಂದ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ನಚಿಸ್ತಾ ಇದ್ದಾರೆ ಬಂಧುಗಳೇ. ಈ ದೇಶದಲ್ಲಿ ನಡೀತಕ್ಕಂಥ ಎಲ್ಲ ಅಪರಾಧಗಳ ಹಿಂದೆ ಮಾದಕ ದ್ರವ್ಯದ ಪರಿಣಾಮ ಅಂತೇಳಿ ಇವತ್ತು ಸಮೀಕ್ಷೆಗಳು ಹೇಳ್ತಾ ಇದೆ. ಆದ್ದರಿಂದ ಇವತ್ತು ನಮ್ಮ ಯುವಕರನ್ನು ಇದು ಖಾಲಿ ಇಲ್ಲಿಗೆ ಮಾತ್ರ ಸೀಮಿತ ಆಗಬಾರ್ದು. ನಮ್ಮ ಮನೆಯ ಮಕ್ಕಳನ್ನು, ಇಲ್ಲಿರುವಂಥ ಪ್ರತಿ ಜಮಾತ ಯುವಕರನ್ನು ಇವತ್ತು ಮಾರ್ಗದರ್ಶನ ಮಾಡಬೇಕಾದಂಥ ಜವಾಬ್ದಾರಿಗಳು ಇವತ್ತು ನಮ್ಮ ಮೇಲೆ ಇದೆ. ಆದ್ದರಿಂದ ಖಂಡಿತವಾಗಿ ಜಮಾತ್ ಮಟ್ಟದಲ್ಲಿ ಇದರ ಬಗ್ಗೆ ನಾವು ಸಕ್ರಿಯಗೊಳ್ಳಬೇಕಾಗಿದೆ. ಗಲ್ಲಿಗಳಲ್ಲಿ ಕೂಡ ಇದರ ಬಗ್ಗೆ ಟ್ರೈನಿಂಗ್ ಕೊಡುವಂಥ, ಇದರ ಅನಾಹುತದ ಬಗ್ಗೆ ನಾವು ಅವರಿಗೆ ತಿಳ್ಕೊಳ್ಳುವಂಥ ಕೆಲಸಗಳು ಆಗಬೇಕು. ಆದರೆ ಖಂಡಿತವಾಗಿ ಈ ಒಂದು ಸಂಸ್ಥೆ ಇನ್ನಷ್ಟು ದೊಡ್ಡದಾಗಿ ಬೆಳೆಯಲಿ. ನಿಮ್ಮೊಂದಿಗೆ ಹನೀಫ್ ಖಾನ್ ಹೇಳಿದಾಗೆ ನಾವುಗಳು ಇದ್ದೇವೆ ಅಂತ ಹೇಳಿದರು. ಫಲ ಎಜುಕೇಷನ್ ಟ್ರಸ್ಟ್ ಅಲ್ಲ ಇದು, ಎಲ್ಲರೂ ಇದನ್ನು ಅರ್ಥ ಮಾಡ್ಕೊಳ್ಳಿ. ಟ್ರಸ್ಟ್ ಮತ್ತು ಸೊಸೈಟಿಗೆ ಡಿಫ್ರೆನ್ಸ್ ಇದೆ. ಟ್ರಸ್ಟಿಗೆ ನಾವೊಂದು ಟ್ರಸ್ಟ್ ಆಗಿಬಿಟ್ರೆ ಅದು ಅವರಿಗೆ, ಅವ್ರ ನಂತರ ಅವ್ರ ಮಕ್ಕಳಿಗೆ, ಅವ್ರ ನಂತರ ಅವರ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ. ಸೊಸೈಟಿ ಅಂತ ಹೇಳಿದರೆ ಅದು ಯಾವಾಗಲೂ ಸಮಾಜಕ್ಕೆ. ಈಗ UB ಮೊಹಮ್ಮದ್ ಹಾಜಿಯವರು ಅಥವಾ ಇವರು ನಮ್ಮ ಇಸ್ಮಾಯಿಲ್ರವರು ಅಲ್ಲ, ಅಬ್ಬಾಸ್ ಮಜಲ್ರವರೆಲ್ಲ 30 ವರ್ಷ ದುಡಿದ್ರಲ್ಲ, ಅವರಿಗೆ ಇದರಿಂದ ಅವರ ಮಕ್ಕಳಿಗೇನೂ ಇಲ್ಲ. ಅವರು ದುಡಿಬೇಕು, ಆ ಟೈಮ್ ಬರುವಾಗ ನಾವು ಅವರನ್ನು ತಗೊಂಡೋಗಿ ಬಿಡಬೇಕು. ನನಗೂ ಅದೇ ಅನ್ವಯಿಸ್ತದೆ. ನನ್ನನ್ನು ಸೇರಿಸಿದ್ದಕ್ಕೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ಯಾವತ್ತು ರೋಗ ಹೋಗ್ತಾ ಆಗ ನನ್ನ ಮಗ ಬಂದು ಕೇಳಲಿಕ್ಕಿಲ್ಲ ಈ ಶಾಲೆಯಲ್ಲಿ ನನ್ನ ಅಪ್ಪ ಇಲ್ಲಿ ದುಡಿದ್ರು ಅಂತ. ಇಲ್ಲಿ ನನ್ನ ತಂದೆ ಹೆಸರು ಹೇಳ್ತಾ ಇದ್ದಾರೆ, ಅದು ಅವರ ಆಖರತ್ತಿಗೆ ಲಾಭ ಹೊರತು ಅವರ ಮಕ್ಕಳಿಗೆ ಯಾವತ್ತೂ ಲಾಭ ಅಲ್ಲ. ಏನೋ ಇವರು ನನ್ನ ಹತ್ರ ಒಂದು ಪ್ರೀತಿ ತೋರಿಸಿ ಅಮಿತಾಕನ ಮಗ ಅಂತ ಸೇರಿಸಿದ್ದಕ್ಕೆ ಇದ್ದೇನೆ ಬಿಟ್ಟರೆ ಯಾರಿಗೂ ಈ ಶಾಲೆಯಲ್ಲಿ ಅಧಿಕಾರ ಇಲ್ಲ. ಏನಿದ್ರು ನಮ್ಮ ಜಮಾತನ್ನು ಯಾವ ರೀತಿ ನಾವು ನಡೆಸ್ಕೊಂಡು ಹೋಗ್ತೀವಿ, ವರ್ಷ ಪ್ರೆಸಿಡೆಂಟ್ ಆಗ್ತಾರೆ, ಮೆಂಬರ್ ಆಗ್ತಾರೆ, ಅದೇ ರೀತಿ ಫಲಾಶಾಲೆ ಇದೊಂದು ಸೊಸೈಟಿ. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನಮ್ಮ ಊರಿನಲ್ಲೇ ಕೆಲವರಿಗೆ ಇದೆ, ಅದು ಮಜಲ್ ಅಬ್ಬಾಸರ ಸಾಲ, ಅಲ್ಲಂಗೆ ಅಬ್ಬಾಸ್ ಹುಚ್ಚಿಲ್ರ ಸಾಲ ಅಂತ ಹೇಳುವಂಥ ಒಂದು ಆ ದುರಂತ ಮನೋಭಾವ. ಆ ರೀತಿ ಯಾರು ತಿಳ್ಕೊಳ್ಬೇಡಿ. ಇದು ಶಾಲೆ ಈ ಪರಿಸರದ್ದು. ಈ ಪರಿಸರದಲ್ಲಿ ನಾವು ಒಂದು ಗ್ರಾಮ ಅಂತ ಹೇಳಲಿಕ್ಕಾಗೋದಿಲ್ಲ. ಈಗ ಹೇಳಿದಾಗೆ 3 ಗ್ರಾಮದವರು ಈ ಶಾಲೆಗೆ ಬರ್ತಾರೆ, 3 ಗ್ರಾಮದವರು ಇಲ್ಲಿ ಸದಸ್ಯರಾಗಿದ್ದಾರೆ. ಆದ್ದರಿಂದ ಇವತ್ತು ನಿಮ್ಮ ಮುಂದೆ ಮಾತಾಡುವ ನಾನು ನಾಳೆ ಹೋದರೂ ಕೂಡ ಇಲ್ಲಿ ಕೂತೊಬ್ಬ ಇಲ್ಲಿ ಸಂಚಾಲಕನಾಗಿರ್ಬೋದು. ಆದುದರಿಂದ ಇದನ್ನು ಕಾಪಾಡುವ ಜವಾಬ್ದಾರಿ ಇಡೀ ಊರಿನವರಿಗಿದೆ. ಅದಕ್ಕಾಗಿ ಈ ಸಭೆ. ಈಗ ನಿಮ್ಮ ಸಲಹೆಗಳನ್ನು ಕೇಳುವಂಥ ಒಂದು ಸಂದರ್ಭ. ಇಲ್ಲಿ ಮಾತಾಡಲಿಕ್ಕೆ ನಮಗೆ ಅತ್ಯುತ್ತಮ ವಾಗ್ಮಿಗಳು ಇನ್ನೂ ಇದ್ದಾರೆ. ಕೆಲವು ಸಂಘಟನೆಯ ಅಧ್ಯಕ್ಷ ನಮ್ಮ ಮೂಸಿನ್ ಇದ್ದಾರೆ, ನಮ್ಮ ತಮ್ಮ ಅದೇ ರೀತಿ ಶಂಶುದ್ದೀನ್ ಇದ್ದಾರೆ. ಆದರೆ ಅದಕ್ಕೆ ಮೊದಲು ನಿಮ್ಮ ಒಂದು ಸಲಹೆಗಳನ್ನು ಕೇಳಬೇಕಂತೇಳಿ ದಯವಿಟ್ಟು ನೀವು ಮುಕ್ತವಾಗಿ ನಿಮಗೆ ಯಾವ ಕೊರತೆ ಏನಾದರೂ ಇದ್ದರೆ ಅದನ್ನು ಹೇಳಿ. ಇವತ್ತೊಂದು ಅರ್ಧ ಗಂಟೆಯಲ್ಲಿ ನಾವು ಎಲ್ಲವನ್ನು ಮಾತಾಡಿಕೊಂಡು ಒಂದು ನಿರ್ದಿಷ್ಟ ನಿಲುವನ್ನು ತಾಳಬೇಕಾಗಿದೆ. ಅದಕ್ಕಾಗಿ ಸಹಕರಿಸಿ. ಕ್ಯಾಮರಾ ಇದೇ ಇತ್ತು, ಕೆಲವು ತಿಂಗಳುಗಳಿಂದ ಅದು ಹಾಳಾಗಿದೆ. ಹೊರಗಿಂದ CC ಕ್ಯಾಮ್ರಾ, ಹೊಸ CC ಕ್ಯಾಮ್ರಾ ಕೊಡ್ತೇನೆ ಅಂತೇಳಿ ನಮ್ಮೊಬ್ಬರು ಡೋನರ್ ಹೇಳಿದರು. ಅವರನ್ನು ನಾವು ವೆಯ್ಟ್ ಮಾಡ್ತಾಯಿದ್ವಿ. ನನ್ನ ಮುಖಾಂತರನೇ ಹೇಳಿದ್ದು. ಅವರು ಕಾರಣಾಂತರದಿಂದ ವಿದೇಶದಿಂದ ಬರಲಿಕ್ಕಾಗಲಿಲ್ಲ, ಹಾಗೆ ಪೆಂಡಿಂಗ್ ಇತ್ತು. ಆದರೆ ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ CC ಕ್ಯಾಮ್ರಾ ಇಲ್ಲದಿದ್ದರೆ ಕಳ್ಳತನ ಆಗ್ಬೋದು ಅಂತೇಳಿ. CC ಕ್ಯಾಮ್ರಾ ಇರಬೇಕಾಗಿದ್ದು ಅನಿವಾರ್ಯ ಆಗಿತ್ತು. ಮ್ಯಾನೇಜ್ಮೆಂಟ್ ಕಮಿಟಿ ಆ ಬಗ್ಗೆ 2-3 ಮೀಟಿಂಗಲ್ಲಿ ನನ್ನಲ್ಲಿ ಸತತವಾಗಿ ಕೇಳಿದರು, ಮುಜಫರ್ ಹೆಂಗೇನದು ಬರುವ ಅಂತ. ಕೊಡ್ತೇನೆ ಅಂತ ಹೇಳಿದವರು ನಾವು ನೋಡಿ, ನಾವು ಡೊನೇಷನ್ಗೆ ಅಂತೇಳಿ ನಾವು ಸಾಮೂಹಿಕವಾಗಿ ಇಷ್ಟವರೆಗೆ ಓದೋದಿಲ್ಲ. ಏನಿದ್ರೂ ಕಳೆದ 10-15 ವರ್ಷದಲ್ಲಿ ನಾನು ನೋಡಿದಾಗೆ ನಮ್ಮ ಫ್ರೆಂಡ್ಶಿಪ್ಪಲ್ಲಿ ಯಾರಾದರೂ ಸಹಾಯ ಮಾಡೋದು ಬಿಟ್ಟರೆ ನಾವು ಡೊನೇಷನ್ ತಗೊಳ್ಳಿಕ್ಕೆ ಹೋಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಡೊನೇಷನ್ಗೊಮ್ಮೆ ಇಳಿದ ಕೂಡಲೇ ಕ್ರಿಟಿಸಿಸಮ್ ಸ್ಟಾರ್ಟ್ ಆಗುತ್ತೆ. ಪೈಸದ ಲೆಕ್ಕ ಕೇಳೋ, ರಸ್ತೆ ಗೂಡಂಗಡಿಯಲ್ಲಿ ನಿಂತು ಲೆಕ್ಕ ಕೇಳುವಂಥ ಒಂದು ಸ್ಥಿತಿ ಬರುತ್ತೆ. ಅದಕ್ಕೆ ಅವಕಾಶ ಕೊಡೋದು ಬೇಡ.
ಶಾಲೆ ಹೀಗೆ ನಡ್ಕೊಂಡು ಹೋಗಲಿ. ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಕ್ಷಮಿಸಬೇಕು ಅಧ್ಯಕ್ಷರೇ, ನಿಮ್ಮ ಅನುಮತಿ ಇಲ್ಲದೆ ಹೇಳ್ತಾ ಇದ್ದೇನೆ. 2017ರವರೆಗೆ ಶಾಲೆ ಲಾಸಲ್ಲೇ ನಡೀತಾ ಇತ್ತು. ಇವರೆಲ್ಲ ದುಡ್ಡು ಹಾಕೊಂಡು ನಡೆಸ್ತಾ ಇದ್ರು. ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಮೊನ್ನೆ ಮೀಟಿಂಗಲ್ಲಿ ಹೇಳಿದ್ರು ಇವರು, ಸ್ವಲ್ಪ ದುಡ್ಡು ಬಾಕಿ ಆಗಿದೆ, ಇಮಿಡಿಯೇಟ್ಲಿ CC ಕ್ಯಾಮರಾ ಹಾಕುವ ಅಂತ. ಇಷ್ಟರವರೆಗೆ 30 ವರ್ಷದಲ್ಲಿ ನಮ್ಮ ಹಿರಿಯರು, ನಮ್ಮದೇನು ಸೇವೆ ಇಲ್ಲ. ನಾನು 3 ವರ್ಷದಿಂದ ಮದುವೆ ಮಂಟಪ ರೆಡಿ ಆದಮೇಲೆ ಮದುಮಗ ಬಂದಾಗೆ ಬರ್ತಾ ಇದ್ದೀನಿ ಅಷ್ಟೇ. ನನಗೆ ನಿಜವಾಗ್ಲೂ ದೊಡ್ಡ ಕಷ್ಟ ಏನಿಲ್ಲ. ಬರೋದು ಹೋಗೋದೊಂದು ಕಷ್ಟ ಇಟ್ಟರು ಬಿಟ್ಟರೆ ಇದನ್ನು ಬೆಳೆಸಿದೆಲ್ಲ ಇವರೇ. ನಾಳೆ ಇನ್ನೊಂದು 10 ವರ್ಷ ಕಳೆದು ನಾನೆಲ್ಲಾದರೂ ನಾನು ಅದು ಮಾಡಿದೆ ಇದು ಮಾಡಿದೆ ಹೇಳಿದರೆ ಚಪ್ಪಲಿ ತೆಗೆದು ಹೊಡಿಬೇಕು ನೀವು. ನಾವು ಏನು ಮಾಡಲಿಲ್ಲ. ನಾವು ಏನು ಮಾಡ್ಬೋದು, ಅದು ಭಾಳ ಈಸಿ. ಮಾಡಬೇಕಾದಂಥ ಫೌಂಡೇಶನ್ನಲ್ಲಿ ಇವರು ಮಾಡಿದ್ದಾರೆ. ನಾನೇ ಒಪ್ಪಿಕೊಂಡಂಥ ವ್ಯಕ್ತಿ ಆ ಸಮಯದಲ್ಲಿ CC ಕ್ಯಾಮರಾ ಕೊಡದ ಕಾರಣ ಅದು ಲೇಟ್ ಆಯಿತು. ಅದನ್ನು ನಾವು ಒಪ್ಕೊಳ್ತಾ ಇದ್ವಿ. ಆವರಣ ಗೋಡೆಗೆ ಕೂಡ ನಾವು ಅದಕ್ಕೆ ಸಂಬಂಧಪಟ್ಟಾಗೆ ಎಷ್ಟೋ ಮೀಟಿಂಗೆಲ್ಲ ಆಯಿತು ನೋಡಿ. ಇದಕ್ಕೆಲ್ಲ ದೊಡ್ಡ ಬಜೆಟ್ ಬೇಕು. ಈಗ ಆ್ಯಸ್ ಆಫ್ ನಾವು ನಮಗೆ 6 ಕ್ಲಾಸ್ ರೂಮಿದ ಅಗತ್ಯ ಇದೆ ಬರುವ ಸಾಲಿಗೆ. ನಮ್ಮ ಟಾಯ್ಲೆಟನ್ನು ಹೊಡೆದಾಕಿದ್ರು. ಸಮಿತಿಯವರು ಸೇರಿಕೊಂಡು ಹೊಸ ಟಾಯ್ಲೆಟ್ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ಖರ್ಚು ಅದು ಮಾಡಿದರು. ಈಗ ಹಲವಾರು ಅವಶ್ಯಕತೆಗಳು ಶಾಲೆಯಲ್ಲಿ ಬರ್ತಾ ಇರ್ತದೆ. ಅದನ್ನೆಲ್ಲ ನಾವು ಸರಿ ಮಾಡ್ಕೊಂಡು ಹೋಗಬೇಕು. ನಾನಿಲ್ಲಿ ಹಳೆ ವಿದ್ಯಾರ್ಥಿಗಳ ಹತ್ರ ಹೇಳಿದೆ, ಕನ್ನಡ ಮಾಧ್ಯಮ ಶಾಲೆಗೆ ಎಲೆಕ್ಟ್ರಿಕ್ ಫೆಸಿಲಿಟಿ ಮಾಡಿ ಕೊಡಬೇಕು, ಫ್ಯಾನ್ ಬೇಕು, ನಮ್ಮ ಮಕ್ಕಳಿಗೆ ಸೆಕೆ ಸಹಿಸಲಿಕ್ಕೆ ಆಗೋದಿಲ್ಲ ಅಂತೇಳಿ. ಒಮ್ಮೆ ಅದಕ್ಕೆ ಮುಂದೆ ಬಂದರು ಅವರು. ಮತ್ತು ಯಾವುದೋ ಕಾರಣಕ್ಕೆ ಅದರಲ್ಲಿ ಸ್ಟಾಪ್ ಆಗಿದೆ. ಇನ್ಶಾಅಲ್ಲ ಮುಂದಕ್ಕೆ ಬರ್ಬೋದು. ಎಲ್ಲರೂ ಸಹಕರಿಸಿದರೆ CC ಕ್ಯಾಮರಾ ಮತ್ತು ಆವರಣ ಗೋಡೆ ಕೆಲವು ತಿಂಗಳುಗಳಲ್ಲಿ ನಾವು ಸಂಪೂರ್ಣ ಮಾಡಲಿಕ್ಕಿದ್ದು. ಇನ್ನು ಈಗ ನಮ್ಮ ಸ್ನೇಹಿತರಾದ ರಹೀಮು ಶಾಲೆಯಲ್ಲಿರುವ ಪ್ರೀತಿಯಿಂದ ಅವರ ಮನಸ್ಸಿಂದ ಉಕ್ಕಿ ಬಂತು. ಮ್ಯಾನೇಜ್ಮೆಂಟ್ನವರು ಕೂಡ ಇದರಲ್ಲಿ ಪರೋಕ್ಷವಾಗಿ ಸಹಕರಿಸಿದ ಹಾಗೆ ಅಂತ ಕಸ ಹಾಕ್ತಾರೆ, ಟಾಯ್ಲೆಟ್ ಮಿಸ್ಯೂಸ್ ಮಾಡ್ತಾರೆ. ನಮ್ಮ ಮ್ಯಾನೇಜ್ಮೆಂಟನ್ನು ನಾನು ತಿಳ್ಕೊಂಡ ಪ್ರಕಾರ ನಾವೆಲ್ಲ ಮನುಷ್ಯರು, ನಮ್ಮಲ್ಲಿ 100% ಲೋಪ ಇದೆ. ನಾವು 100% ಪರ್ಫೆಕ್ಟ್ ಅಲ್ಲ, ಆಯ್ತಲ್ಲ. ಕ್ರಿಕೆಟಲ್ಲಿ ತೆಂಡೂಲ್ಕರ್ ಪರ್ಫೆಕ್ಟ್, ಪಿಕ್ಚರ್ನಲ್ಲಿ ಅಮೀರ್ ಖಾನ್ ಪರ್ಫೆಕ್ಟ್ ಆಗಿರ್ಬೋದು ಅಂತ ಹೇಳ್ಬೋದು. ಆದರೆ ನಾವು ಮ್ಯಾನೇಜ್ಮೆಂಟ್ನವ್ರು 100ಕ್ಕೆ 100 ಪರ್ಫೆಕ್ಟ್ ಏನೂ ಅಲ್ಲ. ನಮ್ಮಿಂದಲೂ ಕೆಲವು ಮಿಸ್ಟೇಕ್ ಆಗಿರ್ಬೋದು ಅಂತೇಳಿ ನಾನು ಹೇಳ್ತೀನಿ. ಆದರೆ ಈಗ ನೀವು ನಿಮ್ಮ ಜವಾಬ್ದಾರಿ ಪ್ರಕಾರ ಇದನ್ನು ನಮಗೆ ಹಿಂದೆಯೇ ನಮ್ಮ ಮುಂದೆ ತಂದಿದ್ದೀರಿ ಈ ಸಮಸ್ಯೆಗಳನ್ನು, ಈ ವಿಷಯಗಳನ್ನು. ಪ್ರಾಯಶಃ ನೋಡಿ ಅಲ್ಲಿ ಅವ್ರು ಬಂದು ನಾಸಿರ್ ಬಂದು ಕೇಳಿದರು ಅಂತ ನಾವು ಅದನ್ನು ಯಾವಾಗಲೇ ಅದನ್ನು ಸರಿಪಡಿಸ್ತಿದ್ದೀವಿ. ಏನಾಗಲಿ ಇವತ್ತು ನೀವು ಕೇಳಿದ್ದೀರಾ, ಅದರ ಬಗ್ಗೆ ಕೂಡ ನಾವು ಗಮನ ಹರಿಸ್ತೇವೆ. ಮೂರನೇದಾಗಿ ಈ ಆ್ಯಂಟಿ ಡ್ರಗ್ ಕ್ಯಾಂಪೇನ್ ನೀವೇನು ಮಾಡಿದ್ರಿ, ನಾವು ಮಾಡೋದಕ್ಕೂ ಮತ್ತು ಸಂಘಟನೆ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನಮ್ಮದು ಏನಿದ್ರು ಆವರಣ ಗೋಡೆ ಒಳಗೆ ನಾವು ನಮ್ಮ 1400 ವಿದ್ಯಾರ್ಥಿಗಳನ್ನು ಆವರಣ ಗೋಡೆ ಒಳಗೆ ಇಂಗ್ಲೀಷ್ ಮಾತಾಡಿಸ್ಬೋದು, ಲೈನಾಗಿ ನಿಲ್ಲಿಸ್ಬೋದು, ಅವರ ಹತ್ರ ಶಿಸ್ತನ್ನು ಕಲಿಸ್ಬೋದು, ಭಾಷಣ ಮಾಡಿಸ್ಬೋದು. ಯಾವಾಗ ಅವ್ರಿಗೆ ಆವರಣ ಗೋಡೆ ಹೊರಗೆ ಹೋಗ್ತಾರೆ ನಮ್ಮ ಕೈಯಲ್ಲಿಲ್ಲ ಅಲ್ವಾ. ಮಕ್ಕಳಿಗೆ ಮೊದಲನೇ ಪಾಠಶಾಲೆ ಅವರ ಮನೆ. ನಾವಿಲ್ಲಿ ಎಷ್ಟೋ ನಮ್ಮ ಟೀಚರ್ಸ್ಗಳು, ನಮ್ಮ ಅಧ್ಯಾಪಕರೆಲ್ಲ ಎಷ್ಟೋ ಕಷ್ಟಪಡ್ತಾ ಇದ್ದಾರೆ. ಎಷ್ಟೋ ಕಾರ್ಯಕ್ರಮಗಳಾಗ್ತದೆ. ನನಗೆ ಒಮ್ಮೊಮ್ಮೆ ಶಾಕ್ ಆಗ್ತದೆ, ಇಷ್ಟು ಕಾರ್ಯಕ್ರಮ ಶಾಲೆಯಲ್ಲಿ ಮಾಡಲಿಕ್ಕಾಗುತ್ತಾ ಅಂತ. ಹಸಿರು ಬೆಳೆಸಿ ಅದು ಇದು ಅಂತ ಏನೆಲ್ಲ ಮಾಡ್ತಾ ಇರ್ತಾರೆ. ಆದರೆ ಒಮ್ಮೆ ಶಾಲೆ ಬಿಟ್ಟು ಗೇಟಿಂದ ಹೊರಗೋದ ಮೇಲೆ ನಮ್ಮ ಜವಾಬ್ದಾರಿ ಮುಗಿಯಿತು. ನಮ್ಮ ಶಿಕ್ಷಕರ ಹತ್ರ ನಮಗೆ ಅದನ್ನು ಹೇಳಲಿಕ್ಕಾಗೋದಿಲ್ಲ, ನೀವು ಆವರಣ ಗೋಡೆ ಹೊರಗಡೆ ಹೋಗಿ ರಸ್ತೆ ಬಳಿಯಲ್ಲಿ ನಿಂತವರನ್ನು ನೋಡಿ ಅಂತ ಹೇಳಲಿಕ್ಕಾಗೋದಿಲ್ಲ. ಅದಕ್ಕಾಗಿಯೇ ನಮಗೆ ನಿಮ್ಮ ಸಹಕಾರ ಬೇಕು. ಏನಾದರೂ ನಮ್ಮ ವಿದ್ಯಾರ್ಥಿಗಳಿಂದ ಇಂಥ ಅಪರಾಧ ಆಗೋದು ನೀವು ನೋಡಿದರೆ ನಮ್ಮ ಪ್ರಿನ್ಸಿಪಾಲ್ಗೆ ಅಥವಾ ನಮ್ಮ ಮ್ಯಾನೇಜ್ಮೆಂಟ್ಗೆ ನೀವು ತಿಳಿಸಿ ಅದನ್ನು ನಾವು ಸರಿಪಡಿಸಿ. ಕುಸ್ತಿಯಲ್ಲಿ ಸ್ಪರ್ಧಿಸಿದ ನಮ್ಮ ಶಾಲೆಯ ಮಗನ ಬಗ್ಗೆ, ಹುಡುಗನ ಬಗ್ಗೆ ಪ್ರಮೋಟ್ ಮಾಡಲಿಲ್ಲ ಅಂತ ಸ್ಟೇಟ್ ಲೆವೆಲಲ್ಲಿ ಚಾಂಪಿಯನ್ ಆಗಿ ಬಂದ ಮೇಲೆ ನ್ಯಾಷನಲ್ ಲೆವೆಲ್ಗೆ ಸಿಲೆಕ್ಟ್ ಆದರು. ಅವರು ಸನ್ಮಾನ ಮಾಡಲಿಕ್ಕೆ ಟೈಮ್ ಇಲ್ಲ, ಅವರಿಗೆ ಟ್ರೈನಿಂಗ್ ಬೇಕು. PT ಮಾಸ್ಟರ್ ಹೇಳಿದರು ನ್ಯಾಷನಲ್ ಲೆವೆಲ್ ಆದಮೇಲೆ ಮಾಡುವ ಅಂತ. ನ್ಯಾಷನಲ್ ಲೆವೆಲ್ ಆಗಿ ಅವರಿಲ್ಲಿ ಬರುವಾಗ ಇಲ್ಲಿ ಸ್ಪೋರ್ಟ್ಸ್ ಡೇ ಮುಗಿಯಿತು, ಆಯಿತಾ. ಕೆಲವೇ ದಿನಗಳು, ಟೋಟಲ್ 10 ದಿನ ಏನಾಯಿತು ಅಷ್ಟೇ. ಅದಕ್ಕೆ ಅವರು ಬಂದಿದ್ದು ಶನಿವಾರ. ಹೊರಗಡೆ ಫ್ಲೆಕ್ಸ್ ಹಾಕಿದೆ. ಇವರನ್ನು ಸನ್ಮಾನಿಸಬೇಕು ಎಂಬ ಗುರಿ ಇಟ್ಕೊಂಡು ನಾವು ಇವರು ಹೋಗಿ ಬಂದ ಮೇಲೆ ಈಗ ನ್ಯಾಷನಲ್ ಲೆವೆಲಲ್ಲಿ ಅವನೊಂದು ಪ್ರಶಸ್ತಿ ಪಡ್ಕೊಂಡ್ರೆ ನಮ್ಮ ಊರೇ ಸಂಭ್ರಮ ಆಚರಿಸಬೇಕೆಂಬ ಉದ್ದೇಶ ಎಲ್ಲ ನಮ್ಮಲ್ಲಿತ್ತು. ಕ್ವಾರ್ಟರ್ ಫೈನಲ್ ತನಕ ಹೋಗಿ ಹರಿಯಾಣದವರೊಟ್ಟಿಗೆ ನಮ್ಮ ವಿದ್ಯಾರ್ಥಿ ಸೋತ. ಹರಿಯಾಣದವರು ಪ್ರೊಫೆಷ್ನಲ್ ಕುಸ್ತಿಯವರು, ಅವರೊಂದಿಗೆ ಹೋರಾಟ ಮಾಡಿ ಸೋತಿದ್ದಾರೆ. ನಾವು ಅವರನ್ನು ದೊಡ್ಡ ಲೆವೆಲಲ್ಲಿ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಮ್ಮ 3 ಟೀಚರ್ಸ್ನವರು 25 ವರ್ಷ ಇಲ್ಲಿ ಸೇವೆ ಸಲ್ಲಿಸಿದವರು, ಅವರಿಗೂ ಕೂಡ ಸನ್ಮಾನ ಮಾಡಲಿಕ್ಕಿದೆ. ಆ ಕಾರ್ಯಕ್ರಮವನ್ನು ಶೀಘ್ರದಲ್ಲೇ ನೀವು ನೋಡ್ಬೋದು. ಇನ್ನು ನಮ್ಮ ಜವಾಬ್ದಾರಿ ಇಲ್ಲದ ಕೊರತೆಗಳನ್ನು ನಾವು ನೀಗಿಸ್ಕೊಂಡು ಸರಿಯಾಗಿ ಮುಂದಕ್ಕೆ ಅದನ್ನು ಸರಿಪಡಿಸ್ತೀವಿ. ನೀವು ಕೂಡ ನಿಮ್ಮ ಜವಾಬ್ದಾರಿ ಪ್ರಕಾರ ನಮಗೆ ಇಲ್ಲಿ ಈ ಹಿಂದೆ ನನಗೊಂದು ವಿಷಯ ಸಿಗ್ತೇನೆ. ಗಾಂಜಾದ್ದು ಮೆಸೇಜ್ ಕೊಟ್ಟಿದ್ದಕ್ಕೆ ಜೈಲಿಂದ ಥ್ರೆಟ್ ಬಂತು ಅಂತೇಳಿ. ನೀವು ಸ್ವಲ್ಪ ಒಂದು ಮಾತು ನನಗೆ ಹೇಳ್ತಿದ್ರೆ ಅದನ್ನು ಅಲ್ಲಿಂದಲೇ ಮುಗಿಸ್ಬೋದಿತ್ತು, ಆ ಜೈಲಿನಿಂದ ಅವನನ್ನು. ನೀವು ಯಾಕೆ ಅವರ ಬೇಡಿಕೆಗೆ ಬಗ್ಗಿದ್ರೆ ನನಗೆ ಗೊತ್ತಿಲ್ಲ, ಯಾರು ಅಂತ ನಾನು ಹೇಳ್ತಾ ಇಲ್ಲ. ಈಗಲೂ ಹೇಳ್ತೇನೆ, ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಮಗೆ ಕೊಟ್ಟಂಥ ಒಂದು ಆ ಶಕ್ತಿಯಿಂದ ನೀವು ನೇರವಾಗಿ ಪೊಲೀಸರಿಗೆ ಹೇಳಬೇಡಿ, ನನಗೆ ಹೇಳಿ. ಇಡೀ ಊರಲ್ಲಿ ನನ್ನ ಹೆಸರು ಹೇಳಿ, ಗಾಂಜಾ ಬಿಡಬೇಕಿಂತ ಮುಜಫರ್ ಅಂತ ಹೇಳಿ ಮಾಡೋದು ಮಾಡಿ.
ನಮಗೆ ಇದೊಂದು ದೊಡ್ಡ ವಿಷಯನೇ ಅಲ್ಲ. ಅವನು ಒಬ್ಬನೇ ಇದ್ದನು 10 ಕ್ರಿಮಿನಲ್ ಅಲ್ಲ. ನಮ್ಮ ಆಫೀಸ್ ಹೊರಗಡೆ ದಿನಕ್ಕೆ 100 ಕ್ರಿಮಿನಲ್ಗಳು ಕೂತಿರ್ತಾರೆ. ಆಯಿತಾ, ಮುಳ್ಳಿಂದಲೇ ತೆಗಿಬೋದು. ನೀವು ಯಾರು ಹೆಸರು ಹೇಳುವ ಅಗತ್ಯ ಇಲ್ಲ. ಬಲ ಮ್ಯಾನೇಜ್ಮೆಂಟ್ ಅಂತೇಳಿ ಅಥವಾ ನನ್ನ ಹೆಸರನ್ನು ವೈಯಕ್ತಿಕವಾಗಿ ಹೇಳಿ ಅದನ್ನು ನಾವು ಮುಗಿಸ. ಅವರು ಕೇಳಿದ ಪ್ರಶ್ನೆಗಿಂತ ಮೊದಲು ಭಾಳ ಮುಖ್ಯವಾಗಿ ನೀವು ಯಾರು ಒಂದು ಮ್ಯಾನೇಜ್ಮೆಂಟ್ ಅವ್ರು ಮಾಡಬೇಕಾಗಿದ್ದು, ಸ್ಟೂಡೆಂಟ್ಗಳ ಪೇರೆಂಟ್ಸ್ಗಳಿಗೆ ಸಾಧ್ಯವಾದರೆ ತಿಂಗಳಿಗೊಮ್ಮೆ ಒಂದು 2-3 ತಿಂಗಳು ನೀವು ಒಂದು ಕ್ಯಾಂಪ್ ಇಟ್ಕೊಳ್ಬೇಕು. ಅದಕ್ಕೆ ಬೇಕಾದಂಥ ಕ್ಲಾಸ್ ಟೇಕರ್ಸನ್ನು ಬೇಕಾದರೆ ನಮಗೆ ನೀವು ಮಾತಾಡಿ ನಾವು ಕಲಿಸ್ಕೊಡ್ತೇವೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಸ್ಲೈಡ್ಸ್ಗಳು, ಅದು ವಿಡಿಯೋಸ್, ಪ್ರೋಗ್ರಾಮ್ಸ್ ಅದೆಲ್ಲ ಇದೆ ನಮ್ಮಲ್ಲಿ. ಆಲ್ರೆಡಿ ನಾವು ಈ ಕ್ಯಾಂಪನ್ನು ಮಾಡ್ತಾ ಇರುವುದರಿಂದ ನಮ್ಮಲ್ಲಿ ಇದೆ. ನಾವು ಅವರನ್ನು ಕೂಡ ಬೇಕಾದರೆ ನೀವು ಯಾವಾಗ ಹೇಳ್ತೀರ ಕಲಿಸ್ಕೊಡ್ತೇವೆ. ಅದರೊಂದಿಗೆ ಸ್ಟೂಡೆಂಟ್ಸ್ಗಳಿಗೂ ಕೆಲವೊಂದು ಪ್ರಾಕ್ಟಿಕಲ್ ಆದಂಥ ಇದಿದೆ, ಕ್ಯಾಂಪ್ಸ್ ಇದೆ. ಅದನ್ನು ಕೂಡ ನಾವು ಇಲ್ಲಿ ಅರೇಂಜ್ಮೆಂಟ್ ಮಾಡಿದರೆ ನಾವು ಕೂಡ ಅದಕ್ಕೆ ಸಹಕಾರ ಮಾಡ್ತೇವೆ. ಮತ್ತು ಇದು ಯಾರು ಇಂಥ ಈ ಒಂದು ಅಮಲು ಪದಾರ್ಥ ವ್ಯಸನಿಗಳಿದ್ದಾರೆ ಅವರನ್ನು ಕೂಡ ಆದಷ್ಟು ನೀವು ಗುರುತಿಸಿಕೊಂಡು ಅವರನ್ನು ಕರೆದು ಅವರಿಗೂ ಕೂಡ ನಾವು ಕ್ಯಾಂಪ್ಗಳನ್ನು ಇಟ್ಕೊಳ್ಬೋದು. ಇದರಿಂದಲೂ ತುಂಬ ಪ್ರಯೋಜನವಾಗ್ತದೆ, ಧಾರ್ಮಿಕವಾದಂಥದ್ದು ಮತ್ತು ಬೇರೆ ಕೆಲವೊಂದು ವಿಷಯ ಯಾವುದು ಈ ಒಂದು ಡಾಕ್ಸ್ಗಳು ಕೆಲವೊಂದು ಕ್ಯಾಂಪ್ ಕೊಡ್ತಾರೆ, ಅದನ್ನು ಮಾಡ್ಬೋದು. ಡಿಪಾರ್ಟ್ಮೆಂಟಿಂದಲೂ ಅದಕ್ಕೆ ಕ್ಯಾಂಪ್ಸ್ಗಳಿದೆ, ಅವರು ಕೂಡ ಬರಲಿಕ್ಕೆ ರೆಡಿ ಇರ್ತಾರೆ. ಮಾರಾಟ ಮಾಡುವವರ ಬಗ್ಗೆ ಕೇಳಿದ್ದೀರಿ. ನಾವು ಮಾರಾಟ ಮಾಡುವವರ ಬಗ್ಗೆ ಮತ್ತು ಇಂಥ ಕ್ಯಾಂಪ್ಗಳ ಬಗ್ಗೆ ಇದಕ್ಕೆ ಮೊದಲಿದ್ದಂಥ SP ಸುಧೀರ್ ರೆಡ್ಡಿ ಅವರು ಗೊತ್ತಿರ್ಬೋದು. ಬಹುಶಃ ನನಗೆ ತುಂಬ ಪೊಲೀಸ್ ಆಫೀಸರ್ಗಳು ಪರಿಚಯ ಇರೋದರಲ್ಲಿ ನಾನು ಯಾವತ್ತೂ ಅಪ್ರಿಷಿಯೇಟ್ ಮಾಡುವಂಥ ಒಂದು ಆಫೀಸರ್ಸ್ ಅವರು ಸುಧೀರ್ ರೆಡ್ಡಿ ಅಂತೇಳಿ. ಇಲ್ಲಿ 6 ತಿಂಗಳು ಅದಕ್ಕಿಂತ ಜಾಸ್ತಿ ಇಲ್ಲಿ ನಿಲ್ಲಕ್ಕೆ ಬಿಟ್ಟಿಲ್ಲ ಅವರನ್ನು. ಕೆಲವೊಂದು ರಾಜ್ಯಕ್ಕೆ ಇದರಿಂದ ಇಲ್ಲಿಂದ ಓಡಿಸಿದ್ದಾರೆ. ಅವರು ಬಂದಾಗ 1 ತಿಂಗಳಲ್ಲೇ ನನಗೆ ಕರೆದು ನನಗೊಂದು ಮಾಹಿತಿ ಕೊಟ್ಟಿದ್ದರು. ಹೈಯೆಸ್ಟಾಗಿ ಮುಸಲ್ಮಾನರು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ ನಿಮ್ಮ ಡಿಸ್ಟಿಕಲ್ಲಿ. ಎಲ್ಲ ಮಸೀದಿಗಳಲ್ಲಿಯೂ ಕೂಡ ನೀವು ಕ್ಯಾಂಪ್ಗಳನ್ನು ಮಾಡಿ ನಾನು ಅಲ್ಲಿಗೆ ಬರ್ತೇನೆ. ಆನಂತರ ಮಾರಾಟ ಮಾಡುವವರ ವಿಷಯದಲ್ಲಿ ಅವರ ಡಿಸ್ಕಷನ್ ಮಾಡಿದಾಗ ನೀವೇನು ಎದುರು ಬೀಳಬೇಡಿ, ನನಗೆ ಹೇಳಿ ನಾನು ಮಾಡ್ತೇನೆ ಅಂತೇಳಿ 3 ಜನರು ಮಾರಾಟ ಮಾಡುವವರು ಸಾಯುವ ತನಕ ಮಾರಾಟ ಮಾಡದ ರೀತಿಯಲ್ಲಿ ಅವರು ಮಾಡಿದ್ದಾರೆ. ನನಗೆ ಗೊತ್ತಿರುವ ಹಾಗೆ ಈ ಮಾರಾಟವನ್ನು ನಿಲ್ಲಿಸಿದ್ದಾರೆ ಅವರು. ಈಗಲೂ ಕೂಡ ಹಾಗೆ ನೀವು ಅದರಿಂದ ನಿಮಗೆ ಪೊಲೀಸರಿಂದ ತೊಂದರೆ ಆಗಿದ್ದರೆ, ಯಾರನ್ನು ತೊಂದರೆ ಆಗಿದ್ದರೆ ನೀವು ನಮ್ಮನ್ನು ಸಂಪರ್ಕಿಸಿ. ನಿಮಗೆ ಒಂದು ವೇಳೆ ಎದುರು ಬೀಳಲಿಕ್ಕೆ ಕಷ್ಟವಾದರೆ ನಾವು ಬೀಳ್ತೇವೆ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಇದರಲ್ಲಿ ಧೈರ್ಯ ಭಾಳ ಮುಖ್ಯ. ಈ ಹೋರಾಟದಲ್ಲಿ ಧೈರ್ಯಗಳು ಭಾಳ ಮುಖ್ಯ. ಮತ್ತು ಸಂದರ್ಭದಲ್ಲಿ ನಾನು ಆಗಲೇ ಹೇಳಿದಾಗೆ ನಾವು ಇದರಲ್ಲಿ ನಮ್ಮ ಜೀವನ ಅರ್ಪಣೆ ಮಾಡಬೇಕು, ಬರ್ಬೋದು. ಅದು ಕೂಡ ನಮಗೆ ಆಖಿರತಿನಲ್ಲಿ ಲಾಭನೇ ಇರುವಂಥದ್ದು. ಅಂಥ ಸಮಸ್ಯೆಗಳು ನಿಮಗೆ ಬಂದಾಗ ನಮಗೆ ಮಾತಾಡಿ. ಇನ್ನು ಸಂವಿಧಾನಾತ್ಮಕವಾಗಿ ಅದನ್ನು ತಡೆಯಲಿಕ್ಕೆ ಸಾಧ್ಯವಾಗಿಲ್ಲ. ನೀವು ಹೇಳಿದಾಗೆ ಅವರಿಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವರು ಸಹಾಯ ಮಾಡಿದ್ದು, ಅವರು ಇನ್ನೂ ಅದನ್ನು ಬಂದ್ ಮಾಡೋದಿಲ್ಲ ಅಂತ ಹೇಳಿದರೆ ನಾವು ಪ್ರೈವೇಟಾಗಿ ಮಾತಾಡಿಕೊಂಡು ಅದನ್ನು ಬಂದ್ ಮಾಡುವಂಥ ವ್ಯವಸ್ಥೆಗಳನ್ನು ಮಾಡುವ. ಅದು ಇಲ್ಲಿ ಸ್ಪೀಚಲ್ಲಿ ಬೇಡ, ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡುವ. ಅದರಲ್ಲಿ ಏನು ನಾವು ಅದರಲ್ಲಿ ಇಷ್ಟು ಕೂಡ ಮುಲಾಜಿ ತೋರಿಸುವುದಿಲ್ಲ ಆ ವಿಷಯದಲ್ಲಿ. ಫಸ್ಟಿಗೆ ಅದೇ ನಮ್ಮಲ್ಲಿ ಒಂದು ಮಾತಿದೆಲ್ಲ, ಉಚ್ಚಿನ ಕೊಲ್ಲಂಬತ್ತುಗೊಂದು ಸಾರಣ 2-3 ಪ್ರವಾಸ ಅದು ಮಾಡಬೇಕು. ನಾವು ಅದು ಮಾಡದೆ ಯಾವುದಕ್ಕೂ ಕೈ ಹಾಕಬಾರ್ದು. ಅದು ಮಾಡಿಯೂ ಅವರು ಕೇಳದಿದ್ದರೆ ಮತ್ತೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡುವ. ಯಾಕಂದರೆ ಅವರು ಗಾಂಜಾವ ಅಥವಾ ಯಾವುದೋ ಅಮಲು ಪದಾರ್ಥ ತೆಗೆಯುತ್ತಾ ಇರುವುದು ಯಾಕಂದರೆ ಅವರಿಗೆ ಬದುಕಲಿಕ್ಕಾಗಿ. ನಾವು ಅದನ್ನು ತಡೆಯುವುದು ಯಾಕಂದರೆ ಹೇಳಿದರೆ ನಮಗೆ ಉತ್ತಮವಾದ ಮರಣ ಸಿಗಲಿಕ್ಕಾಗಿ. ಯಾರು ಜಯಿಸ್ಬೋದು ಅಂತೇಳಿ ನೀವು ಆಲೋಚನೆ ಮಾಡಬೇಡಿ. ಈ ನಿಯತ್ತು ಮಾಡಿಕೊಂಡ್ರೆ ಆಯಿತು. ನೀವು ಬೇರೆ ಕೇವಲ ಒಂದು ಸೆಕ್ಯೂರಿಟಿ ಗಾರ್ಡ್ ಮಾತ್ರ ಅಲ್ಲ, ಅದಕ್ಕೆ ಬಹುಶಃ ತುಂಬಾ ಖರ್ಚುಗಳು ಇದೆ. ಇಲ್ಲಿ ಒಂದು ಈ ಕಾಂಪೌಂಡ್ಗಳು ಕೂಡ ನಾನು ಆಗಲೇ ಮಾತಾಡೋದಕ್ಕೆ ಹೇಳಿದ ಸಂಚಾಲಕರು, ಈ ಕಾಂಪೌಂಡ್ ಇನ್ನೂ ಕೂಡ ಒಂದು 10-12 ಫೀಟ್ ಹೈಟ್ ಬರಬೇಕು, ಸುತ್ತಲೂ ಕಾಂಪೌಂಡ್ ಮಾಡಬೇಕು, ಮತ್ತೆ ಈ ಬಿಲ್ಡಿಂಗ್ ಅಂತ ಇಲ್ಲಿ ಗ್ರೌಂಡ್ ಮಾಡಬೇಕು. ಎಲ್ಲ ಸುಸಜ್ಜಿತವಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡು ಮ್ಯಾಕ್ಸಿಮಮ್ ನಮ್ಮ ಕಮ್ಯುನಿಟಿ ಅವರು ಎಜುಕೇಶನ್ ಪಡಿತಾ ಇರೋದ್ರಿಂದ ಅವರಿಗೆ ಒಂದು ಹೈ ಲೆವೆಲ್ ಯಾವ ರೀತಿ ಈಗ 55-60 ಸಾವಿರ ಕೊಟ್ಟು ನಮ್ಮ ಕೆಲವು ಶ್ರೀಮಂತರು ಹೋಗಿ ಕಲಿತಾರೆ, ಆ ವ್ಯವಸ್ಥೆ ಇಲ್ಲಿ ಮಾಡಬೇಕು ನಮ್ಮಲ್ಲಿ. ಯಾಕಂದ್ರೆ 3 ತರದ ಮಕ್ಕಳು ಇವತ್ತು ಕಲಿತಾ ಇದ್ದಾರೆ. ಇದರಿಂದಾಗಿ ನಮ್ಮ ಸಮುದಾಯಕ್ಕೆ ದೊಡ್ಡ ಎಫೆಕ್ಟ್ ಆಗಿದೆ. ದೊಡ್ಡವರು ಏನ್ ಮಾಡ್ತಾರೆ ಅಂದ್ರೆ ನೀವು ಬೆಳಿಗ್ಗೆ ನೋಡಿದ್ರೆ ಗೊತ್ತಾಗ್ಬೋದು, 5-6 ಗಂಟೆಗೆ ಅವ್ರು ಹೋಗ್ತಾರೆ. ದೊಡ್ಡ AC ಬಸ್ಗಳಲ್ಲಿ ದೊಡ್ಡ ಸೂಟ್ ಬೂಟ್ಗಳನ್ನು ಹಾಕೊಂಡು ಆ ಮಕ್ಕಳು ಸ್ಕೂಲ್ಗೆ ಹೋಗಿ ಕಲಿತಾ ಬರ್ತಾರೆ. ಅವರು ಈ ಸಮುದಾಯದ ಬಗ್ಗೆ ಜಾಸ್ತಿಯಾಗಿ ಅವರಿಗೆ ಎಜುಕೇಶನ್ ಸಿಗದಿದ್ರು ಕೂಡ ಅವರ ಲೆವೆಲಲ್ಲಿ ಅವ್ರು ಬರ್ತಾ ಇದ್ದಾರೆ. 2ನೇ ವಿದ್ಯಾರ್ಥಿಗಳನ್ನು ನೀವು ನೋಡ್ತೀವಿ, ಚಿಕ್ಕ ರಿಕ್ಷಾಗಳಲ್ಲಿ ಹೋಗ್ತಾರೆ, ಅಲ್ಲಿ ಕಲ್ಕೊಂಡು ಬರ್ತಾರೆ. ಇಲ್ಲಿಗೆ ಬರುವಂತ ವಿದ್ಯಾರ್ಥಿಗಳನ್ನು ಒಮ್ಮೆ ನಿಂತು ನೀವು ನೋಡಿದ್ರೆ ಇಲ್ಲಿ ಗೊತ್ತಿರ್ಬೋದು, ಕೆಲವರು ಹೇಳಿದಾಗೆ ಚಿಕ್ಕ ಒಂದು ಫೀಸ್ ಕೂಡ ಇವರು ತೆಗೀತಾ ಇರುವುದು. ಅವರ ಚಡ್ಡಿಗಳನ್ನು ನೋಡಿ ಅಂದಿರ್ಬೋದು. ಮೋಸ್ಟ್ಲಿ ಸ್ಕೂಲ್ಗಳ ಬ್ಯಾಗ್ಗಳು ಇಲ್ಲ, ಲಕೋಟೆಯಲ್ಲಿ ಇದೆಲ್ಲ ಇದೆ. ಇದನ್ನೆಲ್ಲ ನಮ್ಮ ಸಮುದಾಯ ಗಮನದಲ್ಲಿ ಇಟ್ಕೊಳ್ಬೇಕು. ನಾವು ಕೂಡ ಸಂಬಂಧಪಟ್ಟಂತೆ ಇದಕ್ಕೆ ಸಹಾಯ ಮಾಡುವಂತ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ. ಅವರ ಕಡೆ ನಾನು ಕೂಡ ನಿಮ್ಮೆಲ್ಲ ನಾನು ಹೋಗ್ತೇನೆ. ನಾನು ಆಗಲೇ ಸ್ಟೇಟ್ ಅಲ್ಲಿ ಕೂಡ ಒಂದು 2-3 ಮಿನಿಸ್ಟ್ರಿಗಳು ಇದ್ದಾರೆ ಇಂಥ ವಿಷಯಗಳಿಗೆ ಸಹಾಯ ಮಾಡುವಂಥದ್ದು. ಅವರಲ್ಲಿಯೂ ಕೂಡ ನಾವು ನಾಳೆ ಮಾತುಕತೆ ಮಾಡ್ಕೊಂಡು ಇಲ್ಲಿ ಬರುವಂತ ವ್ಯವಸ್ಥೆ ಮಾಡುವ ಒಂದು ಸುಸಜ್ಜಿತವಾದ ವ್ಯವಸ್ಥೆಗಳು. ನಿಮಗೂ ಗೊತ್ತಿರುವಂತ ದೊಡ್ಡ ಬಿಸ್ನೆಸ್ ಗಳಿದ್ದಾರೆ, ಅವರನ್ನು ಕೂಡ ಒಂದು ಲೀಸ್ಟ್ ಮಾಡುವಲ್ಲಿ ನಾವು ಒಂದೆಲ್ಲ ಒಟ್ಟಿಗೆ ಹೋಗ್ಕೊಂಡು ಕಮಿಟಿ ಹೋಗ್ಕೊಂಡು ಅವರಲ್ಲಿ ಕೇಳುವ. ಯಾಕಂದ್ರೆ ಇದು ಯಾರ ಸೊತ್ತಲ್ಲ, ಇವರು ಹೇಳಿದಾಗ ಯಾರ ಸೊತ್ತಲ್ಲ, ಎಲ್ಲರ ಕಮ್ಯುನಿಟಿಯ ಸೊತ್ತು. ಇದನ್ನು ಉಳಿಸಿ ಬೆಳೆಸುವಂತ ಕೆಲಸವನ್ನು ನಾವು ಮಾಡುವ. ಖಂಡಿತವಾಗಿ ಈ ವಿಷಯದಲ್ಲಿ ಅದು ಇದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ತರ್ಕ ಬೇಡ.
ನಮ್ಮದಂತೆ ನಾವು ಮಾಡ್ತೀವಿ. ವಾಚ್ಮ್ಯಾನ್ ವಿಷಯದಲ್ಲಿ ನೀವು ಹೇಳಿದ್ದೀರಲ್ಲ, ವಾಚ್ಮ್ಯಾನ್ ಪರ್ಮನೆಂಟ್ ಆಗಿ 2 ವರ್ಷ ಇದೆ ಕಂಟಿನ್ಯೂಸ್ಲಿ ವಾಚ್ಮ್ಯಾನ್ ಆಗಿದ್ರು. ಯಾಕಂದ್ರೆ ನಮ್ಮದೇ ಒಬ್ಬ ಲೋಕಲ್ ಅವರಿಗೆ ಒಂದು ದಿವಸ ರಾತ್ರಿ ಬಂದು 3 ಜನ ಚೂರಿ ತೋರಿಸಿ ನೀನು ಹೊರಗೆ ಹೋಗ್ತೀಯಾ ಏನ್ ಮಾಡ್ತೀನಿ ಅಂತ ಕೇಳಿದ್ರು. ಇವಾಗ ಎದುರಿ ಓಡಿ ಹೋದ. ಯಾಕಂದ್ರೆ ನನಗೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಡೇ ಬಂದು ನಮ್ಮ ಹತ್ರ ಹೇಳಿದ್ರು, ನಮಗೆ ಇಲ್ಲಿ ವಾಚ್ಮ್ಯಾನ್ ಆಗಿದ್ದೀನಿ ಊರಿನವರು ಯಾರಾದ್ರೂ ನಂತರ ನೀವು ಟಾಯ್ಲೆಟ್ ವಿಷಯದಲ್ಲಿ ನೀವು ಹೇಳಿದ್ದೀರಲ್ಲ, ಟಾಯ್ಲೆಟ್ ಪ್ರತಿ 8 ದಿವಸಕ್ಕೊಮ್ಮೆ ನಾವು ಇವರ ತರಪಾಡಿದ ಒಬ್ಬ ಟಾಯ್ಲೆಟ್ ಕೈ ಹಾಕ್ತಾರಲ್ಲ ಅವರ ಇದು ಬಂದು ಕಳ್ಳ ಮಾಡಿ ಹೋಗುದು ರಾತ್ರಿ. ನೆಕ್ಸ್ಟ್ ಡೇ ಇದಕ್ಕೆ ನಾವು ಇದು ಮಾಡೋದು ಕಸ ಈಗ ನೀವು ನೋಡಿ ಅಲ್ಲಿ ದೊಡ್ಡ ಮಾಡಿ ದೊಡ್ಡ ಈ ಪೀಸ್ ಕಲ್ಲು ಉಂಟಲ್ಲ ಅದನ್ನು ಟಾಯ್ಲೆಟ್ಗೆ ಹಾಕಿದ್ದಾರೆ. ನಾವು ಮಾತ್ರ ಅಲ್ಲಿ 8 ಲಕ್ಷ ರೂಪಾಯಿ ಖರ್ಚು ಮಾಡಿ ಟಾಯ್ಲೆಟ್ ಮಾಡ್ತೀವಿ. ನೋಡಿ ಕಾಣ್ತದೆ ನಿಮಗೆ. ಅದರ ಒಂದು ಗ್ರಾನೈಟ್ ಇದರಲ್ಲಿ ಎಲ್ಲ ಹೊಡೆದಾಕಿ ಯಾರು ಹೋಗಬಾರ್ದು ಅಂತ ಪ್ರಶ್ನೆ ಮಾಡ್ತಾರೆ. ನಾವು ಏನು ಮಾಡ್ಲಿಕ್ಕೆ ಆಗ್ತದೆ? ನಾವು ಮಾಡೋದೆಲ್ಲ ನಾವು ಮಾಡಿದ್ದೇವೆ. ಈ ರೀತಿ ಎಂತೆಲ್ಲ ಸೌಕರ್ಯ ಅದೆಲ್ಲ ನಾವು ಮಾಡಿದ್ದೇವೆ. ಮಾತನಾಡಿದ ಸ್ಥಿತಿಗೆ ರಾತ್ರಿ ಕೊಡುವುದಿಲ್ಲ, ವಾಚ್ಮನ್ ಬರುವುದಿಲ್ಲ. ಏನ್ ಮಾಡಬೇಕು? ಅದಕ್ಕೆ ಸೆಕ್ಯೂರಿಟಿ ಅವರ ಇವರ ಹೇಳಿದಾಗೆ ಯಾರು ಗೂಡ್ತನ ನೋಡ್ತಾರೆ ಇಲ್ಲಕ್ಕೆ ಹೋಗ್ಬೇಕು ಕಂಪನಿಗೆ. ಅದೇ ಡಿಸ್ಕಸ್ ಮಾಡಿ ಪ್ರಪ್ರಥಮವಾಗಿ ನೀವು ಇಷ್ಟು ಮಂದಿಗೆ ಬಂದರೆ ನಮ್ಮ ಕಾರ್ಯಕ್ರಮ ಸ್ಪಂದನ ನಿಮ್ಮದು, ನೀವು ಯಾವ ರೀತಿಯಲ್ಲಿ ನಿಮ್ಮಲ್ಲಿ ಫೀಲಿಂಗ್ ಇದೆ ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ನಮಗೂ ಬೇಕಾಗಿದ್ದು ಇಂಥ ಒಂದು ಶಕ್ತಿ. ಇವತ್ತು ನಾನು ನಮ್ಗೊಂದು ಹೇಳ್ತೀನಿ, ನಾವು ನಾಳೆ ನೀವು ಕಮಿಟಿಯಲ್ಲಿ ಬಂದರೆ ನೀವು ನಮ್ಗೊಂದು ಹೇಳ್ತೀವಿ. ಹಾಗೆ ಈಗ ನಾವು ಎಲ್ಲ ಸೇರಿಕೊಂಡು ಕಮಿಟಿಯನ್ನು ಮಾಡಬೇಕಂತೀವಿ. ಇದು ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟದಲ್ಲ, ಶಾಲೆ ಅಭಿವೃದ್ಧಿಗಾಗಿ ಶಾಲೆಯ ಎಲ್ಲ ವಿಷಯಕ್ಕಾಗಿ ಸಲಹಾ ಸಮಿತಿಯಾಗಿ ಶಾಲೆ ಆಗುವುದಲ್ಲ. ಇದಕ್ಕೆ ಬಂದು ನಾವೆಲ್ಲ ಸೇರಿಸ್ಕೊಂಡು ನಾವು ಮಾಡುವ. ಅದರಲ್ಲಿ ನಮ್ಮ UPM ಅಬ್ದುಲ್ ರಹೀಮ್, ಶಂಸುದ್ದೀನ್, ಮೋಸಿನ್, ಸಲಾಮ್, ಸಿದ್ದಿ ಇವರೆಲ್ಲರೂ ಸೇರಿಕೊಂಡು ಎಲ್ಲರೂ ಹೆಸರಿನ ತಪ್ಪಾಗ್ತದೆ ಎಲ್ಲರೂ ಸೇರಿಕೊಂಡು ಕಮಿಟಿ ಮಾಡುವ. ನಿಮ್ಮ ಒಳ್ಳೆ ಕಾರ್ಯಕ್ರಮ ಏನಿದೆ ಅದಕ್ಕೆಲ್ಲ ಮ್ಯಾನೇಜ್ಮೆಂಟ್ ಅಮೌಂಟಿಗೆ ನಾನು ಮ್ಯಾನೇಜ್ಮೆಂಟ್ ಅನುಮತಿಗೆ ಮಾಡೋದು ಇರುವುದಲ್ಲ. ಈವರೆಗೆ ಒಳ್ಳೆ ಕಾರ್ಯಕ್ರಮ ಯಾವುದರಲ್ಲಿ ಅದಕ್ಕೆಲ್ಲ ಅವರಿಗೆ ಕೊಟ್ಟಿದ್ದಾರೆ ಮಾಡಿ ಅಂತೇಳಿ ನಾವು ಒಳ್ಳೆ ಕಾರ್ಯಕ್ರಮವನ್ನು ಮಾಡುವ. ಶಾಲೆಯನ್ನು ಬೆಳೆಸಿದ ಅನಿಲ್ ಖಾನ್ ಅವರು ಎಲ್ಲರೂ ಇರುವಾಗ ನಾವು ಮಾಡ್ತೀನಿ ಅಂತ ಅವ್ರ ಗೊತ್ತು. 100% ಈ ಕೆಲಸ ವಿಶಾಲ ಆಗುತ್ತೆ. ಒಬ್ಬರದನ್ನು ನಾವು ಸಂಗ್ರಹಿಸುವಂತ ಕೆಲಸವನ್ನು ಕೂಡ ಮಾಡ್ತೀವಿ. ಉಳಿದ ಎಲ್ಲ ರೀತಿಯ ಸಹಕಾರವನ್ನು ಕೊಡಿ. ನೀವೆಲ್ಲರೂ ಬಂದಿದ್ದೀರಿ, ಎಲ್ಲರಿಗೂ ಈ ಶಾಲೆಯ ಮ್ಯಾನೇಜ್ಮೆಂಟ್ ಚಿರಣಿಯಾಗಿರುತ್ತೆ. ಈ ಶಾಲೆ ನಮ್ದು ನಿಮ್ದು ಎಲ್ಲರದ್ದು ಮುಂದಿನ ಪೀಳಿಗೆ ನಾವೆಲ್ಲರೂ ಒಟ್ಟಿಗೆ ಸೇರಿ ರಕ್ಷಿಸುವ